are used to detect metal buried under the ground or hidden in objects. Metal detectors were placed at the जयो राधव कुंज बिहारी जयो गोपी जन वल्लभ गिरिवरधारी जयो गोपी जन वल्लभ गिरिवरधारी यशोधनन्दन व्रजजनरञ्जन यशोधनन्दन व्रजजनरञ्जन यमुनातीरावनचारी यमुनातीरावनचारी जय राधमाधव कुंज बिहारी जय राधमाधव कुंज बिहारी हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरुश्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवम् साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश हे कृष्णा करुणा सिन्धु दीनबन्धु जगत्पते गोपीश गोपिकान्ता राधाकान्ता नमोऽस्तुते तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः नमः विष्णुपदाय कृष्णप्रेष्ठाय भूतले श्रीमति भक्तिवेदान्त स्वामिनिति नामिने नमस्ते सरस्वती देवी गौरवाणी प्रचारिणि निर्विशेष शून्यवादि पाश्चात्य देशतारिणि जय श्री कृष्ण चैतन्य प्रभु नित्यानंद
ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಕುಲಾಯ್ ದೇವಸ್ಥಾನದಿಂದ ಅಮರಿಷ್ಟ ಪ್ರಭುಗಳು ಆಯೋಜಿಸಿರುವ 3ನೇ ಹಂತದ ಭಗವದ್ಗೀತೆಯ ಕಲಿಕೆಯ ತರಗತಿಗೆ ಸ್ವಾಗತ. ಹರೇ ಕೃಷ್ಣ. ಆಳವಾದ ಅಧ್ಯಯನಕ್ಕೆ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾವು ಯಾವ ಒಂದು ಪುಸ್ತಕವನ್ನ ಅಧ್ಯಯನ ಮಾಡ್ತಾ ಇದ್ವಿ? ಈಶೋಪನಿಷತ್ತು. ಯಾವ ಮಂತ್ರ ನಿಮ್ಗೆ ಆಗಿತ್ತು ಇಲ್ಲಿವರೆಗೂ? ಮಂತ್ರ 10 ಆಗಿದೆ. 10ನೇ ಒಂದು ಮಂತ್ರದಲ್ಲಿ ಏನು ವಿಷಯದ ಬಗ್ಗೆ ತಿಳ್ಕೊಂಡಿದ್ವಿ? ಯಾವ ವಿಚಾರದ ಬಗ್ಗೆ ತಿಳ್ಕೊಂಡಿದ್ರಿ 10ನೇ ಒಂದು ಮಂತ್ರದಲ್ಲಿ? ನಮ್ಗೆ ಸಭ್ಯವಾಗಿರ್ಬೇಕು, ಹರೇ ಕೃಷ್ಣ. ಹತ್ತನೇ ಮಂತ್ರದಲ್ಲಿ ಏನ್ ವಿಷಯ ತಿಳ್ಕೊಂಡಿದ್ರಿ? ಜ್ಞಾನದ ಸಂಸ್ಕೃತಿಯಿಂದ ಬರುವ ಫಲ ಒಂದಾದರೆ ಅವಿದ್ಯೆಯ ಸಂಸ್ಕೃತಿಯಿಂದ ಬರುವ ಫಲ ಬೇರೆದಾಗಿರುತ್ತೆ, ವಿವೇಕಿಗಳು ಹೇಳಿದ್ದಾರೆ ಅಂತ ಆ ಮಂತ್ರದ ಒಂದು ಅನುವಾದವನ್ನ ನೀವು ತಿಳ್ಕೊಂಡಿದ್ರಿ. ಜ್ಞಾನದ ಸಂಸ್ಕೃತಿಯಿಂದ ಬರುವ ಫಲ ಅಂದ್ರೆ ಯಾವುದು, ಅವಿದ್ಯೆಯ ಸಂಸ್ಕೃತಿಯಿಂದ ಬರುವ ಫಲ ಅಂದ್ರೆ ಯಾವುದು ಅಂತ. ಈಗ ಜ್ಞಾನದ ಸಂಸ್ಕೃತಿಯಿಂದ ಬರುವ ಫಲ ಯಾವ್ದಾಗಿರುತ್ತೆ? ಯಾವುದು ಜ್ಞಾನದ ಸಂಸ್ಕೃತಿ? ಯಾವುದು ನಿಜವಾದ ಜ್ಞಾನ? ಆಧ್ಯಾತ್ಮಿಕ ಜ್ಞಾನ ಮಾತಾಜಿ. ಆಧ್ಯಾತ್ಮಿಕ ಜ್ಞಾನ ಅನ್ನುವಂಥದ್ದು ನಿಜವಾದ ಜ್ಞಾನ. ಯಾವುದು ಅವಿದ್ಯೆ? ಇದು ಭೌತಿಕವಾಗಿ ನಾವು ಶಾಲಾ ಕಾಲೇಜ್ಗಳ ಹೋಗ್ತೀವಲ್ಲ ಮಾತಾಜಿ, ಅದು ಅವಿದ್ಯೆ ಅನ್ನುವಂಥದ್ದು. ಅಂದ್ರೆ ನಾವು ಶಾಲಾ ಕಾಲೇಜುಗಳಿಗೆ ಹೋಗುವಂಥದ್ದು ಮತ್ತೆ ಆ ಅಕ್ಷರ ಜ್ಞಾನ ಪಡೆಯುವಂಥದ್ದು ಅದೆಲ್ಲವೂ ಕೂಡ ಅವಿದ್ಯೆ. ಅಂದ್ರೆ ನಮ್ಗೆ ಆ ಜ್ಞಾನ ಪಡೆಯುವಂಥದ್ದು ಬೇಡ ಅಂತನಾ? ಬೇಕು ಮಾತಾಜಿ, ನಮ್ಗೆ ಆಧ್ಯಾತ್ಮಿಕವಾಗಿ ಮುಂದುವರಿಯಲು ಈ ಅವಿದ್ಯೆ ಅನ್ನೋದು ಬೇಕು ಮಾತಾಜಿ. ಅವಿದ್ಯೆ ಅನ್ನುವಂಥದ್ದು ಎಲ್ಲಿವರೆಗೂ ಬೇಕು ಅಂತಂದ್ರೆ ಅದು ಬರೀ ಆ ಒಂದು ಅಕ್ಷರ ಜ್ಞಾನವನ್ನು ತಿಳ್ಕೊಳ್ಳುವ ಮಟ್ಟಿಗೆ ಅದು ಬೇಕು. ಆಮೇಲೆ ಅದರಿಂದ ನಾವು ಆ ಏನ್ ಮಾಡ್ತಾ ಇದ್ವಿ? ಈ ಶಾಲಾ ಕಾಲೇಜಿನ ಜ್ಞಾನ ನಮ್ಗೆ ಏನ್ ಯಾವ ಉದ್ದೇಶಕ್ಕಾಗಿ ನಾವು ಅದನ್ನ ಕಲಿತಿದ್ದೀವಿ? ನಾವು ನಮ್ಮ ಮುಂದಿನ ಜೀವನಕ್ಕೆ ಸಾಕಷ್ಟು ಸಂಗ್ರಹಣೆ ಮಾಡ್ಕೊಳ್ಳೋಷ್ಟು ನಾವು ಕಲಿಬೇಕು ಅಂತ, ಜಾಬ್ ಎಲ್ಲ ಮಾಡಿ ತಗೊಳ್ಬೇಕು ಅಂತ ಮಾತಾಜಿ. ನಮ್ಮ ದೇಹ ಪೋಷಣೆಗೆ ನಾವ್ ಯಾವ್ದಾದ್ರು ಒಂದು ಕೆಲಸ ಮಾಡ್ಬೇಕು, ಅದಕ್ಕೆ ಈ ಒಂದು ಜ್ಞಾನ ಅನ್ನುವಂಥದ್ದು ನಮ್ಗೆ ಸಹಾಯ ಮಾಡುತ್ತೆ ಅಂತ ಹೋಗ್ತಾ ಇದ್ವಿ. ಬರೀ ನಮ್ಮ ದೇಹ ಪೋಷಣೆ ಅಷ್ಟೇ ಮಾಡ್ತಾ ಇದೀವಿ ಅದರಿಂದ? ಆ ಕೆಲಸ ಮಾಡಿ ನಾವು ಏನು ಗಳಿಸ್ತಾ ಇದೀವಿ ಅದರಿಂದ ಬರೀ ನಮ್ಮ ದೇಹ ಪೋಷಣೆ ಅಷ್ಟೇ ಮಾಡ್ತಾ ಇದೀವ? ಇಲ್ಲ ಮಾತಾಜಿ, ನಾವು ನಮ್ಮ ಮಕ್ಕಳಿಗೆ ಮರಿಮಕ್ಕಳಿಗೆ ಬೇಕು 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 ಅಂತ ಗಳಿಸ್ತಾ ಇರ್ತೇವಿ ಮಾತಾಜಿ. ನಾವು ಇನ್ನಷ್ಟು ಮತ್ತಷ್ಟು ಕೂಡಿಡ್ತೀವಿ, ಮತ್ತೆ ಅದನ್ನ ನಾವು ಇಂದ್ರಿಯ ಭೋಗದಲ್ಲಿ ನಾವು ಹೆಚ್ಚು ಹೆಚ್ಚು ಬಳಸ್ತಾ ಹೋಗ್ತೀವಿ. ಆ ಒಂದು ಕಾರಣದಿಂದ ಇದನ್ನ ಅವಿದ್ಯೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ದೇಹ ಭಾವನೆಯಲ್ಲಿ ಮುಳುಗೋಗ್ತೀವಿ. ನಾನು, ನನ್ನದು, ನನ್ನವರು, ಇಂತಹ ಒಂದು ಮನಸ್ಥಿತಿ ಏನಿದೆ, ಆ ದೇಹ ಭಾವನೆ, ಅದನ್ನೇ ಇಲ್ಲಿ ಅವಿದ್ಯೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಈ ಆತ್ಮ ದೇಹದಲ್ಲಿ ಎಷ್ಟು ಕಾಲ ಇರುತ್ತೆ, ಆ ದೇಹವನ್ನ ಬಿಟ್ಟು ಅದು ಮತ್ತೊಂದು ದೇಹವನ್ನ ಪಡೆಯುತ್ತೆ, ಅದು ನಿಜವಾದ ಜ್ಞಾನ. ಆ ಜ್ಞಾನ ತಿಳಿದೇ ಇರುವಂತವ್ರು ಏನ್ ಮಾಡ್ತಾರೆ, ಈ ಒಂದು ಜನ್ಮನೇ ನಮ್ಗೆ ಸಿಕ್ಕಿರುವಂತದ್ದು, ಮುಂದೆ ಜನ್ಮ ಇದೆಯೋ ಇಲ್ವೋ ಗೊತ್ತಿಲ್ಲ, ಈ ಲೈಫ್ ಒಂದೇ ಲೈಫ್ ನಮ್ಗೆ ಆಗಿರೋದು, ಆ ಲೈಫನ್ನ ಪೂರ್ತಿಯಾಗಿ ನಾನು ಭೋಗಿಸ್ಬೇಕು, ಎಂಜಾಯ್ ಮಾಡ್ಬೇಕು ಅಂತ ಅನ್ಕೊಳ್ಳುವಂಥದ್ದೇ ಅಜ್ಞಾನ. ಆ ಭೋಗಿಸೋದಕ್ಕಾಗಿ ನಾವು ಏನು ಶ್ರಮಪಟ್ಟು ಜ್ಞಾನವನ್ನ ಪಡ್ಕೊಂಡು ಆ ಜ್ಞಾನವನ್ನ ಎಷ್ಟು ವರ್ಷ ಕಾಲ ಓದ್ತೀವಿ ಅಲ್ವಾ? ಅಂದ್ರೆ ಒಂದು ಮಗು 5 ವರ್ಷ ಇರುವಾಗ ಸೇರಿಸಿದ್ರೆ 25 ವರ್ಷ ಆಗುವವರೆಗೂ ಆ ಮಗು
ಆ ಒಂದು ಜ್ಞಾನವನ್ನ ಬೆಳೆಸ್ಕೊಳ್ಳುವ ಇದರಲ್ಲಿ ದೀರ್ಘಕಾಲ ಅಂದ್ರೆ 20 ವರ್ಷ ಹೆಚ್ಚು ಕಡಿಮೆ ನಾವು ಅದರಲ್ಲಿಯೇ ಅವಿದ್ಯೆಯನ್ನೇ ಬೆಳೆಸ್ತಾ ಇರ್ತೀವಿ. ಅಷ್ಟೊಂದು ಸಮಯವನ್ನ ನಾವು ಅದಕ್ಕಾಗಿಯೇ ಕೊಡ್ತೀವಿ. ಯಾಕೆ ಅಂತಂದ್ರೆ ನನ್ನ ದೇಹ ಪೋಷಣೆಗೆ ನನಗೆ ಒಂದು ಆ ಕೆಲಸ ಬೇಕು. ಆ ಕೆಲಸ ಕಳಿಸ್ಬೇಕು ಅಂತಂದ್ರೆ ನಾನು ಈ ವಿದ್ಯೆಯನ್ನ ಕಲಿಬೇಕು ಅಂತ. ಆದ್ರೆ ಆ ಜ್ಞಾನ ಅನ್ನುವಂಥದ್ದು ಅದು ಅಜ್ಞಾನನೇ ಆಗಿದೆ. ಆದ್ರೆ ನಿಜವಾದ ಜ್ಞಾನ ಯಾವುದು? ಹರಿಕೃಷ್ಣ. ನಿಜವಾದ ಜ್ಞಾನ ಯಾವುದು? ನಿಜವಾದ ಜ್ಞಾನ ಯಾವುದು? ಯಾವುದು ನಿಜವಾದ ವಿದ್ಯೆ? ಆಧ್ಯಾತ್ಮಿಕ ವಿದ್ಯೆ ಅಲ್ವಾ? ಹರೇ ಕೃಷ್ಣ. ಹೌದು ಅದನ್ನ ಮಾತಾಜಿ. ಅದು ನಮ್ಗೆ ಎಲ್ಲಿ ಸಿಗುತ್ತೆ? ನಮ್ಗೆ ಎಲ್ಲಿ ಗೊತ್ತಾಗುತ್ತೆ ಯಾವುದು ನಿಜವಾದ ವಿದ್ಯೆ ಅನ್ನುವಂಥದ್ದು? ನಮ್ಗೆ ಎಲ್ಲಿಂದ ನಾವು ತಿಳ್ಕೊತೀವಿ? ಭಗವದ್ಗೀತೆಯಿಂದ ತಿಳಿದುಕೊಳ್ತೇವೆ ಮಾತಾಜಿ. ಶಾಸ್ತ್ರದ ಮೂಲಕ, ಭಗವಂತ ಕೊಟ್ಟಿರುವಂತಹ ಶಾಸ್ತ್ರಗಳ ಮೂಲಕ ನಾವು ಅದನ್ನ ತಿಳಿತಾ ಇದೀವಿ. ಈ ಒಂದು ವಿಷಯವನ್ನ ಕುರಿತಾಗಿ ನೀವು ಈಗಾಗಲೇ ತಿಳ್ಕೊಂಡಿದ್ದೀರಾ. ಅಂದ್ರೆ ಭಗವದ್ಗೀತೆಯ ಜ್ಞಾನ 13ನೇ ಅಧ್ಯಾಯದಲ್ಲಿ ಹೇಳಿರುವಂಥದ್ದು ವಿದ್ಯೆಯ ಸಂಸ್ಕಾರಗಳು ಯಾವ್ದೆಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಅದನ್ನೆಲ್ಲ ಮಾತಾಜಿ ನಿಮ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ. ಒಬ್ಬನು ಸ್ವತಃ ಸಭ್ಯನು ಇತರರಿಗೆ ಸೂಕ್ತವಾಗಿ ಗೌರವ ಕೊಡುವುದನ್ನ ಕಲಿಬೇಕು. ಕೇವಲ ಹೆಸರು ಪ್ರಸಿದ್ಧಿಗಳಿಗಾಗಿ ತಾನು ಧರ್ಮಿಷ್ಠನೆಂಬ ಸೋಗು ಹಾಕಬಾರದು. ಕಾಯೇನ ವಾಚ ಮನಸ ಇತರರಿಗೆ ತೊಂದರೆ ಕೊಡಬಾರದು. ಇತರರಿಂದ ಪ್ರಚೋದನೆಗೆ ಒಳಗಾದಾಗಲೂ ತಾಳ್ಮೆಯಿಂದ ಇರುವುದನ್ನು ಕಲಿಬೇಕು. ಹೇಳುವುದೊಂದು ಮಾಡುವುದೊಂದು ಎನ್ನುವಂತೆ ನಡೆಯಬಾರದು. ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಮಟ್ಟದ ಹಂತವಾಗಿ ತಲುಪಬಲ್ಲ ಸದ್ಗುರುವನ್ನು ಹುಡುಕಿ ಅವನನ್ನು ಆಶ್ರಯಿಸಿ ಅವನ ಸೇವೆ ಮಾಡಿ ಅವನಿಂದ ಎಲ್ಲವನ್ನು ಕೇಳಿ ತಿಳಿದುಕೊಳ್ಳಬೇಕು. ಆತ್ಮ ಸಾಕ್ಷಾತ್ಕಾರದ ನೆಲೆಯನ್ನು ತಲುಪಲು ಅವನು ಶ್ರುತಿಗಳಲ್ಲಿ ಹೇಳಿದ ನಿಯಂತ್ರಕ ತತ್ವಗಳನ್ನ ಅನುಸರಿಸಬೇಕು. ಶ್ರುತಿಗಳ ತತ್ವಗಳಲ್ಲಿ ನಿಷ್ಠೆ ಇರಬೇಕು. ಆತ್ಮ ಸಾಕ್ಷಾತ್ಕಾರಕ್ಕೆ ಹಾನಿಕರವಾದ ಕೆಲಸ ಕಾರ್ಯಗಳನ್ನು ಶುದ್ಧಾಂಗವಾಗಿ ಮಾಡಕೂಡದು. ದೇಹಧಾರಣೆಗೆ ಅವಶ್ಯಕವಾದದ್ದಕ್ಕಿಂತ ಹೆಚ್ಚು ಸ್ವೀಕರಿಸಬಾರದು. ಒಬ್ಬರು ತನ್ನ ಸ್ಥೂಲ ಶರೀರದೊಂದಿಗೆ ತಪ್ಪಾಗಿ ಸಮೀಕರಿಸಿಕೊಳ್ಳಬಾರದು. ತನ್ನ ಶರೀರಕ್ಕೆ ಸೇರಿದವರನ್ನು ತನ್ನವರೆಂದು ಭಾವಿಸಬಾರದು. ತನಗೆ ಭೌತ ಶರೀರವಿರುವವರೆಗೆ ಮತ್ತೆ ಮತ್ತೆ ಮುಪ್ಪು ಮತ್ತು ಸಾವುಗಳ ದುಃಖಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಅವನು ಸದಾ ನೆನಪಿನಲ್ಲಿ ಇಡಬೇಕು. ಭೌತ ಶರೀರದ ಈ ಕ್ಲೇಶಗಳಿಂದ ತಪ್ಪಿಸಿಕೊಳ್ಳಲು ಯೋಜನೆಗಳನ್ನು ರೂಪಿಸುವುದರಿಂದ ಏನು ಪ್ರಯೋಜನವಿಲ್ಲ. ತನ್ನ ಆಧ್ಯಾತ್ಮಿಕ ಸ್ವರೂಪವನ್ನು ಮತ್ತೆ ಪಡೆಯುವ ಸಾಧನ ಉಪಾಯಗಳನ್ನು ಕಂಡುಕೊಳ್ಳುವುದು ಉತ್ತಮ. ಈ ಒಂದು ಈಗ ನಾವು ಓದಿದ್ನಲ್ಲ ಈ ಒಂದು ಪಾಯಿಂಟ್ 12ನೇ ಪಾಯಿಂಟ್, ಈ ಪಾಯಿಂಟ್ ಅನ್ನ ಕುರಿತಾದಂಥದ್ದೇ ಮುಂದಿನ ಒಂದು 11ನೆಯ ಮಂತ್ರ ಈಶೋಪನಿಷತ್ತಿನದು. ಆಧ್ಯಾತ್ಮಿಕ ಪ್ರಗತಿಗೆ ಅವಶ್ಯಕವಾದುದಕ್ಕಿಂತ ಹೆಚ್ಚಾಗಿ ಜೀವನಾವಶ್ಯಕ ವಸ್ತುಗಳಿಗೆ ಅನುರಕ್ತನಾಗಬಾರದು. ಹೆಂಡತಿ ಮಕ್ಕಳು ಮನೆಗಳಿಗೆ ಶಾಸ್ತ್ರಗಳಲ್ಲಿ ವಿಧಿಸಿರುವುದಕ್ಕಿಂತ ಹೆಚ್ಚಾಗಿ ಅಂಟಿಕೊಳ್ಳಬಾರದು. ಮನಸ್ಸಿನಿಂದುಂಟಾದ ಆಸೆ ನಿರಾಸೆಗಳ ಬಗ್ಗೆ ಸುಖಿಸಬಾರದು, ದುಃಖಿಸಲೂಬಾರದು. ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನ ಶುದ್ಧ ಭಕ್ತನಾಗಿ ಅವನನ್ನು ತನ್ಮಯತೆಯಿಂದ ಸೇವೆ ಮಾಡಬೇಕು. ಆಧ್ಯಾತ್ಮಿಕ ಸಂಸ್ಕೃತಿಗೆ ಅನುಕೂಲವಾದ ಆವಾಸವನ್ನು ಬಯಸಬೇಕು ಮತ್ತು ಅಭಕ್ತರ ಸೇರುವ ಸ್ಥಳಗಳಿಗೆ ಹೋಗಬಾರದು. ಒಬ್ಬರು ವಿಜ್ಞಾನಿ ಅಥವಾ ದಾರ್ಶನಿಕನಾಗಿ ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ ಸಂಶೋಧನೆ ನಡೆಸಬೇಕು. ಆಧ್ಯಾತ್ಮಿಕ ಜ್ಞಾನ ನಿತ್ಯವಾದದ್ದು, ಆದರೆ ಭೌತ ಜ್ಞಾನ ದೇಹಾವಸ್ಥನದೊಂದಿಗೆ ಕೊನೆಗೊಳ್ಳುತ್ತದೆ ಎಂದು ತಿಳಿಯಬೇಕು. ಈ 18 ಅಂಶಗಳು ಈ ಜ್ಞಾನವನ್ನ, ನಿಜವಾದ ಜ್ಞಾನ ಅಂತ ಇಲ್ಲಿ 13ನೇ ಅಧ್ಯಾಯದಲ್ಲಿ ಸ್ವತಃ ಕೃಷ್ಣನೇ ಹೇಳ್ತಾನೆ. ಇದನ್ನು ಹೊರತುಪಡಿಸಿ ಬೇರೆ ಏನೆಲ್ಲ ಇದೆಯೋ ಅದೆಲ್ಲವೂ ಕೂಡ ಅಜ್ಞಾನ ಅಂತ ತಿಳಿಸಿದ್ದಾನೆ. ಈ ವಿಚಾರವನ್ನ ನೀವು ಈ 10ನೆಯ ಮಂತ್ರದಲ್ಲಿ ತಿಳ್ಕೊಂಡಿದ್ದೀರಾ. ಈಗ ನಾವು 11ನೇ ಮಂತ್ರದ ಬಗ್ಗೆ ತಿಳ್ಕೊಳ್ಳೋಣ. 11ನೇ ಮಂತ್ರ ಏನು ಅಂತ ನೋಡೋಣ. ಹರೇ ಕೃಷ್ಣ. ವಿದ್ಯಾಂಚ ಅವಿದ್ಯಾಂಚ ಯಾತತ್ ವೇದ ಉಭಯಂ ಸಹ ಅವಿದ್ಯಾಯಾ ಮೃತ್ಯುಂ ತೀರ್ತ್ವಾ ವಿದ್ಯಾಯಾ ಅಮೃತಮಶ್ನುತೆ. ಹರೇ ಕೃಷ್ಣ. ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ವಿದ್ಯಾಂ ಚ ಯಸ್ತ್ವೆಂದೋಭಯಂ ಸಹ ಅವಿದ್ಯಾಯಾ ಮೃತ್ಯುಂ ತೀರ್ತ್ವಾ ವಿದ್ಯಾಯಾಮೃತಮಶ್ನುತೆ. ಹರೇ ಕೃಷ್ಣ. ಇನ್ನು ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಮಂತ್ರ 11. ವಿದ್ಯಾಂಚ ಅವಿದ್ಯಾಂಚ ಯಸ್ತದ್ವೇದೋ ಭಯಂ ಸಹ ಅವಿದ್ಯಾಯ ಮೃತ್ಯುಂ ತೀರ್ತ್ವಾ
ವಿದ್ಯಾಯಾಮೃತಮಶ್ನುತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಬೇರೆ ಯಾರಾದ್ರೂ ಓದ್ತೀರಾ? ಓಕೆ, ಯಾರಾದ್ರೂ ಅರ್ಥ ಓದ್ತೀರಾ? ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ವಿದ್ಯೆಯನ್ನು ಚ ಮತ್ತು ಅವಿದ್ಯೆಯನ್ನು ಚ ಮತ್ತು ಆ, ಯಹ ಯಾವನು ತತ್ ವೇದ ಅರಿಯುತ್ತಾನೋ ಉಭಯಂ ಎರಡನ್ನು ಸಹ ಒಟ್ಟಿಗೆ ಅವಿದ್ಯೆಯಿಂದ ಮೃತ್ಯುಂ ಮತ್ತೆ ಮತ್ತೆ ಆಗುವ ಮೃತ್ಯುವನ್ನು ತಿತ್ವ ದಾಟಿ ವಿದ್ಯೆಯ ಮೂಲಕ ಅಮೃತಂ ಮರಣ ರಹಿತತೆಯನ್ನು ಅಶ್ರುತೆ ಪಡೆಯುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ನಾ ಶ್ಲೋಕ ಓದ್ಬಿಟ್ಟು ಅನುವಾದ ಓದ್ತೀನಿ ಮಾತಾಜಿ. ಒಂದ್ ಸ್ವಲ್ಪ ಶ್ಲೋಕ. ಓಕೆ ಮಾತಾಜಿ. ವಿದ್ಯಾಂ ಚ ಯಸ್ತದ್ವೇದೋ ಭಯಂ ಸಹ ಅವಿದ್ಯಯಾಂ ಮೃತ್ಯುಂ ತಿತ್ವಾ ವಿದ್ಯಯಾಮೃತಮಶ್ನುತೆ. ಅನುವಾದ: ಯಾವನು ಅವಿದ್ಯೆ ಹಾಗೂ ದಿವ್ಯ ಜ್ಞಾನಗಳನ್ನು ಒಟ್ಟಿಗೆ ಅರಿಯುತ್ತಾನೋ ಅವನು ಮತ್ತೆ ಮತ್ತೆ ಜನನ ಮರಣಗಳಾಗುವುದನ್ನು ಮೀರಿ ಪೂರ್ಣ ಅಮೃತ ತತ್ವವನ್ನು ಅನುಭವಿಸುತ್ತಾನೆ. ಥ್ಯಾಂಕ್ ಯು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಇವತ್ತು ನಾವು ತಿಳ್ಕೊಳ್ತಾ ಇರುವಂತ ಮಂತ್ರದಲ್ಲಿ ಅದೇನು ವಿಷಯ ಅಂತಂದ್ರೆ, ಇಲ್ಲಿ ಅವಿದ್ಯೆ ಅಂದ್ರೆ ಏನು, ದಿವ್ಯ ಜ್ಞಾನ ನಿಜವಾದ ವಿದ್ಯೆ ಅಂದ್ರೆ ಏನು, ಅದನ್ನ ಯಾರು ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೆ ಅಂತವ್ರು ಮಾತ್ರ ಈ ಒಂದು ಜನನ ಮರಣ ಅನ್ನುವಂಥ ಚಕ್ರವನ್ನ ದಾಟಿ ಹೋಗ್ತಾರೆ, ಮತ್ತೆ ಮೃತ್ಯು ಇಲ್ಲದ ಜೀವನವನ್ನ ಅವರು ಅನುಭವಿಸ್ತಾರೆ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅಂದ್ರೆ ನಾವು ಎಲ್ಲರೂ ಕೂಡ, ಯಾರಿಗಾದ್ರೂ ಇಷ್ಟ ಇದೆಯಾ ಸಾವು ಬರ್ಬೇಕು ಅಂತ? ಯಾರಾದ್ರೂ ಇಲ್ಲ ಸಾಯಕ್ಕೆ ಮಾತಾಜಿ. ಸಿದ್ಧರಿದ್ದಾರೆ? ಎಲ್ಲರೂ ಕೂಡ ಶಾಶ್ವತವಾದ ಜೀವನವನ್ನೇ ಬಯಸ್ತಾರೆ ಅಲ್ವಾ? ಹೌದು ಮಾತಾಜಿ. ಯಾಕೆ ನಾವೆಲ್ಲ ಶಾಶ್ವತವಾದ ಜೀವನವನ್ನ ಬಯಸ್ತೀವಿ? ನಮಗೆ ಆಸೆ ಬಹಳ ಇರುತ್ತೆ ಮಾತಾಜಿ. ನಾವು ಕೂಡಿಟ್ಟ ಹಣ ಸಂಪಾದನೆಯನ್ನು ನಾವು ಅನುಭವಿಸ್ಬೇಕು ಅಂತೇಳಿ ನಾವು ಸಾಯಕ್ ಇಷ್ಟ ಪಡೋದಿಲ್ಲ. ಅಟ್ಯಾಚ್ಮೆಂಟ್ಸ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾವು ಯಾಕೆ ಅಂತಂದ್ರೆ ಸಾಯೋಕ್ ಇಷ್ಟಪಡಲ್ಲ, ನಾವು ಆತ್ಮ ಮಾತಾಜಿ, ಅದಕ್ಕೋಸ್ಕರ. ನಮ್ಮ ನಮ್ಮ ಒಂದು ಮೂಲ ಸ್ವರೂಪದಲ್ಲಿ ನಾವು ಶಾಶ್ವತವಾದ ಜೀವನವನ್ನೇ ಕಂಡವರು. ಅಂದ್ರೆ ನಾವು ಶಾಶ್ವತವಾದ ಬದುಕನ್ನ ಹೊಂದಿದಂತವ್ರು. ಭೌತಿಕ ಜಗತ್ತಿಗೆ ಬಂದ ಮೇಲೆ ಇಲ್ಲಿ ನಮ್ಗೆ ಈ ಒಂದು ಜನ್ಮ ಮೃತ್ಯು ಜರ ವ್ಯಾಧಿಗಳು ಬರ್ತಾ ಇದೆ. ಆದ್ರೆ ಆತ್ಮಕ್ಕೆ ಆ ಅನುಭವ ಇಲ್ಲ. ಆತ್ಮಕ್ಕೆ ಇರುವಂತ ಅನುಭವ ಎಂಥದ್ದು? ಆನಂದವಾಗಿ ಶಾಶ್ವತವಾಗಿ ಪೂರ್ಣ ಜ್ಞಾನದಿಂದ ಇರುವಂತದ್ದು ಅದರ ಸ್ವಭಾವ. ಆ ಕಾರಣದಿಂದ ಅದು ಇಲ್ಲಿ ಬಂದ್ಮೇಲೂ ಕೂಡ ಸಾವನ್ನ ಬಯಸೋದಿಲ್ಲ. ಅಂದ್ರೆ ಅದಕ್ಕೆ ಸಾವು ಅಂದ್ರೆ ಆತ್ಮಕ್ಕೆ ಸಾವಿದ್ಯಾ? ಇಲ್ಲ ಮಾತಾಜಿ. ಆತ್ಮಕ್ಕೆ ಸಾವಿಲ್ಲ. ಅದಕ್ಕೆ ಅದೇನ್ ಅನ್ಕೊಳ್ಳುತ್ತೆ, ಈ ದೇಹಕ್ಕೂ ಕೂಡ ಸಾವು ಅನ್ನುವಂಥದ್ದು ಅದನ್ನ ಅದು ಸ್ವೀಕಾರ ಮಾಡೋದಿಲ್ಲ. ಹಾಗೆ ಇಲ್ಲಿ ಎಲ್ಲರೂ ಕೂಡ ಶಾಶ್ವತವಾದ ಬದುಕನ್ನ ಬಯಸ್ತೀವಿ. ಆದ್ರೆ ಆ ಶಾಶ್ವತವಾದ ಬದುಕು ನಮ್ಗೆ ಈ ಭೌತಿಕ ಜಗತ್ತಿನಲ್ಲಿ ಸಿಗುತ್ತಾ? ಸಿಗೋದಿಲ್ಲ. ಅದು ಎಲ್ಲಿದೆ ಅಂತ? ಶಾಶ್ವತವಾದ ಬದುಕು ನಮ್ಗೆ ಎಲ್ಲಿ ಸಿಗುತ್ತೆ? ಆಧ್ಯಾತ್ಮಿಕ ಲೋಕದಲ್ಲಿದೆ ಮಾತಾಜಿ. ಅದು ಆಧ್ಯಾತ್ಮಿಕ ಜಗತ್ತಿನಲ್ಲಿದೆ. ಈಗ ನಾವು ಆಧ್ಯಾತ್ಮಿಕ ಜಗತ್ತಿಗೆ ಹೋದ್ರೆ ಮಾತ್ರನೇ ಅಂತಹ ಒಂದು ಬದುಕನ್ನ ನಾವು ಅನುಭವಿಸೋದಕ್ಕೆ ಸಾಧ್ಯ. ಅದನ್ನೇ ಇಲ್ಲಿ ಅಮೃತತ್ವ ಅಂತ ಇದ್ದಾರೆ. ಮೃತ್ಯು ಅನ್ನುವಂಥದ್ದು ಏನಿದೆ ಅದು ಸಾವು. ಅಮೃತ ಅಂತಂದ್ರೆ ಮೃತ್ಯು ಇಲ್ಲದ ಬದುಕು. ಅದು ನಮಗೆ ಬೇಕು ಅಂದ್ರೆ ನಾವು ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ಬೇಕು. ಆಧ್ಯಾತ್ಮಿಕ ಜಗತ್ತಿಗೆ ಹೋಗೋದಕ್ಕೆ ನಾವು ಈ ಶಾಲಾ ಕಾಲೇಜುಗಳಲ್ಲಿ ಪಡಿತಾ ಇರುವಂತಹ ಜ್ಞಾನ ಅದು ನಮ್ಗೆ ಸಹಾಯ ಮಾಡುತ್ತಾ? ಮಾಡೋದಿಲ್ಲ ಮಾತಾಜಿ. ಅದು ನಮ್ಮನ್ನ ಏನ್ ಮಾಡುತ್ತೆ, ಇನ್ನು ಈ ಭೌತಿಕ ಜಗತ್ತಿಗೆ ಅಂಟ್ಕೊಳ್ಳುವ ಹಾಗೆ ಮಾಡುತ್ತೆ. ಇಲ್ಲಿಯೇ ಉಳಿಯುವಂತೆ ನಮ್ಮನ್ನ ಮಾಡುತ್ತೆ. ಇಲ್ಲೇ ಉಳಿದ್ರೆ ಏನಾಗುತ್ತೆ, ಮತ್ತೆ ಮತ್ತೆ ನಾನು ಹುಟ್ಟು ಸಾವುಗಳನ್ನ ಕಾಣ್ಬೇಕಾಗತ್ತೆ. ಸೊ ಅದಕ್ಕಾಗಿ ನಾವು ಇದನ್ನ ಏನಂತ ಹೇಳ್ತಾ ಇದೀವಿ? ಇದನ್ನ ಅವಿದ್ಯೆ ಅಂತ ಕರಿತಾ ಇದೀವಿ. ಮತ್ತೆ ಯಾವುದು ನಿಜವಾದ ವಿದ್ಯೆ? ಯಾವುದು ನಮ್ಮನ್ನ ಈ ಭೌತಿಕ ಭವಸಾಗರವನ್ನ ದಾಟಿಸುವಂತಹ ವಿದ್ಯೆ? ಜ್ಞಾನ. ಭೌತಿಕವಾದ ಜ್ಞಾನ ಮಾತಾಜಿ. ನಿಜವಾದ ಜ್ಞಾನ ಮಾತಾಜಿ. ಆಧ್ಯಾತ್ಮಿಕ ಜ್ಞಾನ. ಆಧ್ಯಾತ್ಮಿಕ ಜ್ಞಾನ ಅದು ಮಾತ್ರನೇ ನಮ್ಮನ್ನ ಈ ಒಂದು ಭವಸಾಗರದಿಂದ ನಮ್ಮನ್ನ ದಾಟಿಸೋದಕ್ಕೆ ಸಾಧ್ಯ. ಅದನ್ನೇ ಇಲ್ಲಿ ದಿವ್ಯ ಜ್ಞಾನ ಅಂತ ಅಲ್ಲಿ ಕರಿತಾ ಇದ್ದಾರೆ. ಈ ಭಗವದ್ಗೀತೆ, ಈಶೋಪನಿಷತ್ತು, ಈ ಎಲ್ಲ ಜ್ಞಾನಗಳು ನಮ್ಗೆ ಈ ಭವಸಾಗರವನ್ನ ದಾಟೋದಕ್ಕೆ ಸಹಾಯ ಮಾಡುವಂತಹ ಒಂದು ಜ್ಞಾನವನ್ನ ಕೊಡ್ತವೆ. ಆ ಜ್ಞಾನದ ಮೂಲಕ ನಾವು ಅಮೃತತ್ವ ಅಂತಂದ್ರೆ ಆ ಒಂದು ಜನ್ಮ ಮೃತ್ಯು ಜರ ವ್ಯಾಧಿಗಳು ಇಲ್ಲದಂತಹ
ಒಂದು ಆ ಆಧ್ಯಾತ್ಮಿಕ ಜಗತ್ತು, ಅದು ವೈಕುಂಠ ಲೋಕಗಳಿದೆ, ನಾವು ಅಲ್ಲಿಗೆ ಹೋಗ್ಲಿಕ್ಕೆ ಸಹಾಯ ಮಾಡುತ್ತೆ. ಅದನ್ನ ಈ ಒಂದು ಮಂತ್ರದ ಮೂಲಕ ನಾವು ತಿಳಿತಾ ಇದೀವಿ. ಭಾವಾರ್ಥ ಪ್ರಭುಪಾದ್ರಿಗೆ ಜವಾಗ್ಲಿ ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ, ಓದ್ಲಾ ಮಾತಾಜಿ? ಹಾ ಮಾತಾಜಿ. ಭಾವಾರ್ಥ. ಭೌತ ಜಗತ್ತು ಸೃಷ್ಟಿಯಾದಾಗಿನಿಂದ ಪ್ರತಿಯೊಬ್ಬರು ನಿತ್ಯ ಜೀವನವನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಪ್ರಕೃತಿ ನಿಯಮ ಎಷ್ಟು ಕ್ರೂರವಾಗಿದೆ ಎಂದರೆ ಮೃತ್ಯುವಿನ ಪಾಶದಿಂದ ಬಿಡಿಸಿಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ. ಯಾರು ಸಾಯಲು ಇಷ್ಟಪಡುವುದಿಲ್ಲವೆಂಬುದು ಸತ್ಯವಾದ ಮಾತು. ಯಾರು ವೃದ್ಧರಾಗಲು ಅಥವಾ ಕಾಯಿಲೆ ಬೀಳಲು ಇಷ್ಟಪಡುವುದಿಲ್ಲ. ಆದರೆ ಪ್ರಕೃತಿ ನಿಯಮವು ಯಾರಿಗೂ ಸಾವು, ಮುಪ್ಪು ಅಥವಾ ಕಾಯಿಲೆಯಿಂದ ಮುಕ್ತಿಯನ್ನು ಕೊಡುವುದಿಲ್ಲ. ಭೌತಜ್ಞಾನದ ಪ್ರಕೃತಿಯಿಂದಲೂ ಈ ಸಮಸ್ಯೆಯನ್ನು ಪರಿಹರಿಸಲು ಆಗಿಲ್ಲ. ಭೌತಜ್ಞಾನವು ಸಾವನ್ನು ತ್ವರಿತಗೊಳಿಸಲು ಪರಮಾಣು ಬಾಂಬನ್ನು ಕಂಡುಹಿಡಿಯಬಹುದು, ಆದರೆ ಅದು ರೋಗ, ಮುಪ್ಪು ಮತ್ತು ಸಾವುಗಳ ಕ್ರೂರ ಮುಷ್ಟಿಯಿಂದ ರಕ್ಷಣೆ ಒದಗಿಸಲಾರದು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ನಾವೆಲ್ಲರೂ ಕೂಡ ಯಾರು ಕೂಡ ಇಷ್ಟಪಡೋದಿಲ್ಲ. ಯಾರಿಗಾದ್ರೂ ಇಷ್ಟ ಇದೆಯಾ? ಸಾಯಕ್ಕೆ ಇಷ್ಟ ಇದೆಯಾ? ಇಲ್ಲ. ಯಾರಿಗಾದ್ರೂ ವಯಸ್ಸಾಗೋದು ಅಂತಂದ್ರೆ ಹೇಗೆ ಅಂತಂದ್ರೆ, ಈ ದೇಹದಲ್ಲಿ ಇರುವಷ್ಟು ಕಾಲ, ಆದ್ರೆ ನಾವು ಸಣ್ಣವರಾಗಿದ್ದಾಗ ನಮ್ಮ ಹತ್ರ ಅಷ್ಟು ಶಕ್ತಿ ಇರೋದಿಲ್ಲ. ನಾವು ವಯಸ್ಸಾದ್ಮೇಲೆ, ವೃದ್ಧರಾದ್ಮೇಲೆ ಕೂಡ ನಮ್ಮಲ್ಲಿ ಅಷ್ಟು ಶಕ್ತಿ ಇರೋದಿಲ್ಲ. ಈ ಮಧ್ಯದ ಸಮಯದಲ್ಲಿ ಮಾತ್ರ ಸ್ವಲ್ಪ ನಮ್ಮಲ್ಲಿ ಹೆಚ್ಚಿನ ಶಕ್ತಿ ಇರುತ್ತೆ. ಆದ್ರೆ ಆ ರೀತಿ ಶಕ್ತಿನ ಕಳ್ಕೊಳ್ಳೋಕೆ ಯಾರಾದ್ರೂ ಇಷ್ಟಪಡ್ತಾರಾ? ವೃದ್ಧರಾಗೋದಕ್ಕೆ ಇಷ್ಟಪಡ್ತಾರ? ವೃದ್ಧರಾಗಬಾರ್ದು ಅನ್ನೋದಕ್ಕಾಗಿ ನಾವು ಆರೋಗ್ಯವಾಗಿರ್ಬೇಕು, ವೃದ್ಧರಾಗಬಾರ್ದು, ಶಕ್ತಿ ಯಾವಾಗ್ಲೂ ಇರ್ಬೇಕು ಅಂತ ಹೇಳಿ ಏನ್ ಮಾಡ್ತೀವಿ? ಏನೇನೋ ಯೋಗಾಸನಗಳನ್ನ ಮಾಡ್ತೀವಿ, ವ್ಯಾಯಾಮಗಳನ್ನ ಮಾಡ್ತೀವಿ. ನಾವು ಸುಂದರವಾಗಿ ಕಾಣ್ಬೇಕು ಅಂತ ಮೇಕಪ್ ಮಾಡ್ಕೋತೀವಿ, ಹೇರ್ ಡೈ ಮಾಡ್ಕೋತೀವಿ. ಆದ್ರೆ ಯಾವಾಗ್ಲೂ ಕೂಡ ನಾವು ಯಂಗಾಗಿರ್ಬೇಕು ಅಂತ ಇಷ್ಟಪಡ್ತೀವಿ. ಎಲ್ಲರೂ ಇಷ್ಟಪಡ್ತೀವಲ್ವಾ? ವೃದ್ಧರಾಗೋದಕ್ಕೆ ಯಾರಿಗೂ ಇಷ್ಟ ಇಲ್ಲ. ಮತ್ತೆ ಕಾಯಿಲೆಗಳು ಯಾರಾದ್ರೂ ಬಯಸ್ತೀವ? ಕಾಯಿಲೆಗಳು ಬರ್ಲಿ ಅಂತ ಅನ್ಕೋತೀವ? ಅನ್ಕೊಳ್ಳೋದಿಲ್ಲ ಮಾತಾಜಿ. ಕಾಯಿಲೆಗಳು ಬೇಡ ನಮ್ಗೆ, ವೃದ್ಧಾಪ್ಯ ನಮ್ಗೆ ಬೇಡ, ಮತ್ತೆ ಮೃತ್ಯು ಕೂಡ ನಮ್ಗೆ ಬೇಡ. ಆದ್ರೆ ಇದೆಲ್ಲವೂ ಕೂಡ ನಾವು ಅದನ್ನ ತಡೆಯೋದಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಭೌತಿಕ ಜಗತ್ತಿನಲ್ಲಿ ಇರುವಷ್ಟು ಕಾಲ, ಈ ಭೌತಿಕ ಪ್ರಕೃತಿಯಿಂದ ಆದಂತಹ ಒಂದು ದೇಹವನ್ನ ಪಡ್ಕೊಂಡ್ಮೇಲೆ, ಆ ಒಂದು ದೇಹ ಅನ್ನುವಂಥದ್ದು ಭೌತಿಕವಾದ ವಸ್ತುಗಳಿಂದ ಆದ ಕಾರಣ ಅದಕ್ಕೆ ಒಂದು ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ. ಅಂದ್ರೆ ಅದು ಹುಟ್ಟಿದೆ ಅಂತಂದ್ರೆ ಅದರ ಜೊತೆಯಲ್ಲಿಯೇ ಒಂದು ತಗೊಂಡ್ರೆ ಇನ್ನೊಂದು ಫ್ರೀ ಅಂದ ಹಾಗೆ ಜನ್ಮದ ಜೊತೆಯಲ್ಲಿ ಸಾವು ಅನ್ನುವಂಥದ್ದು ಕೂಡ ನಿಶ್ಚಿತ ಆಗೋಗಿರುತ್ತೆ. ಅಂದ್ರೆ ಇಷ್ಟು ಕಾಲನೇ ಆ ದೇಹ ಅದು ಕೆಲಸ ಮಾಡೋದು ಅಂತ. ಯಾವ್ದಾದ್ರು ಒಂದು ವಸ್ತುನ ಪಡ್ಕೊಂಡ್ರೆ ಅದಕ್ಕೊಂದು ಎಕ್ಸ್ಪೈರಿ ಡೇಟ್ ಕೊಟ್ಟ ಹಾಗೆ ಪ್ರತಿಯೊಂದು ದೇಹಕ್ಕೂ ಕೂಡ ಒಂದು ಎಕ್ಸ್ಪೈರಿ ಡೇಟ್ ಅನ್ನುವಂಥದ್ದು ಇರುತ್ತೆ. ಆದ್ರೆ ಪ್ರಕೃತಿ ನಿಯಮವು ಯಾರಿಗೂ ಸಾವು, ಮುಪ್ಪು ಮತ್ತು ಕಾಯಿಲೆಯಿಂದ ಮುಕ್ತಿಯನ್ನು ಕೊಡುವುದಿಲ್ಲ. ಆದ್ರೆ ಭೌತಜ್ಞಾನದ ಪ್ರಗತಿಯಿಂದಲೂ, ಅಂದ್ರೆ ಈ ಸೈಂಟಿಸ್ಟ್ಗಳು ಏನ್ ಮಾಡ್ತಾ ಇದ್ದಾರೆ, ಅವರು ಅನೇಕ ಆವಿಷ್ಕಾರಗಳನ್ನ ಮಾಡಿ ಇಲ್ಲಿವರೆಗೂ ಅವರು ಯಾವ್ದಾದ್ರು ಕಾಯಿಲೆಯಿಂದ ನಮ್ಮ ಕಾಯಿಲೆನ ತಡೆಯೋದಕ್ಕೆ ಅನೇಕ ರೀತಿಯಲ್ಲಿ ಅವರು ಸಮಸ್ಯೆಗೆ ಪರಿಹಾರಗಳನ್ನ ಹುಡುಕ್ತಾ ಇದ್ದಾರೆ. ನಿಜವಾಗ್ಲೂ ಆ ಒಂದು ಪರಿಹಾರಗಳು ನಮ್ಗೆ ಪರಿಪೂರ್ಣವಾಗಿ ಕಾಯಿಲೆ ಬರದೇ ಇರೋ ಹಾಗೆ ನಮ್ಮನ್ನ ಕಾಪಾಡ್ತಾ ಇದೆಯಾ? ಇಲ್ಲ ಮಾತಾಜಿ. ಯಾವ್ದಾದ್ರು ಒಂದು ಕಾಯಿಲೆಗೆ ನೀವು ಔಷಧಿಯನ್ನು ತಗೊಳಕ್ಕೆ ಹೋದ್ರೆ ಅದ್ರ ಹಿಂದೆ 2-3 ಸೈಡ್ ಎಫೆಕ್ಟ್ಸ್ ಇರುತ್ತೆ ಅದಕ್ಕೆ. ಅಂದ್ರೆ ಎಲ್ಲಾ ಔಷಧಿಗಳು ಕೂಡ ನಾವು ತಗೊಳ್ಳುವಂಥದ್ದು ಅದೊಂದು ಏನಂತ ಹೇಳ್ತಾರೆ, ಡ್ರಗ್ಸ್ ಅಂತಾನೆ ಹೇಳ್ತಾರೆ. ಅದು ದೇಹಕ್ಕೆ ಹೋದಾಗ ಏನ್ ಮಾಡುತ್ತೆ, ಒಂದಲ್ಲ ಒಂದು ರೀತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ಅದು ಅಡ್ಡ ಪರಿಣಾಮಗಳೇ ಆಗ್ತಾ ಇರುತ್ತೆ. ಹಾಗೆ ನೋಡಿದ್ರೆ ನಮ್ಮ ಕಾಯಿಲೆಗಳಿಂದ ಪರಿಪೂರ್ಣವಾಗಿ ಪರಿಹಾರ ಕೂಡ ನಮ್ಗೆ ಸಿಗೋದಿಲ್ಲ. ತಾತ್ಕಾಲಿಕವಾದ ಪರಿಹಾರ ಸಿಗುತ್ತೆ, ನಿರಂತರವಾದ ಪರಿಹಾರ ಅನ್ನುವಂಥದ್ದು ಸಿಗೋದಿಲ್ಲ. ಮತ್ತೆ ಅದರಿಂದ ನಮ್ಮ ಅಂದ್ರೆ ನಮ್ಮ ಒಂದು ವಯಸ್ಸನ್ನ ಕಡಿಮೆ ಮಾಡೋದಕ್ಕೆ ಆಗತ್ತಾ? ಯಾರಿಗಾದ್ರೂ ಇಲ್ಲಿವರೆಗೂ ಆಗಿದ್ಯಾ ವಯಸ್ಸಾದವರು ಮತ್ತೆ ಯುವಕ ಅಥವಾ ಯುವತಿ ಆದದ್ದು? ಆಗೋದಿಲ್ಲ. ಮತ್ತೆ ಸಾವನ್ನ ನಿಲ್ಸಕ್ಕಾಗಿದ್ಯಾ? ಯಾವ್ದಾದ್ರು ಔಷಧಿ ಕಂಡಿರ್ತಾರೆ? ಸಾಯ್ದೇ ಇರೋ ಹಾಗೆ ಯಾರನ್ನು ಕಾಪಾಡುವಂತಹ ಯಾವುದೇ ಒಂದು ಆವಿಷ್ಕಾರಗಳು, ನಾವು ಹೇಳ್ತೀವಿ ನಮ್ಮ ಒಂದು ವಿಜ್ಞಾನ ಅನ್ನುವಂಥದ್ದು ತುಂಬಾ ತುಂಬಾ ಅಡ್ವಾನ್ಸ್ಡ್ ಆಗೋಗಿದೆ. ಈಗ ನಾವು ತುಂಬಾ ಜ್ಞಾನವನ್ನ ಪಡ್ಕೊಂಡಿದೀವಿ, ತುಂಬಾ ಆವಿಷ್ಕಾರಗಳನ್ನ ಮಾಡಿದೀವಿ ಅಂತ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಆದ್ರೆ ಈ ಒಂದು ಮೂಲಭೂತ ಸಮಸ್ಯೆಗಳಿಗೆ ಅವ್ರ ಹತ್ರ ಪರಿಹಾರ ಇದೆಯಾ? ಇಲ್ಲ ಮಾತಾಜಿ.
ಆದ್ರೆ ಅವ್ರು ಏನ್ ಮಾಡಿದ್ದಾರೆ, ಇನ್ನೊಂದು ತುಂಬಾ ಅಡ್ವಾನ್ಸ್ಡ್ ಆಗಿ ಅವ್ರು ಮಾಡಿರುವಂತಹ ಆವಿಷ್ಕಾರ ಏನು ಅಂತಂದ್ರೆ, ಪರಮಾಣು ಬಾಂಬನ್ನು ಕಂಡು ಹಿಡಿದು ಯಾರನ್ನು ಕಾಪಾಡೋಕೆ ಇವರಿಂದ ಆಗೋದಿಲ್ಲ, ಆದ್ರೆ ಎಲ್ಲರನ್ನು ಅವ್ರು ಸಾಯ್ತಾ ಇದ್ದಾರೆ, ಆಲ್ರೆಡಿ ಸಾಯ್ತಾ ಇದ್ದಾರೆ, ಅವ್ರನ್ನ ಇನ್ನ ಸ್ವಲ್ಪ ಬೇಗ ಸಾಯಿಸುವಂತಹ ಕೆಲಸಕ್ಕೆ ಇವರು ಆವಿಷ್ಕಾರಗಳನ್ನ ಮಾಡಿದ್ದಾರೆ, ಕಂಡು ಹಿಡಿದಿದ್ದಾರೆ. ತುಂಬಾ ತುಂಬಾ ಮುಂದುವರೆದಿರುವಂತದ್ದು ಇವರು ಪರಮಾಣು ಬಾಂಬುಗಳನ್ನ ಕಂಡು ಹಿಡಿಯೋದ್ರಲ್ಲಿ. ಅದನ್ನ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಅದನ್ನ ಮಾಡಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಇನ್ನ ಸಾವನ್ನ ತ್ವರಿತ ಅಂತಂದ್ರೆ ಇನ್ನ ಅದನ್ನ ಬೇಗ ಹೆಚ್ಚಿಸ್ತಾ ಇದ್ದಾರೆ, ಬೇಗ ಸಾಯೋ ಹಾಗೆ ಮಾಡ್ತಾ ಇದ್ದಾರೆ ಜನರನ್ನ. ಹೀಗೆ ಈ ಒಂದು ವಿಜ್ಞಾನ, ಭೌತ ವಿಜ್ಞಾನ ಕೂಡ ನಮಗೆ ಈ ಮೂಲಭೂತ ಸಮಸ್ಯೆಗಳಿಂದ ಯಾವುದೇ ರಕ್ಷಣೆಯನ್ನ ಒದಗಿಸೋದಿಲ್ಲ ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಓಕೆ, ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಲೌಕಿಕವಾಗಿ ಮುಂದುವರಿದ ಹಿರಣ್ಯಕಶಿಪುವಿನ ಕಾರ್ಯ ಚಟುವಟಿಕೆಗಳ ಬಗ್ಗೆ ನಾವು ಪುರಾಣಗಳಿಂದ ತಿಳಿದಿದ್ದೇವೆ. ಪ್ರಾಪಂಚಿಕ ಆಂಜನೆಯಿಂದ ಮತ್ತು ಜ್ಞಾನದ ಬಲದಿಂದ ಮೃತ್ಯುವನ್ನು ಗೆಲ್ಲ ಬಯಸಿ ಪ್ರಾಪಂಚಿಕ ಅರ್ಜನೆಯಿಂದ ಮತ್ತು ಅಜ್ಞಾನದ ಬಲದಿಂದ ಮೃತ್ಯುವನ್ನು ಗೆಲ್ಲ ಬಯಸಿ ಅವನು ಒಂದು ಬಗೆಯ ಜ್ಞಾನದಲ್ಲಿ ತೊಡಗಿದನು. ಆ ಜ್ಞಾನ ಎಷ್ಟು ತೀವ್ರ ಸ್ವರೂಪದಾಗಿತ್ತೆಂದರೆ ಸಮಸ್ತ ಲೋಕಗಳಲ್ಲಿರುವವರು ಅವನ ನಿಗೂಢ ಶಕ್ತಿಯಿಂದ ತೊಂದರೆಗೀಡಾದರು. ಜಗತ್ತಿನ ಸೃಷ್ಟಿಕರ್ತನಾದ ಬ್ರಹ್ಮದೇವನೇ ಧರೆಗಿಳಿದು ಬರುವಂತೆ ಮಾಡಿದನು. ಆಗ ಅವನು ಬ್ರಹ್ಮನನ್ನು ಅಮರನಾಗುವ ವರ ಕೇಳಿದನು. ಸಕಲ ಲೋಕಗಳನ್ನು ಆಳುವ ತಾನೇ ಅಮರನಲ್ಲವಾದದ್ದರಿಂದ ಅವನಿಗೆ ಅಮರತ್ವದ ವರ ಕೊಡಲು ಸಾಧ್ಯವಿಲ್ಲವೆಂದು ಬ್ರಹ್ಮನು ಹೇಳಿದನು. ಭಗವದ್ಗೀತೆಯಲ್ಲಿ 8.17 ಹೇಳಿರುವಂತೆ ಬ್ರಹ್ಮನು ದೀರ್ಘಕಾಲ ಬದುಕುತ್ತಾನೆ. ಆದ ಮಾತ್ರಕ್ಕೆ ಅವನು ಅಮರನೆಂದು ಅರ್ಥವಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಂದ ಮಾತ್ರಕ್ಕೆ ಅವನು ಅಮರನೆಂದು ಅರ್ಥ ಅಲ್ಲ. ಇಲ್ಲಿ ಒಂದು ಹಿರಣ್ಯಕಶಿಪಿನ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಹಿರಣ್ಯಕಶಿಪು ಅಂದ್ರೆ ಅವನು ನಮ್ಮನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾನೆ. ನಾವೆಲ್ಲರೂ ಕೂಡ ಹಿರಣ್ಯಕಶಿಪುವಿನ ಹಾಗೆಯೇ, ನಾವು ಕೂಡ ಸಾವನ್ನ ಬಯಸೋರಲ್ಲ. ಹಾಗೆ ಇಲ್ಲಿ ಹಿರಣ್ಯಕಶಿಪು ಕೂಡ ಅವನು ಏನ್ ಮಾಡ್ತಾ ಇದ್ದಾನೆ, ಅವನು ಸಾಯ್ಬಾರ್ದು, ಸದಾ ಅವನು ಬದುಕಿರ್ಬೇಕು ಅಂತ ಇಚ್ಛಿಸ್ತಾ ಇದ್ದಾನೆ. ಅದಕ್ಕಾಗಿ ಅವನು ಏನ್ ಮಾಡಿದ, ಅಂತಹ ಒಂದು ಧ್ಯಾನ, ಅಂತಹ ಒಂದು ಅಷ್ಟಾಂಗ ಯೋಗಗಳನ್ನೆಲ್ಲ ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅಂತಹ ಒಂದು ಏನಂತ ಹೇಳ್ತಾರೆ, ತೀವ್ರ ಸ್ವರೂಪದ ಒಂದು ತಪಸ್ಸನ್ನು ಅವನು ಮಾಡ್ತಾನೆ. ಇಂತಹ ಒಂದು ತೀವ್ರವಾದ ತಪಸ್ಸನ್ನ ಮಾಡ್ತಾನೆ ಅಂತಂದ್ರೆ ಅದು ಇಡೀ ಸಮಸ್ತ ಲೋಕದವರಿಗೂ ಕೂಡ ಅವನಿಂದ ಬರ್ತಾ ಇರುವಂತಹ ಶಕ್ತಿ, ನಿಗೂಢವಾದ ಶಕ್ತಿಯಿಂದ ತೊಂದರೆ ಆಗ್ತಾ ಇದೆ. ಆಗ ಏನ್ ಮಾಡ್ತಾನೆ, ಸ್ವತಃ ಬ್ರಹ್ಮನೇ ಅವನ ಒಂದು ತಪಸ್ಸನ್ನ ನಿಲ್ಲಿಸೋದಕ್ಕೆ ಬರ್ತಾನೆ. ನಿಲ್ಲಿಸೋದಕ್ಕೆ ಬಂದಾಗ ಅವನು ಒಂದು ಹಿರಣ್ಯಕಶಿಪುವನ್ನು ಕೇಳ್ತಾನೆ, ನಿನಗೇನು ಬರಬೇಕು ಅಂತ. ಆಗ ಅವನು ಕೇಳಿದಂತಹ ವರ ಏನು ಅಂತಂದ್ರೆ, ನಾನು ಸದಾ ಅಂದ್ರೆ ಸಾವಿಲ್ಲದ ಬದುಕು ನನಗೆ ಬೇಕು ಅಂತ ಹೇಳ್ತಾನೆ. ಆದ್ರೆ ಬ್ರಹ್ಮನಿಗೆ ಸಾವಿದೆಯಾ ಇಲ್ವಾ? ಬ್ರಹ್ಮ ಅಮರನಾಗಿರ್ತಾನೆ. ಬ್ರಹ್ಮನಿಗೆ ಸಾವಿದೆ. ಬ್ರಹ್ಮನೇ ಸಾವನ್ನ ಹೊಂದಿರ್ಬೇಕಾದ್ರೆ ಅವನು ಸಾವಿಲ್ಲದ ಬದುಕನ್ನ ಹಿರಣ್ಯಕಶಿಪುಗೆ ಹೇಗೆ ಕೊಡ್ಲಿಕ್ಕೆ ಸಾಧ್ಯ? ಅದನ್ನೇ ಅವನು ಹೇಳ್ತಾನೆ. ಅಂದ್ರೆ ನನಗೆ ಅಂತಹ ಒಂದು ಶಾಶ್ವತವಾದ ಬದುಕು ಇಲ್ಲ ಇಲ್ಲದೆ ಇರುವಾಗ ನಾನು ನಿನಗೆ ಅಂತಹ ಅಮರನಾಗುವಂತ ವರ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಅಂದ್ರೆ ಬ್ರಹ್ಮನಿಗೂ ಸಾವು ಬರುತ್ತೆ, ಆದ್ರೆ ಅವನ ಬದುಕು ಅನ್ನುವಂಥದ್ದು ನಮ್ಮ ಬದುಕಿಗೆ ಹೋಲಿಸಿದಾಗ ಅದು ದೀರ್ಘಕಾಲದ ಬದುಕು ಅಂತ ಕರೀತಾರೆ. ಅದನ್ನ ಭಗವದ್ಗೀತೆಯಲ್ಲಿ ಕೂಡ 8.17 ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏನಂತ ಹೇಳಿದ್ದಾರೆ, ಸಹಸ್ರಯುಗ ಪರ್ಯಾಂತಂ ಅಹಾಯತ್ ಭ್ರಮಣ ವಿದು ರಾತ್ರಿ ಯುಗ ಸಹಸ್ರ ಅಂತ ತೇ ಅಹಾರಾತ್ರ ವಿಧ ಜನ. ಹಾಗಂದ್ರೆ ಮನುಷ್ಯರ ಲೆಕ್ಕದ ಪ್ರಕಾರ 1000 ಯುಗಗಳು ಸೇರಿ ಬ್ರಹ್ಮನ ಒಂದು ದಿನ, ಅವನ ಒಂದು ಕಲ್ಪ ಅಂತಂದ್ರೆ ಅವನ ಒಂದು ದಿನ, ಅದು 1000 ದಿವ್ಯಯುಗಗಳು. ಮತ್ತೆ ಅವನ ರಾತ್ರಿಗೂ ಅಷ್ಟೇ ಅವಧಿ ಇದೆ ಅಂತ. ಅಂದ್ರೆ ಅವನ ಒಂದು ಜೀವಿತಾವಧಿ ಅನ್ನುವಂಥದ್ದು ಅಂತಹ ಕಲ್ಪಗಳು ಇರುವಂತಹ, ಏನಂತ ಹೇಳ್ತಾರೆ, 360 ದಿನಗಳು ಇರುವಂತಹ ಒಂದು ವರ್ಷ, ಅಂತಹ 100 ವರ್ಷ ಬ್ರಹ್ಮ ಬದುಕಿರ್ತಾನೆ ಅಂತ.
ಆಮೇಲೆ ಅವ್ರಿಗೂ ಕೂಡ ಸಾವು ಅನ್ನುವಂಥದ್ದು ಸಂಭವಿಸುತ್ತೆ. ಆದ್ರೆ ಅದು ಬಹು ದೀರ್ಘಕಾಲ ಅವನು ಬದುಕಿರ್ತಾನೆ ಅಷ್ಟೇ ಹೊರತು ಅವನು ಸಾಯೋದೇ ಇಲ್ಲ ಅಂತ ಅದರ ಅರ್ಥ ಅಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮನಿಗೂ ಕೂಡ ಸಾವು ಅನ್ನುವಂಥದ್ದು ಇದೆ. ಈ ಭೌತಿಕ ಜಗತ್ತಿನಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ, ಎಲ್ಲ ದೇವತೆಗಳು ಅಂದ್ರೆ ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋ ಅರ್ಜುನ, ಇಲ್ಲಿ ಎಲ್ಲ ಏಳು ಊರ್ಧ್ವ ಲೋಕಗಳು, ಏಳು ಅಧೋ ಲೋಕಗಳಿದೆ. ಎಲ್ಲಾ ಲೋಕಗಳಲ್ಲೂ ಕೂಡ ಜನ್ಮ ಮೃತ್ಯು ಜರಾವ್ಯಾಧಿ ಅನ್ನುವಂಥದ್ದು ಯಾರನ್ನೂ ಬಿಟ್ಟಿದ್ದಿಲ್ಲ ಅಂತ ಇಲ್ಲಿ ತಿಳಿತಾ ಇದೀವಿ. ಆದ್ರೆ ಹಿರಣ್ಯಕಶಿಪು ಅದನ್ನ ದಾಟುವ ಪ್ರಯತ್ನವನ್ನ ಮಾಡ್ತಾನೆ. ಹರೇ ಕೃಷ್ಣ, ಮುಂದುವರಿಸಿ ಯಾರಾದ್ರೂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹಿರಣ್ಯ ಮಾತಾಜಿ. ಎಂದರೆ ಚಿನ್ನ, ಕಶಿಪು ಎಂದರೆ ಹಾಸಿಗೆ. ಈತನು ಇವೆರಡು ವಿಷಯಗಳಿಗೆ ಅಂದರೆ ಹಣ ಮತ್ತು ಹೆಂಗಸರಲ್ಲಿ ಆಸಕ್ತನಾಗಿದ್ದನು. ಅವನು ಅಮರನಾಗಿ ಉಳಿದು ಇವೆರಡರ ಆನಂದವನ್ನು ಅನುಭವಿಸ ಬಯಸಿದನು. ಅಮರನಾಗುವ ತನ್ನ ಬಯಕೆಯನ್ನು ಈಡೇರಿಸಿಕೊಳ್ಳಲು ಬ್ರಹ್ಮನ ಬಳಿ ಪರೋಕ್ಷವಾಗಿ ಅನೇಕ ಪ್ರಶ್ನೆಗಳನ್ನು ಕೇಳಿದನು. ಅಮರತ್ವದ ಹೊರ ಕೊಡಲು ಸಾಧ್ಯವಿಲ್ಲೆಂದು ಬ್ರಹ್ಮನು ಹೇಳಿದ್ದರಿಂದ ತನಗೆ ಯಾವುದೇ ಮನುಷ್ಯನಿಂದಾಗಲಿ ಪ್ರಾಣಿಯಿಂದಲಾಗಲಿ ಸ್ವಲ್ಪ ಮೇಲೆ ಮಾತಾಡಿ. ಸಾರಿ ಮಾತಾಜಿ. ಹರೇ ಕೃಷ್ಣ. ಹೊರಟಾಯ್ತಾ? ಇಲ್ಲ ಮೇಲೆ ಮಾಡಿ ಸ್ವಲ್ಪ. ಪ್ರಾಣಿಯಿಂದಾಗಲಿ ದೇವರಿಂದಾಗಲಿ 84 ಲಕ್ಷ ಜೀವ ಜಾತಿಗಳಲ್ಲಿ ಯಾವುದರಿಂದಲೇ ಆಗಲಿ ಸಾವು ಬರದಂತೆ ವರ ಕೊಡಬೇಕೆಂದು ಹಿರಣ್ಯಕಶಿಪು ಕೇಳಿಕೊಳ್ಳುತ್ತಾನೆ. ಭೂಮಿಯ ಮೇಲಾಗಲಿ ಆಕಾಶದಲ್ಲಾಗಲಿ ನೀರಿನಲ್ಲಾಗಲಿ ಯಾವುದೇ ಆಯುಧದಿಂದಾಗಲಿ ನನಗೆ ಸಾವು ಬರಬಾರದೆಂದು ಕೇಳಿಕೊಳ್ಳುತ್ತಾನೆ. ಹೀಗೆ ಹಿರಣ್ಯಕಶಿಪುವಿಗೆ ಇಂಥ ಭರವಸೆಗಳಿಂದ ತಾನು ಮೃತ್ಯುವಿನ ತಪ್ಪಿಸಿಕೊಳ್ಳಬಹುದೆಂಬ ಮೂರ್ಖತನವಿತ್ತು. ಆದರೆ ಕೊನೆಗೆ ಬ್ರಹ್ಮನು ಅವನಿಗೆ ಈ ವರಗಳನ್ನು ಕೊಟ್ಟರೂ ಅವನು ನರಸಿಂಹ ರೂಪದಲ್ಲಿ ಅಂದರೆ ಅರ್ಧ ಸಿಂಹ ಅರ್ಧ ಮನುಷ್ಯನ ಆಕಾರದ ರೂಪದಲ್ಲಿ ಬಂದ ಭಗವಂತನಿಂದ ಕೊಲ್ಲಲ್ಪಟ್ಟನು. ಅವನನ್ನು ಕೊಲ್ಲಲು ಯಾವ ಆಯುಧವನ್ನು ಬಳಸಲಿಲ್ಲ, ಏಕೆಂದರೆ ಭಗವಂತನು ಅವನನ್ನು ಉಗುರುಗಳಿಂದ ಬಗೆದು ಕೊಂದು ಹಾಕಿದನು. ಅವನನ್ನು ಭೂಮಿಯ ಮೇಲಾಗಲಿ ಆಕಾಶದಲ್ಲಾಗಲಿ ನೀರಿನಲ್ಲಾಗಲಿ ಕೊಲ್ಲಲಿಲ್ಲ. ಅವನ ಕಲ್ಪನೆಗೆ ಮೀರಿದ ಅದ್ಭುತ ಜೀವಿಯ ತೊಡೆಯ ಮೇಲೆ ಕೊಲ್ಲಲ್ಪಟ್ಟನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಆ ಒಂದು ಹಿರಣ್ಯಕಶಿಪಿನ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಅವನ ಹೆಸರು ಹೇಳುವ ಹಾಗೆ ಹಿರಣ್ಯ ಅಂತಂದ್ರೆ ಚಿನ್ನ, ಕಶಿಪು ಅಂತಂದ್ರೆ ಹಾಸಿಗೆ, ಅಂದ್ರೆ ಕಾಮಜೀವನ. ಅಂದ್ರೆ ಅವನು ಈ ಭೋಗ ಜೀವನವನ್ನ ಮಾಡ್ಬೇಕು, ಆ ಕಾರಣಕ್ಕಾಗಿ ಅವನು ಅಮರವಾದ ಜೀವನವನ್ನ ಅಂದ್ರೆ ಒಂದು ಶಾಶ್ವತವಾದ ಬದುಕನ್ನ ಬಯಸ್ತ. ಅದಕ್ಕಾಗಿ ಆ ಒಂದು ತೀವ್ರತರವಾದಂತಹ ಒಂದು ತಪಸ್ಸನ್ನ ಮಾಡಿ ಬ್ರಹ್ಮನಿಂದ ವರ ಪಡೆಯೋದಕ್ಕೆ ಪ್ರಯತ್ನ ಪಟ್ಟ. ಆದ್ರೆ ಬ್ರಹ್ಮ ಹೇಳ್ಬಿಟ್ಟ, ನನಗೆ ಒಂದು ದೀರ್ಘಾಯಸ್ಸು ಇಲ್ಲ ಅಂದ್ರೆ ದೀರ್ಘಾಯಸ್ಸಿದೆ, ಆದ್ರೆ ನನಗೆ ಒಂದು ಪೂರ್ಣ ಆಯಸ್ಸು ಅಂದ್ರೆ ಪರಿಪೂರ್ಣವಾಗಿ ಶಾಶ್ವತವಾಗಿ ಇರುವಂತಹ ಒಂದು ಬದುಕು ಸಾಧ್ಯ ಇಲ್ಲ ಅಂದಾಗ ಅಂತಹ ವರವನ್ನ ನಾನು ನಿನ್ಗೆ ಹೇಗೆ ಕೊಡೋದಕ್ಕೆ ಸಾಧ್ಯ ಅಂದಾಗ ಅವನು ತುಂಬಾ ಬುದ್ಧಿಶಾಲಿಯಾಗಿ ಬುದ್ಧಿವಂತಿಕೆಯಿಂದ ಪ್ರಶ್ನೆ ಅಂದ್ರೆ ವರಗಳನ್ನ ಕೇಳ್ತಾನೆ. ಹಾಗಾದ್ರೆ ನಾನು ಬೇರೆ ರೀತಿ ವರಗಳನ್ನ ಕೇಳ್ತೀನಿ, ಅದನ್ನ ನೀನು ನೀಡು ಅಂತ ಕೇಳ್ತಾನೆ. ಎಂತಹ ವರಗಳನ್ನ ಕೇಳ್ತಾನೆ? ನಾನು ಆಕಾಶದಲ್ಲಿ ಅಥವಾ ಭೂಮಿ ಮೇಲೆ ಸಾಯಬಾರ್ದು, ನಾನು ಮನುಷ್ಯರಿಂದ ಅಥವಾ ಪ್ರಾಣಿಗಳಿಂದ ಅದರ 84 ಲಕ್ಷ ಯೋನಿಗಳಲ್ಲಿ ಯಾವ ಒಂದು ಜೀವಿಯಿಂದಲೂ ನಾನು ಸಾಯಬಾರ್ದು. ನಂತರ ನಾನು ಮನೆಯ ಹೊರಗೆ ಸಾಯಬಾರ್ದು. ಈ ರೀತಿ ಅನೇಕ ಒಂದು ರೀತಿಯ ಬುದ್ಧಿವಂತಿಕೆಯ ವಿಷಯಗಳನ್ನ ಅವನು ಕೇಳ್ತಾನೆ. ಅಂದ್ರೆ ನಾನು ಜೀವಂತವಾದ ವಸ್ತುವಿನಿಂದ ಅಥವಾ ನಿರ್ಜೀವವಾದ ವಸ್ತುವಿನಿಂದ ಸಾಯಬಾರ್ದು. ಹೀಗೆಲ್ಲ ಅವನು ಪ್ರಶ್ನೆಗಳನ್ನ ಅಂದ್ರೆ ಇಂತಹ ಒಂದು ವರಗಳನ್ನ ಅವನು ಬ್ರಹ್ಮನಿಂದ ಕೇಳ್ತಾನೆ. ಕೊನೆಗೆ ಏನಾಗುತ್ತೆ? ನರಸಿಂಹ ರೂಪದಲ್ಲಿ ಭಗವಂತ ಬರ್ತಾನೆ. ಅವನು ಅರ್ಧ ಸಿಂಹವಾಗಿ ಅರ್ಧ ಮನುಷ್ಯನಾಗಿ ಇರ್ತಾನೆ. ಮತ್ತೆ ಅವನನ್ನ ಕೊಲ್ಲುವುದಕ್ಕೆ ಜೀವಂತವಾದ ವಸ್ತು ಅಥವಾ ನಿರ್ಜೀವವಾದ ವಸ್ತು ಯಾವುದೇ ಆಯುಧವನ್ನ ಬಳಸೋದಿಲ್ಲ. ಅವನು ತನ್ನ ಉಗುರುಗಳಿಂದ ಅವನನ್ನ ಸೀಳಿ ಕೊಂದು ಬಿಡ್ತಾನೆ. ಅವನನ್ನ ರಾತ್ರಿ ಸಮಯದಲ್ಲಿ ಸಾಯಿಸಬಾರ್ದು, ಬೆಳಗ್ಗೆ ಸಮಯದಲ್ಲಿ ಸಾಯಬಾರ್ದು ಅಂದಾಗ ಸಂಧ್ಯಾ ಸಮಯದಲ್ಲಿ ಅವನನ್ನ ಸಂಹಾರ ಮಾಡ್ತಾನೆ. ಎಲ್ಲಿ ಸಾಯ್ತಾನೆ ಅವನು? ಆಕಾಶದಲ್ಲೂ ಇಲ್ಲ, ಭೂಮಿಯ ಮೇಲೂ ಇಲ್ಲ, ನೀರಿನಲ್ಲೂ ಇಲ್ಲ. ಎಲ್ಲಿ ಸಾಯ್ತಾನೆ? ಆ ಒಂದು ಈ ನರಸಿಂಹನ ತೊಡೆಯ ಮೇಲೆ ಅವನು ಸಾಯ್ತಾನೆ. ಹೀಗೆ ಎಂತಹ ಯೋಜನೆಗಳನ್ನ ಹಿರಣ್ಯಕಶಿಪು ಹಾಕಿದ್ದ ಅಂತಂದ್ರೆ ತಾನು ಚಿರಂಜೀವಿ ಆಗ್ಬೇಕು ಅನ್ನೋದಕ್ಕೆ. ಆದ್ರೆ ಅವನ ಎಲ್ಲಾ ಯೋಜನೆಗಳು ಕೂಡ ತಲೆ ಕೆಳಗಾಗುತ್ತೆ ಇರೋದನ್ನ ನಾವು ನೋಡ್ತಾ ಇದೀವಿ. ಹಾಗೆ ನಾವು ಕೂಡ ಪುಟ್ಟ ಪುಟ್ಟ ಹಿರಣ್ಯಕಶಿಪುಗಳು ಅಂತ ಹೇಳಿ ಪ್ರಭುಪಾದರು ಹೇಳ್ತಾರೆ. ಯಾರಾದ್ರೂ ಮುಂದುವರಿಸಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ವಿಷಯ ಇಷ್ಟೇ, ಭೋಗವಾದಿಗಳಲ್ಲೆಲ್ಲ ಮಹಾಶಕ್ತಿಶಾಲಿಯಾದ ಹಿರಣ್ಯಕಶಿಪುವೇ ತನ್ನ ನಾನಾ ಕೂಟಗಳಿಂದ ಅಮರನಾಗಲು ಸಾಧ್ಯವಾಗಲಿಲ್ಲ. ಕ್ಷಣಕ್ಕೂ ತಮ್ಮ ಯೋಜನೆಗಳೆಲ್ಲ ತಲೆ ಕೆಳಗಾಗುತ್ತಿರುವ ಇಂದಿನ ಪುಟಾಣಿ ಹಿರಣ್ಯಕಶಿಪುಗಳಿಂದ ಏನು ಮಾಡಲು ಸಾಧ್ಯ? ಸಾವನ್ನು ಗೆಲ್ಲುವಂತ ಏಕಮುಖವಾದ ಪ್ರಯತ್ನಗಳನ್ನು ಮಾಡಬಾರದೆಂದು ಈಶೋಪನಿಷತ್ ಹೇಳುತ್ತದೆ. ಪ್ರತಿಯೊಬ್ಬರಲ್ಲಿ ಬದುಕಲು ತುಂಬಾ ಕಷ್ಟಪಡುತ್ತಿದ್ದಾರೆ. ಆದರೆ ಪ್ರಕೃತಿ ನಿಯಮ ಎಷ್ಟು ಕ್ರೂರವಾಗಿದೆ ಅಂದರೆ ಅದು ಯಾರನ್ನು ಬಿಡುವುದಿಲ್ಲ. ಶಾಶ್ವತವಾದ ಜೀವನವನ್ನು ಪಡೆಯಬೇಕಾದರೆ ಭಗವದ್ಧಾಮಕ್ಕೆ ಹೋಗಲು ಸಿದ್ಧವಾಗಿರಬೇಕು.
ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ ಪ್ರಭುಪಾದರ ಭಾವಾರ್ಥದಲ್ಲಿ ಏನಂತ ಇದ್ದಾರೆ, ಇಲ್ಲಿ ನಾವು ಮಾಡುವಂತಹ ಯೋಜನೆಗಳು ಶಾಶ್ವತವಾದ ಬದುಕು ಬೇಕು ಅನ್ನೋದಕ್ಕಾಗಿ, ಹೋಗೋ ಜೀವನ ಮುಂದುವರಿಸಬೇಕು ಅನ್ನೋದಕ್ಕಾಗಿ ನಾವು ಮಾಡುವ ಎಲ್ಲ ಪ್ಲಾನ್ಗಳು ಅದು ಕ್ಷಣ ಕ್ಷಣಕ್ಕೂ ತಲೆ ಕೆಳಗಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಿರಣ್ಯಕಶಿಪು ಹಾಕಿದಂತಹ ಇಷ್ಟು ದೊಡ್ಡ ದೊಡ್ಡ ಯೋಜನೆಗಳೇ ಅಲ್ಲಿ ಅದು ಅವನಿಗೆ ಸಕ್ಸಸ್ ಆಗ್ಲಿಲ್ಲ ಅಂತಂದ್ಮೇಲೆ ಮತ್ತೆ ನಾವ್ ಹಾಕುವಂತಹ ಸಣ್ಣ ಪುಟ್ಟ ಪ್ಲಾನ್ಗಳು ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಆ ಕಾರಣದಿಂದ ನಾವ್ ಯಾವತ್ತೂ ಕೂಡ ಈ ಭೌತಿಕ ಜಗತ್ತಿನಲ್ಲಿ ಅಂತಹ ಪ್ರಯತ್ನಗಳನ್ನ ಮಾಡೋದನ್ನ ಬಿಟ್ಟು ನಾವು ಆಧ್ಯಾತ್ಮಿಕ ಜಗತ್ತಿಗೆ ಹೋಗುವಂತಹ ಒಂದು ಜ್ಞಾನವನ್ನ ಬೆಳೆಸ್ಕೋಬೇಕು. ಅಂತಹ ಒಂದು ಶಾಶ್ವತವಾದ ಜೀವನ ಅನ್ನುವಂಥದ್ದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಮಾತ್ರನೇ ಇರೋದು. ಅದನ್ನ ಪಡ್ಕೊಳ್ಳೋದಕ್ಕೆ ನಾವು ಅಂತಹ ಜ್ಞಾನವನ್ನ ಮೊದಲು ಬೆಳೆಸ್ಕೋಬೇಕು ಅನ್ನೋದನ್ನಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಹರೇ ಕೃಷ್ಣ. ಯಾರ್ದು ಡಿಸ್ಟರ್ಬೆನ್ಸ್ ಇದೆ, ದಯವಿಟ್ಟು ಮ್ಯೂಟ್ ಇಟ್ಕೊಳ್ಳಿ, ನನ್ಗೆ ಗೊತ್ತಾಗ್ತಾ ಇಲ್ಲ ಯಾರ್ದಂತ. ಹರೇ ಕೃಷ್ಣ. ಶಿವಪುತ್ರಪ್ಪ ಬೆಳಗಾವಿ ಅಂತ ಇದೆ ನೋಡಿ ಮಾತಾಜಿ. ಹಾ ಮಾತಾಜಿ, ಓದಿ ಮಾತಾಜಿ. ಯಾರಾದ್ರು? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಭಗವದ್ಧಾಮಕ್ಕೆ ಮರಳುವುದೇ ಬೇರೆ ವಿದ್ಯೆ. ಅದನ್ನು ಉಪನಿಷತ್ತುಗಳು, ವೇದಾಂತ ಸೂತ್ರ, ಭಗವದ್ಗೀತೆ, ಶ್ರೀಮದ್ ಭಾಗವತ ಮೊದಲಾದವುಗಳಿಂದ ಕಲಿಯಬೇಕು. ಈ ಜೀವನದಲ್ಲಿ ಸಂತೋಷದಿಂದಿರಲು ಮತ್ತು ಭೌತ ದೇಹವನ್ನು ಸ್ವಲ್ಪ ಮೇಲೆ ಮಾಡಿ ಮಾತಾಜಿ. ತ್ಯಾಗ ಮಾಡಿದ ಅನಂತರ ಶಾಶ್ವತವಾದ ಆನಂದಮಯ ಜೀವನ ಪಡೆಯಲು ಈ ಪವಿತ್ರ ಗ್ರಂಥಗಳನ್ನು ಆಶ್ರಯಿಸಿ ದಿವ್ಯ ಜ್ಞಾನವನ್ನು ಸಂಪಾದಿಸಬೇಕು. ಬದ್ಧ ಜೀವಿಯು ದೇವರೊಂದಿಗೆ ತನ್ನ ನಿತ್ಯ ಸಂಬಂಧವಿದೆ ಎಂಬುದನ್ನು ಮರೆತಿದ್ದಾನೆ ಮತ್ತು ತನ್ನ ಜನ್ಮಸ್ಥಳವೇ ಸರ್ವಸ್ವ ಎಂದು ಒಪ್ಪಿಕೊಂಡಿದ್ದಾನೆ. ಭಗವಂತನು ವಿಸ್ಮೃತಿಶೀಲ ಮಾನವನಿಗೆ ಅವನ ಧಾಮ ಮನೆ ಈ ಭೌತ ಜಗತ್ತಿನಲ್ಲಿಲ್ಲ ಎಂಬುದನ್ನು ತಿಳಿಸಲು ಮೇಲೆ ಹೇಳಿದ ಧರ್ಮಗ್ರಂಥಗಳನ್ನು ಭಾರತದಲ್ಲಿ, ಬೇರೆ ಧರ್ಮಗ್ರಂಥಗಳನ್ನು ಇತರ ದೇಶಗಳಲ್ಲಿ ನೀಡಿದ್ದಾನೆ. ಜೀವಿಯು ಆಧ್ಯಾತ್ಮಿಕ ಸ್ವರೂಪಿ. ಅವನು ತನ್ನ ಆಧ್ಯಾತ್ಮಿಕ ಧಾಮಕ್ಕೆ ಮೇಲೆ ಮಾಡಬೇಕು. ಮತ್ತೆ ಮರಳುವುದರಿಂದ ಮಾತ್ರ ತೃಪ್ತನಾಗುವನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಅಂದ್ರೆ ಇಲ್ಲಿ ನಮ್ಗೆ ಈ ಒಂದು ನಿಜವಾದ ಜ್ಞಾನ ಎಲ್ಲಿಂದ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಜವಾದ ಜ್ಞಾನ ಅನ್ನುವಂಥದ್ದು ಆ ಒಂದು ದಿವ್ಯ ಜ್ಞಾನ ಅನ್ನುವಂಥದ್ದು ನಮಗೆ ಭಗವದ್ಗೀತೆಯಲ್ಲಿ, ವೇದಾಂತ ಸೂತ್ರಗಳಿಂದ, ಭಾಗವತದಿಂದ, ಉಪನಿಷತ್ತುಗಳಿಂದ ನಾವು ಇದನ್ನು ತಿಳಿಬಹುದು ಅಂತ ಹೇಳಿ ಅದರ ಮೂಲವನ್ನ ತಿಳಿಸ್ಕೊಡ್ತಾ ಇದ್ದಾರೆ ಪ್ರಭುಪಾದರು. ಆದ್ರೆ ಅದನ್ನ ನಾವು ಪಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ನಿಜ ಸ್ವರೂಪ ನಮ್ಗೆ ಅರ್ಥ ಆಗುತ್ತೆ. ನಾವ್ ಯಾರು ಅನ್ನುವಂಥದ್ದು ನಮ್ಗೆ ಗೊತ್ತಾಗುತ್ತೆ. ನಾವ್ ಯಾರು ಅಂದ ಕೂಡ್ಲೆ ನಮ್ಗೊಂದು ಹೆಸರಿದೆ, ಈ ದೇಹಕ್ಕೆ ಒಂದು ಹೆಸರಿದೆ, ಆ ಹೆಸರನ್ನ ಹೇಳ್ತೀವಿ. ಈ ದೇಹ ಎಲ್ಲಿ ಮನೆ ಮಾಡಿದೆ ಆ ಒಂದು ಸ್ಥಳದೇ ನನ್ನದು ಅಂತ ಹೇಳ್ತಾ ಇದೀವಿ. ಆದ್ರೆ ನಿಜವಾದ ಸ್ಥಳ ನಮ್ದು ಎಲ್ಲಿದೆ? ಹರೇ ಕೃಷ್ಣ. ನಾವ್ ಯಾರು ನಿಜವಾಗ್ಲೂ ಮತ್ತೆ ನಾವು ನಮ್ಮ ಮೂಲಸ್ಥಾನ ಯಾವುದು? ಭಗವಂತನ ನಾವೆಲ್ಲರೂ ಕೂಡ ಭಗವಂತನ ವಿಭಿನ್ನ ಅಂಶಗಳು, ಅವನ ಜೊತೆಯಲ್ಲಿ ಇರುವಂತವರು. ಈಗ ಅವನಿಂದ ಅಜ್ಞಾನದಲ್ಲಿ ಸಿಕ್ಕಿ ಆ ಒಂದು ತಪ್ಪಾದ ಬಯಕೆನ ಬೆಳೆಸ್ಕೊಂಡು ಈ ಒಂದು ಭೌತಿಕ ಜಗತ್ತಿಗೆ ಬಂದು ಸಿಕ್ಕಾಕೊಂಡಿದ್ದೀವಿ. ಆ ಒಂದು ಜ್ಞಾನವನ್ನ ಯಾವಾಗ ನಾವು ಮತ್ತೆ ಮರಳಿ ಪಡಿತೀವಿ, ಅದನ್ನ ನಾವು ಯಾವಾಗ ತಿಳ್ಕೊತೀವಿ, ಅದು ನಮ್ಗೆ ಎಲ್ಲಿಂದ ತಿಳಿಯುತ್ತೆ? ಭಗವದ್ಗೀತೆ, ಈಶೋಪನಿಷತ್ತು, ಭಾಗವತ ಈ ಗ್ರಂಥಗಳನ್ನ ಓದಿದಾಗ ನಮ್ಗೆ ಅರ್ಥ ಆಗುತ್ತೆ. ಆಗ ನಾವು ಮತ್ತೆ ನಮ್ಮ ತಪ್ಪುಗಳನ್ನ ಸರಿಪಡಿಸ್ಕೊಳ್ಳೋಕೆ ನಮ್ಗೆ ಪ್ರಯತ್ನ ಪಟ್ಟಾಗ ಅದು ಸಾಧ್ಯ ಆಗುತ್ತೆ. ಮತ್ತೆ ನಾವು ನಮ್ಮ ಒಂದು ಹಿಂದಿನ ಸ್ವರೂಪವನ್ನ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಆ ಮೂಲಕ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಯಾರಾದ್ರೂ ಓದ್ತೀರಾ? ಮುಂದುವರಿಸ್ತೀವಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಹಾ ಪ್ರಭುಜಿ. ಭಗವದ್ಧಾಮಕ್ಕೆ ಮರಳುವ ಈ ಸಂದೇಶವನ್ನು ಪ್ರಸಾರ ಮಾಡಲು ದೇವೋತ್ತಮ ಪರಮ ಪುರುಷನು ತನ್ನ ನೈಜ ಸೇವಕರನ್ನು ತನ್ನ ಸಾಮ್ರಾಜ್ಯದಿಂದ ಕಳುಹಿಸುವನು. ಕೆಲವು ಹೇಳೆ ಭಗವಂತನು ಈ ಕೆಲಸ ಮಾಡಲು ತಾನೇ ಅವತರಿಸುವನು. ಎಲ್ಲ ಜೀವಿಗಳು ಅವನ ಪ್ರೀತಿ ಪುತ್ರರೇ, ಆದ್ದರಿಂದ ಅವನ ವಿಭಿನ್ನ ಐಶ್ವರ್ಯ. ಆದ್ದರಿಂದ ಈ ಐಹಿಕ ಪರಿಸ್ಥಿತಿಯಲ್ಲಿ ನಾವು ಸತತವಾಗಿ ಅನುಭವಿಸುವ ಕಷ್ಟಗಳನ್ನು ನೋಡಿ ಭಗವಂತನು ನಮಗಿಂತಲೂ ಹೆಚ್ಚು ಮರುಗುತ್ತಾನೆ. ಈ ಐಹಿಕ ಜಗತ್ತಿನ ಕ್ಲೇಶಗಳು ಮೃತ ವಸ್ತುವಿನೊಂದಿಗೆ ಹೊಂದಿಕೊಳ್ಳಲು ಸಾಧ್ಯವಿಲ್ಲವೆಂಬುದನ್ನು ಪರೋಕ್ಷವಾಗಿ ಎಚ್ಚರಿಸುತ್ತವೆ. ಬುದ್ಧಿವಂತರಾದ ಜೀವಿಗಳು ಈ ಎಚ್ಚರಿಕೆಗಳನ್ನು ಸಾಮಾನ್ಯವಾಗಿ ಗಮನಿಸಿ
ವಿದ್ಯೆಯ ಅಥವಾ ದಿವ್ಯ ಜ್ಞಾನದ ಸಂಸ್ಕೃತಿಯಲ್ಲಿ ನಡೆಯುತ್ತಾರೆ. ಮಾನವ ಜನ್ಮವು ಆಧ್ಯಾತ್ಮಿಕ ಜ್ಞಾನದ ಸಂಸ್ಕಾರ ಪಡೆಯಲು ಒಳ್ಳೆಯ ಅವಕಾಶ ಒದಗಿಸುತ್ತದೆ ಮತ್ತು ಈ ಅವಕಾಶದ ಸದುಪಯೋಗ ಪಡಿಸಿಕೊಳ್ಳದ ಮಾನವನನ್ನು ನರಾಧಮ, ಮನುಷ್ಯರಲ್ಲಿ ಅತ್ಯಂತ ಕೀಳಾದವನು ಎಂದು ಕರೆಯುತ್ತಾರೆ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅಂದ್ರೆ ಈ ಎಲ್ಲ ದಿವ್ಯ ಜ್ಞಾನ ನಮಗೆ ಸಿಗುವಂತದ್ದು ಈ ಒಂದು ಶಾಸ್ತ್ರಗಳ ಮೂಲಕ, ಭಗವಂತ ನಮಗೆ ಕೊಟ್ಟಿರುವಂತಹ ವೇದಾಂತ ಸೂತ್ರಗಳು, ಈಶೋಪನಿಷತ್ತು, ನಂತರ ಭಗವದ್ಗೀತೆ, ಭಾಗವತಗಳ ಮೂಲಕ ನಾವು ಅರ್ಥ ಮಾಡ್ಕೋತಾ ಇದ್ದೀವಿ. ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ, ನಾವ್ ಯಾರು, ನಮ್ಮ ನಿಜ ಸ್ವರೂಪ ಏನು ಅನ್ನುವಂಥದ್ದನ್ನೆಲ್ಲ. ಮತ್ತೆ ಇಲ್ಲಿ ನಮ್ಗೆ ಇದನ್ನ ನಮ್ಗೆ ತಿಳಿಸ್ಕೊಡೋದಕ್ಕೆ ಯಾರು ಬರ್ತಾ ಇದಾರೆ, ನಮ್ಗೆ ಯಾರು ಸಹಾಯ ಮಾಡ್ತಾರೆ ನಮ್ಗೆ ಇದನ್ನ ತಿಳಿಬೇಕು ಅಂತಂದ್ರೆ? ಗುರುಗಳು ಬೇಕು. ನಮಗೆ ಗುರುಗಳು ಬೇಕು. ಭಗವಂತ ಕಾಲಕ್ಕೆ, ಆಯಾ ದೇಶ ಕಾಲಕ್ಕೆ ತಕ್ಕ ಹಾಗೆ ತನ್ನ ಒಂದು ಪ್ರತಿನಿಧಿಗಳನ್ನ ಕಳಿಸ್ಕೊಡ್ತಾನೆ. ಕೆಲವೊಂದು ಸಲ ಸ್ವತಃ ಅವನೇ ಕೂಡ ಬರ್ತಾನೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಅವನು ಬಂದು ಏನ್ ಮಾಡ್ತಾ ಇದ್ದಾನೆ, ಯಾಕೆ ಭಗವಂತ ಈ ರೀತಿ ತನ್ನ ಪ್ರತಿನಿಧಿಗಳನ್ನ ಕಳಿಸ್ತಾನೆ ಅಥವಾ ತಾನೇ ಸ್ವತಃ ಬರ್ತಾನೆ? ಮಾತಾಜಿ ತಾನೇ ಸ್ವತಃ ಬಂದ್ರೆ ಮಾತ್ರ ಇದಕ್ಕೆಲ್ಲ ಪರಿಹಾರ ಕಾಣಕ್ ಸಾಧ್ಯ ಮಾತಾಜಿ. ಸಾಮಾನ್ಯ ಮನುಷ್ಯನಿಂದ ಸಾಧ್ಯ ಇಲ್ಲ ಮಾತಾಜಿ. ಆದ್ರೆ ಯಾಕೆ ಅವನ ಆ ರೀತಿ ಯಾರನ್ನಾದ್ರೂ ಕಳಿಸ್ತಾನೆ, ಇಲ್ಲ ತಾನೇ ಬರ್ತಾನೆ? ಮಾತಾಜಿ ನಾವೆಲ್ಲರೂ ಅವ್ರ ಮಕ್ಕಳು ಮಾತಾಜಿ, ಅದಕ್ಕೋಸ್ಕರ ಭಗವಂತನ ಮಕ್ಕಳು, ಅದಕ್ಕೋಸ್ಕರ ನಾವೆಲ್ಲ ಭಗವಂತನ ಮಕ್ಕಳು. ಹೇಗೆ ಅಂದ್ರೆ ನಾವು ಭಗವಂತನ ವಿಭಿನ್ನಾಂಶಗಳು ಅಂದ್ರೆ ಏನು ಅಂದ್ರೆ ಭಗವಂತನ ದೇಹದ ಭಾಗಗಳು. ಈಗ ನಮ್ಮ ದೇಹದಲ್ಲಿ ಅನೇಕ ಭಾಗಗಳಿದೆ. ಕೈ ಇದೆ, ಕಾಲಿದೆ, ಕಣ್ಣಿದೆ, ಈ ರೀತಿ ನಮ್ಗೆ ಬೇರೆ ಬೇರೆ ಭಾಗಗಳಿದೆ. ಹಾಗೆ ನಾವು ಕೂಡ ಭಗವಂತನ ಒಂದು ಭಾಗ. ನಮ್ಮ ದೇಹದಲ್ಲಿ ಯಾವ್ದೋ ಒಂದು ಪುಟ್ಟ ಬೆರಳಿಗೆ ಎಲ್ಲಾದ್ರೂ ಗಾಯ ಆದ್ರೆ ಆ ದೇಹದಲ್ಲಿ ನಮ್ಗೆ ನೋವಾಗುತ್ತಾ ಇಲ್ವಾ? ಹಾಗೆ ಭೌತಿಕ ಜಗತ್ತಿನಲ್ಲಿ ನಾವು ಕಷ್ಟಪಟ್ಟಾಗ ಏನಾಗುತ್ತೆ, ಆ ಭಗವಂತನ ಭಾಗವೇ ನಾವಾಗಿರೋ ಕಾರಣದಿಂದ ಅವನಿಗೂ ಆ ನೋವಾಗುತ್ತೆ, ಅವನಿಗೂ ಅಲ್ಲಿ ನೋವಾಗುತ್ತೆ. ಆಗ ನೋವಾದಾಗ ಏನ್ ಮಾಡ್ತಾನೆ ಗುರು ಅಂದ್ರೆ ಇಲ್ಲಿ ಏನಂತ ಹೇಳ್ತಾರೆ ಅಂದ್ರೆ, ಕೃಷ್ಣ ದೇವೋತ್ತಮ ಪರಮಪುರುಷ, ಬಲರಾಮ ಅವನ ಮೊದಲ ವಿಸ್ತರಣೆ, ಅವನನ್ನ ಗುರು ಅಂತ ಹೇಳ್ತಾರೆ. ಅವನು ಆದಿಗುರು. ಆ ಗುರು ಏನ್ ಮಾಡ್ತಾರೆ ಅಂತಂದ್ರೆ, ಯಾವಾಗ ಆ ಗುರು ಸದಾ ಅವನು ಭಗವಂತನ ಸೇವೆಯಲ್ಲಿ ತೊಡಗಿರ್ತಾನೆ. ಗುರುವಿಗೆ ಯಾವಾಗ ಗೊತ್ತಾಗುತ್ತೆ ಭಗವಂತನಿಗೆ ನೋವಾಗ್ತಿದೆ ಅಂತ, ಕೂಡ್ಲೆ ಅವನ್ ಏನ್ ಮಾಡ್ತಾನೆ, ಭಗವಂತನಿಗೆ ನೋವು ಆಗದೆ ಇರುವಂತೆ ನಾ ಮಾಡ್ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾನೆ. ಆಗ ಗುರು ಏನ್ ಮಾಡ್ತಾರೆ, ಈ ಭೂಮಿಗೆ, ಭೌತಿಕ ಜಗತ್ತಿಗೆ ಬಂದು ಆ ನೋವನ್ನ ನಿವಾರಣೆ ಮಾಡೋದಕ್ಕೆ ಪರಿಹಾರವನ್ನ ಹುಡುಕ್ತಾನೆ. ಅಂದ್ರೆ ಏನ್ ಮಾಡ್ತಾನೆ, ಇಲ್ಲಿರುವಂತಹ ಎಲ್ಲ ಬದ್ಧಮರನ್ನ ಒಂದು ಭಗವದ್ಧಾಮಕ್ಕೆ ಮರಳಿ ಕಳಿಸ್ಕೊಡೋದು ಪ್ರಯತ್ನ ಮಾಡ್ತಾನೆ. ಆಗ ಭಗವಂತನಿಗೂ ಕೂಡ ಸಮಾಧಾನ ಆಗುತ್ತೆ. ಅವನಿಗೂ ಕೂಡ ಸ್ವಲ್ಪ ಅನ್ಸುತ್ತೆ, ಹೌದು ಇವರೆಲ್ಲರೂ ಕೂಡ ಮತ್ತೆ ನನ್ನ ಹತ್ರ ಬರೋದಕ್ಕೆ ಅವರಿಗೆ ಬೇಕಾದಂತಹ ಶಾಸ್ತ್ರವನ್ನ ನೀಡ್ತಾನೆ, ನಂತರ ಗುರುಗಳನ್ನ ನೀಡ್ತಾನೆ, ನಂತರ ಸಾಧು ಪುರುಷರನ್ನ ಕಳಿಸ್ತಾನೆ. ಹೀಗೆ ನಮ್ಮನ್ನ ಅವನ ಹತ್ರ ಕರ್ಕೊಳ್ಳೋದಕ್ಕೆ ಅವನು ಕೂಡ ನಮ್ಗಿಂತ ಹೆಚ್ಚು ಪ್ರಯತ್ನ ಪಡ್ತಾ ಇರ್ತಾನೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಈ ನಿಟ್ಟಿನಲ್ಲಿ ಮುಂದುವರಿಬೇಕಂದ್ರೆ 84 ಲಕ್ಷ ಯೋನಿಗಳಲ್ಲಿ ಮನುಷ್ಯ ಜನ್ಮ ಮಾತ್ರನೇ ಅದಕ್ಕೆ ಸರಿಯಾದ ಒಂದು ಅವಕಾಶ. ಅದಲ್ಲದೆ ಬೇರೆ ಯಾವುದೇ ಯೋನಿಯಲ್ಲಿ ನಾವು ಜನ್ಮವನ್ನ ಪಡೆದ್ರೂ ಕೂಡ ಈ ಜ್ಞಾನವನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯರಿಂದ ಮಾತ್ರ ಇದನ್ನ ತಿಳ್ಕೊಳ್ಳೋಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗತ್ತೆ. ಆದ್ರೆ ಅಂತಹ ಮನುಷ್ಯವನ್ನ ಏನಂತ ಹೇಳ್ತಾರೆ ದಾಸರು, ಹಾಳು ಮಾಡಿಕೊಳ್ಳಬೇಡಿರೋ ಉಚ್ಚಪ್ಪಗಳಿರ ಅಂತ. ಹಾಗೆ ಈ ಮನುಷ್ಯ ಜನ್ಮವನ್ನ ಸದುಪಯೋಗ ಪಡಿಸ್ಕೋಬೇಕು. ಇಲ್ಲಾಂದ್ರೆ ಅವರನ್ನ ನರಾಧಮರು, ಅಂದ್ರೆ ಮನುಷ್ಯರಲ್ಲಿ ಅಧಮ ಜೀವಿಗಳು, ಅಂದ್ರೆ ಏನಂತ ಹೇಳಿದಾರೆ ಪ್ರಭುಪಾದರು, 2 ಕಾಲಿನ ಪ್ರಾಣಿಗಳು ಅಂತ. ಅಂದ್ರೆ ಆಹಾರ, ನಿದ್ರಾ, ಭಯ ಮೈಥುನದಲ್ಲಿ ಎಲ್ಲ ಪ್ರಾಣಿಗಳು ತೊಡಗಿರ್ತವೆ. ಅಂತದ್ದನ್ನೇ ಮನುಷ್ಯ ಜನ್ಮ ಪಡೆದ ಮೇಲೂ ಮುಂದುವರಿಸ್ತಾ ಅಂತಂದ್ರೆ ಅವನನ್ನ 2 ಕಾಲಿನ ಪ್ರಾಣಿ ಅಂತ ಕರೀತಾರೆ. ಹರೇ ಕೃಷ್ಣ. ಮುಂದುವರಿಸಿ ಯಾರಾದ್ರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅವಿದ್ಯೆಯ ಮಾರ್ಗವು ಅಂದರೆ ಇಂದ್ರಿಯ ಸುಖಕ್ಕಾಗಿ ಐಹಿಕ ಜ್ಞಾನವನ್ನು ಸಂಪಾದಿಸುವುದು, ಮತ್ತೆ ಮತ್ತೆ ಜನನ ಮರಣಗಳನ್ನು ಪಡೆಯುವ ಮಾರ್ಗ. ಜೀವಿಗೆ ಆಧ್ಯಾತ್ಮಿಕ ಅಸ್ತಿತ್ವವಿರುವುದರಿಂದ ಅವನಿಗೆ ಹುಟ್ಟಾಗಲಿ ಸಾವಾಗಲಿ ಇಲ್ಲ. ಹುಟ್ಟು ಸಾವುಗಳ ಆತ್ಮದ ಹೊರಹೊದಿಕೆಯಾದ ದೇಹಕ್ಕೆ ಅನ್ವಯವಾಗುತ್ತದೆ. ಸಾವನ್ನು ಬಟ್ಟೆ ಕಳಚುವುದಕ್ಕೂ ಹುಟ್ಟನ್ನು ಬಟ್ಟೆ ತೊಡುವುದಕ್ಕೂ ಹೋಲಿಸಲಾಗಿದೆ. ಅವಿದ್ಯೆಯ ಸಂಸ್ಕಾರದಲ್ಲಿ ಮುಳುಗಿರುವ ಮೂರ್ಖ ವ್ಯಕ್ತಿಗಳು ಈ ಕ್ರೂರ ಪ್ರಕ್ರಿಯೆಯನ್ನು ಅರಿಯರು. ಮಾಯಾಶಕ್ತಿಯ ಸೌಂದರ್ಯಕ್ಕೆ ಮಾರುಹೋಗಿ ಅವರು ಮತ್ತೆ ಮತ್ತೆ ಅದೇ ವಸ್ತುಗಳನ್ನೇ ಅನುಭವಿಸುತ್ತಾರೆ ಮತ್ತು ಪ್ರಕೃತಿ ನಿಯಮಗಳಿಂದ ಯಾವ ಪಾಠವನ್ನು ಕಲಿಯುವುದಿಲ್ಲ. ವಿದ್ಯೆ ಅಥವಾ ದಿವ್ಯ ಜ್ಞಾನದ ಸಂಸ್ಕೃತಿ. ಕೃಷ್ಣ. ಅಂದ್ರೆ ಇಲ್ಲಿ
ಇಲ್ಲಿವರೆಗೂ ನಾವು ವಿದ್ಯೆ ಬಗ್ಗೆ ಹೇಳಿದಾಯ್ತು. ಈಗ ಪ್ರಭುಪಾದರು ನಮ್ಗೆ ಅವಿದ್ಯೆ ಬಗ್ಗೆ ಹೇಳ್ತಾ ಇದ್ದಾರೆ. ಅವಿದ್ಯೆ ಅನ್ನುವಂಥದ್ದು ಯಾವ ರೀತಿ ಇರುತ್ತೆ ಅಂತ. ಅಂದ್ರೆ ಎಲ್ಲರೂ ಕೂಡ ನಾವು ತುಂಬಾ ಓದೋದಕ್ಕೆ ಇಷ್ಟಪಡ್ತೀವಿ. ಅಂದ್ರೆ ಎಲ್ಲರೂ ಕೂಡ ಏನು ಜೀವನದ ಮಹತ್ವ ಏನು, ಗುರಿ ಏನು ಅಂತಂದ್ರೆ ಕಷ್ಟಪಟ್ಟು ಓದ್ಬೇಕು, ಎಲ್ಲರಿಗಿಂತ ಒಳ್ಳೆ ರ್ಯಾಂಕ್ ತಗೋಬೇಕು, ಒಳ್ಳೆ ರ್ಯಾಂಕ್ ತಗೊಂಡು ಒಳ್ಳೆ ಕಾಲೇಜಲ್ಲಿ ಒಳ್ಳೆ ಇನ್ನ ಹೆಚ್ಚು ಅಧ್ಯಯನ ಮಾಡ್ಬೇಕು, ಆಮೇಲೆ ಒಳ್ಳೆ ಕೆಲಸ ಸಿಗ್ಬೇಕು, ಒಳ್ಳೆ ಕೆಲಸ ಸಿಕ್ಕಿ ಒಳ್ಳೆ ಹಣ ಗಳಿಸ್ಬೇಕು. ನಂತರ ಆ ಹಣದಿಂದ ಏನ್ ಮಾಡ್ಬೇಕು, ದೊಡ್ಡ ದೊಡ್ಡ ಮನೆ, ಆ ಕಾರು, ಮತ್ತೆ ಹೀಗೆ ಭೋಗ ಜೀವನಕ್ಕೆ ಬೇಕಾಗಿರೋ ಎಲ್ಲವನ್ನು ಕೂಡ ಅವನು ಸಂಗ್ರಹಿಸ್ಬೇಕು, ಮತ್ತೆ ಎಲ್ಲರಿಂದ ಶಬಾಷ್ ಅಂತ ಅನಿಸ್ಕೋಬೇಕು. ಇದೇ ಈ ಒಂದು ಅವಿದ್ಯೆಯ ಮಾರ್ಗ ಆಗಿರುತ್ತೆ. ಅಲ್ಲಿ ಅವನು ಪಡುವಂತ ಪ್ರಯತ್ನ ಎಲ್ಲ ಕೂಡ ಇಂದ್ರಿಯ ಸುಖಕ್ಕಾಗಿ. ಅಂದ್ರೆ ಈಗ ನಾವು ಸಾಧಾರಣವಾಗಿ ನೋಡ್ತೀವಿ, ಬದಾತ್ಮರು ಮಾತಾಡಕ್ಕೆ ಅವರು ಒಬ್ರಿಗೊಬ್ರು ಸಿಕ್ಕಿದ್ರಂದ್ರೆ ಯಾವ್ದ್ರ ಬಗ್ಗೆ ಮಾತಾಡ್ತಾರೆ, ನಿಮ್ಮ ಮನೆಯಲ್ಲಿ ಏನು ಹೊಸದಾಗಿ ತಂದ್ರಿ, ನಿಮ್ಮ ಹತ್ರ ಇವತ್ತು ಏನು ಹೊಸ ವಸ್ತು ಇದೆ, ಅಥವಾ ನೀವ್ ಏನನ್ನಾದ್ರೂ ಹೊಸದಾದ ತಿಂಡಿ ಯಾವ್ದನ್ನ ತಿಂದ್ರಿ, ಎಲ್ಲಿಗೆ ಹೋಗಿದ್ರಿ, ಮತ್ತೆ ಹಾಲಿಡೇಸ್ಗೆ ಎಲ್ಲಿಗೆ ಹೋಗ್ತೀರಿ, ಯಾವ ರೀತಿ ನಿಮ್ಮ ಹಾಲಿಡೇಸ್ ನ ಕಳೀತೀರಿ, ಯಾವ ತರ ಎಂಜಾಯ್ ಮಾಡ್ತೀರಿ, ಇಂಥದ್ದೇ ಆಗಿರುತ್ತೆ. ಹೌದಾ ಅಲ್ವಾ? ಹೌದು ಮಾತಾಜಿ. ನೀವೆಷ್ಟ್ ಬಂಗಾರ ತಗೊಂಡ್ರಿ, ನೀವೆಷ್ಟ್ ಪ್ಲಾಟ್ ತಗೊಂಡ್ರಿ, ಇದನ್ನೇ ಕೇಳ್ತಾರ ಮಾತಾಜಿ. ಅಲ್ಲಿ ತುಂಬಾ ಯಾರು ಬುದ್ಧಿವಂತರು, ಯಾರು ಒಳ್ಳೆ ನಿಪುಣರು ಅಂತಂದ್ರೆ ಎಲ್ಲ ತಪ್ಪುಗಳನ್ನು ಮಾಡಿ ಯಾರಿಗೂ ಕೂಡ ಸಿಕ್ಕಾಕೊಂಡಿರ ತಪ್ಪಿಸ್ಕೊತಾ ಇರ್ತಾರೆ, ಅವನನ್ನೇ ಜಾಣ ಅಂತಾರೆ. ಹೌದಲ್ವಾ? ಹೌದು. ಎಲ್ಲ ತಪ್ಪನ್ನ ಮಾಡ್ಬೋದು ಅವನು, ಆದ್ರೆ ಯಾರು ಅವನನ್ನ ದಂಡಿಸೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಅವನು ತಪ್ಪಿಸ್ಕೊಡುವಂತಹ ಚಾಕಚಕ್ಯತೆ ಯಾರು ಹೊಂದಿದ್ದಾನೆ ಅವನನ್ನೇ ಬುದ್ಧಿವಂತ ಅಂತ ಹೇಳ್ತಾರೆ. ಆದ್ರೆ ಈ ಪ್ರಕೃತಿ ನಿಯಮಗಳು ಅಂತಹ ಒಂದು ಚಾಕಚಕ್ಯತೆಯನ್ನ ತೋರಿಸಿದವನನ್ನ ಬಿಟ್ಬಿಡ್ತಾವ? ಬಿಡೋದಿಲ್ಲ ಮಾತಾಜಿ. ಕರ್ಮ ಅನ್ನುವಂಥದ್ದು, ಅದು ಪ್ರಕೃತಿಯ ನಿಯಮ ಅನ್ನುವಂಥದ್ದು, ಅದು ಕ್ರೂರವಾದದ್ದು. ಅದು ಯಾರನ್ನು ಕೂಡ ನೋಡೋದಿಲ್ಲ, ಯಾರು ಅವನು ಯಾರು ಏನು ಅಂತ ಏನು ಅದು ಭೇದ ಭಾವ ಮಾಡೋದಿಲ್ಲ. ಅವ್ನು ಮಾಡಿದ ತಪ್ಪಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಅವನಿಗೆ ಶಿಕ್ಷೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಆದ್ರೆ ಆ ಕಾರಣದಿಂದ ಏನಾಗುತ್ತೆ, ಈ ಅವಿದ್ಯೆ ಮಾರ್ಗ ಅನ್ನುವಂಥದ್ದು ಏನಿದೆ, ಈ ಭೋಗ ಜೀವನ ಅನ್ನುವಂಥದ್ದು ಏನಿದೆ, ಇಂದ್ರಿಯ ಸುಖ ಅನ್ನುವಂಥದ್ದು ಏನಿದೆ, ಅದು ನಮ್ಮನ್ನ ಏನ್ ಮಾಡ್ತಾ ಇದೆ, ಮತ್ತೆ ಮತ್ತೆ ಹುಟ್ಟೋ ಹಾಗೆ, ಮತ್ತೆ ಮತ್ತೆ ಸಾಯೋ ಹಾಗೆ ನಮ್ಮನ್ನ ಈ ಒಂದು ಚಕ್ರಕ್ಕೆ ದೂಡ್ತಾ ಇದೆ, ನಮ್ಮನ್ನ ತಳ್ತಾ ಇದೆ. ಆದ್ರೆ ಜೀವಿಗೆ ಆಧ್ಯಾತ್ಮಿಕ ಅಸ್ತಿತ್ವ ಇರುವುದು ಅಂದ್ರೆ ನಮ್ಮ ಒಂದು ದೇಹ ಅನ್ನುವಂಥದ್ದು, ಆತ್ಮಕ್ಕೆ ಅದು ಆಧ್ಯಾತ್ಮಿಕವಾದದ್ದು, ಆದ್ರೆ ದೇಹ ಅನ್ನುವಂಥದ್ದು ಅದು ಭೌತಿಕವಾದದ್ದು. ಇಲ್ಲಿ ಈ ದೇಹ ಯಾವ ರೀತಿ ಅಂತಂದ್ರೆ ಏನಂತ ಹೇಳ್ತಾರೆ ಪ್ರಭುಪಾದರು, ಪ್ರತಿಯೊಂದು ದೇಹ ಅನ್ನುವಂಥದ್ದು ಕೂಡ ಈ ಭೌತಿಕ ಜಗತ್ತು ಜೈಲು ಅಂತಂದ್ರೆ, ಈ ಜೈಲಿನಲ್ಲಿ ಇರುವಂತಹ ಕೈದಿಗಳಿಗೆ ಕೊಟ್ಟಿರುವಂತಹ ಬೇರೆ ಬೇರೆಯ ಬಟ್ಟೆ ಇದ್ದ ಹಾಗೆ ಅಂತ. 84 ಲಕ್ಷ ಯೋನಿಗಳು, ಅವನಿಗೆ ಎಂತಹ ಒಂದು ಬಟ್ಟೆ ಸಿಕ್ಕಿದೆ, ಅವನು ಮಾಡಿರುವಂತಹ ಕೆಲಸ ಅಂತದ್ದು, ಅದಕ್ಕೆ ತಕ್ಕ ಹಾಗೆ ಅವನಿಗೆ ಶಿಕ್ಷೆ, ಅದಕ್ಕೆ ತಕ್ಕಂತಹ ಒಂದು ಯೂನಿಫಾರ್ಮ್ ಅಂತ. ಹಾಗೆ ಈ ಒಂದು ಹುಟ್ಟು ಅನ್ನುವಂಥದ್ದು ಆ ಯೂನಿಫಾರ್ಮ್ ಅನ್ನ ಅವನು ಹಾಕೊಳ್ತಾ ಇದ್ದಾನೆ, ಸಾವು ಅನ್ನುವಂಥದ್ದು ಆ ಒಂದು ಯೂನಿಫಾರ್ಮ್ ಅನ್ನ ಅವನು ಕಳಿಸ್ತಾ ಇದ್ದಾನೆ. ಒಂದು ಬಟ್ಟೆಯನ್ನ ಕಳಚಿ ಇನ್ನೊಂದು ಬಟ್ಟೆನ ಹಾಕೊಂಡಿದ್ದಾನೆ ಅಂತಂದ್ರೆ ಏನರ್ಥ, ಇನ್ನೂ ಅವನಿಗೆ ಬಿಡುಗಡೆ ಆಗಿಲ್ಲ ಅಂತ ಅರ್ಥ. ಆದ್ರೆ ಆ ಒಂದು ಪರಿಪೂರ್ಣವಾಗಿ ಆ ಒಂದು ಬಟ್ಟೆನ ಕಳಚಿ ಹಾಕಿ ಅವನು ಮತ್ತೆ ತನ್ನ ನಿಜವಾದ ಅಂದ್ರೆ ತನ್ನ ಮನೆಗೆ ಅವನು ಮರಳಬೇಕು. ಅದನ್ನ ಮರಳುವಂತೆ ಮಾಡ್ಬೇಕು ಅಂದ್ರೆ ಆಧ್ಯಾತ್ಮಿಕ ಜ್ಞಾನದಿಂದ ಸಾಧ್ಯನೇ ಹೊರತು ಈ ಒಂದು ಭೌತಿಕ ಜ್ಞಾನದಿಂದ ಅದು ಸಾಧ್ಯ ಇಲ್ಲ ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಹರೇ ಕೃಷ್ಣ. ವಿದ್ಯೆಯ ಅಥವಾ ದಿವ್ಯ ಜ್ಞಾನದ ಸಂಸ್ಕೃತಿ ಮಾನವನಿಗೆ ಅತ್ಯವಶ್ಯಕ. ರೋಗಗ್ರಸ್ತ ಐಹಿಕ ಪರಿಸ್ಥಿತಿಯಲ್ಲಿ ಇಂದ್ರಿಯ ಸುಖವನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು. ಈ ದೈಹಿಕ ಸ್ಥಿತಿಯಲ್ಲಿ ಅನಿರ್ಬಂಧಿತವಾದ ಇಂದ್ರಿಯ ಸುಖ ಅಜ್ಞಾನ ಮತ್ತು ಮರಣಗಳ ಮಾರ್ಗ. ವಿಜೀವಿಗಳು ಆಧ್ಯಾತ್ಮಿಕ ಜ್ಞಾನ ರಹಿತರಲ್ಲ. ಪ್ರತಿಯೊಂದು ಜೀವಿಗೂ ತನ್ನ ಮೂಲಭೂತವಾದ ಆಧ್ಯಾತ್ಮಿಕ ರೂಪದಲ್ಲಿ ಎಲ್ಲ ಜ್ಞಾನವೂ ಇದೆ. ಈಗ ಅದು ದೇಹ ಮತ್ತು ಮನಸ್ಸುಗಳಿಂದ ಆಚ್ಛಾದಿತವಾಗಿ ಭೌತ ರೂಪದ್ದಾಗಿದೆ. ಐಹಿಕ ಬುದ್ಧಿಯ ಚಟುವಟಿಕೆಗಳು ಆಧ್ಯಾತ್ಮಿಕ ಲೀಲೆಗಳ ವಿಕೃತ ಪ್ರತಿಬಿಂಬಗಳು. ಚೇತನಾತ್ಮವು ಅದರ ರೋಗಗ್ರಸ್ತ ಸ್ಥಿತಿಯಲ್ಲಿ ಭೌತಿಕ ಒದಿಕೆಯಡಿಯಲ್ಲಿ ಐಹಿಕ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿರುತ್ತದೆ. ನಿಜವಾದ ಇಂದ್ರಿಯ ಸುಖ ಮಾಲಿನ್ಯವಿಲ್ಲದ ನಮ್ಮ ನಿಜವಾದ ಇಂದ್ರಿಯ ಸುಖ ಲಭ್ಯವಾಗುವುದು ಐಹಿಕ ಸುಖವಾದ ಕಾಯಿಲೆಯ ಐಹಿಕ ಸುಖವಾದ ಕಾಯಿಲೆ ಹೋದಾಗ ಮಾತ್ರ. ಐಹಿಕ ಮಾಲಿನ್ಯವಿಲ್ಲದ ನಮ್ಮ ನೈಜ ಆಧ್ಯಾತ್ಮಿಕ ಸ್ವರೂಪದಲ್ಲಿ ಮಾತ್ರ ಪರಿಶುದ್ಧವಾದ ಇಂದ್ರಿಯ ಸುಖ ಸಾಧ್ಯ. ಮಾನವ ಜನ್ಮದ ವಿಕೃತ ಇಂದ್ರಿಯ ಸುಖ ಸಾಧನವಲ್ಲ. ದೈಹಿಕ ಕಾಯಿಲೆಯನ್ನು ವಾಸಿ ಮಾಡಿಕೊಳ್ಳಲು ಒಬ್ಬನು ಕಾತರನಾಗಿರಬೇಕು. ಐಹಿಕ ಕಾಯಿಲೆ ಬಿಡುಗಾಯಿಸುವುದು ವಿದ್ಯೆಯ ಲಕ್ಷಣವಲ್ಲ.
ಬಿಗಡಾಯಿಸುವುದು ವಿದ್ಯೆಯ ಲಕ್ಷಣವಲ್ಲ, ಅದು ಅವಿದ್ಯೆಯ ಅಜ್ಞಾನದ ಲಕ್ಷಣ. ದೇಹಾರೋಗ್ಯ ಸರಿ ಹೋದಾಗ ಜ್ವರವು 105 ಡಿಗ್ರಿಯಿಂದ 107 ಡಿಗ್ರಿಗೆ ಏರಬಾರದು. ನಾರ್ಮಲ್ ಸಹಜ ತಾಪಮಾನ 98.6ಕ್ಕೆ ಇಳಿಯಬೇಕು. ಅದು ಮಾನವ ಜನ್ಮದ ಗುರಿಯಾಗಿರಬೇಕು. ಸಾಕು ಮಾತಾಜಿ. ಹರೇ ಕೃಷ್ಣ. ಓದಿ ಮಾತಾಜಿ, ಓದ್ಲಾ? ಮುಗಿಸ್ಬಿಡಿ ಆ ಪ್ಯಾರಾಗ್ರಾಫ್. ಜ್ವರ ತಾಪವಾದ ವಿದ್ಯೆಯ ಲಕ್ಷಣವಲ್ಲ, ಈ ಆಯ್ತಲ್ಲ ಮಾತಾಜಿ. ಮಾತಾಜಿ, ಅದು ಅದು ಮಾನವ ಜನ್ಮದ ಗುರಿಯಾಗಿರಬೇಕು. ಮಾನವ ಜನ್ಮದ ಗುರಿಯಾಗಿರಬೇಕು. ಐಹಿಕ ನಾಗರಿಕತೆಯ ಆಧುನಿಕ ಪ್ರವೃತ್ತಿಯು ಐಹಿಕ ಪ್ರವೃತ್ತಿಯ ಪರಿಸ್ಥಿತಿಯ ಜ್ವರ ತಾಪವನ್ನು ಹೆಚ್ಚಿಸುವುದೇ ಆಗಿದೆ. ಇದು ಪರಮಾಣು ಶಕ್ತಿಯ ರೂಪದಲ್ಲಿ 107 ಡಿಗ್ರಿಯನ್ನು ತಲುಪಿದೆ. ಈ ಮಧ್ಯೆ ಮೂರ್ಖ ಜರಾಜರಾಣಿಗಳು ಯಾವುದೇ ಕ್ಷಣದಲ್ಲಾದರೂ ಈ ಜಗತ್ತು ನಾಶವಾಗಬಹುದು ಎಂದು ಬೊಬ್ಬೆ ಹಾಕುತ್ತಿದ್ದಾರೆ. ಇದು ಐಹಿಕ ಜ್ಞಾನದ ಪ್ರಗತಿಯ ಫಲ ಮತ್ತು ಅದಕ್ಕೆ ಅತ್ಯಂತ ಮುಖ್ಯ ಜೀವನ ವಿಧಾನವಾದ ಆಧ್ಯಾತ್ಮಿಕ ಜ್ಞಾನದ ಸಂಸ್ಕಾರವನ್ನು ಮರೆತಿದ್ದರ ಫಲ. ಸಾವಿಗೆ ನಮ್ಮನ್ನೊಯ್ಯುವ ಈ ಅಪಾಯಕಾರಿ ಮಾರ್ಗವನ್ನು ಅನುಸರಿಸಬಾರದೆಂದು ಇಲ್ಲಿ ಈಶೋಪನಿಷತ್ ಎಚ್ಚರಿಕೆ ನೀಡುತ್ತದೆ. ಬದಲಿಗೆ ಮೃತ್ಯುವಿನ ಕ್ರೂರ ಹಸ್ತಗಳಿಂದ ನಾವು ಬಿಡುಗಡೆ ಹೊಂದಲು ಆಧ್ಯಾತ್ಮಿಕ ಜ್ಞಾನದ ಸಂಸ್ಕಾರವನ್ನು ಬೆಳೆಸಿಕೊಳ್ಳಬೇಕು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಈ ಅವಿದ್ಯೆ ಅನ್ನುವಂಥದ್ದು, ಈ ಭೌತಿಕ ಜ್ಞಾನ ಅನ್ನುವಂಥದ್ದು ಅಥವಾ ಭೌತಿಕ ಸುಖ ಭೋಗ ಜೀವನ ಮಾಡ್ಬೇಕು ಅನ್ನುವಂತಹ ಒಂದು ಇಚ್ಛೆ ಅನ್ನುವಂಥದ್ದು, ಅದನ್ನ ಏನಂತ ಕರೀತಾ ಇದ್ದಾರೆ, ಅದು ಒಂದು ಕಾಯಿಲೆಗೆ ಹೋಲಿಸ್ತಾ ಇದ್ದಾರೆ, ಐಹಿಕ ಕಾಯಿಲೆ ಅಂತ. ಆ ಕಾಯಿಲೆ ಅನ್ನುವಂಥದ್ದು ಯಾವ ರೀತಿ ಇದೆ ಅಂತಂದ್ರೆ ಈ ಜ್ವರ ಇದ್ದ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಜ್ವರ ನಮ್ಮ ನಿಜವಾದ ನಾರ್ಮಲ್ ಟೆಂಪರೇಚರ್ ಅಂದ್ರೆ 98.6 ಅಂತ ಹೇಳ್ತಾರೆ. ಅದಕ್ಕಿಂತ ಹೆಚ್ಚಾಯ್ತು ಅಂತಂದ್ರೆ ನಮ್ಗೆ ಜ್ವರ ಬಂದಿದೆ ಅಂತ, ಅಂದ್ರೆ ನಮ್ಗೆ ಈ ಒಂದು ಕಾಯಿಲೆ ಬಂದಿದೆ ಅಂತ. ಹಾಗೆ ನಮ್ಮಲ್ಲಿ ಇಂದ್ರಿಯ ಭೋಗ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಇರಬೇಕು, ಎಷ್ಟರ ಮಟ್ಟಿಗೆ ಅದು ಇದ್ರೆ ಅದು ಜ್ವರದ ಪರಿಸ್ಥಿತಿ ಅಂತ ಇಲ್ಲಿ ಕರಿತಾ ಇದ್ದಾರೆ. ಅಂದ್ರೆ ನಾರ್ಮಲ್ ಅಂತಂದ್ರೆ ಏನು ಅಂತಂದ್ರೆ ಈ ದೇಹ ಇರ್ಬೇಕು. ಮನುಷ್ಯ ದೇಹ ಇಲ್ಲ ಅಂತಂದ್ರೆ ನಾವು ಆಧ್ಯಾತ್ಮಿಕ ಜ್ಞಾನದಲ್ಲಿ ಮುಂದುವರಿಯಕ್ಕೆ ಸಾಧ್ಯ ಇದೆಯಾ? ಇಲ್ಲ ಮಾತಾಜಿ. ಈ ದೇಹ ಬೇಕು, ಈ ಮನಸ್ಸು ಬೇಕು. ನಾವು ಮುಂದುವರಿಬೇಕು ಅಂತಂದ್ರೆ ನಮ್ಗೆ ದೇಹ ಮನಸ್ಸು ಬೇಕು. ಅದರ ಪೋಷಣೆ ನಾವು ಮಾಡ್ಬೇಕು. ಆದ್ರೆ ಎಷ್ಟು ಬೇಕೋ ಅಷ್ಟೇ ಮಾಡ್ಬೇಕು. 98.6 ಇಟ್ಕೊಳ್ಳೋ ಅಷ್ಟೇ ನಾವು ಮಾಡ್ಬೇಕು. ಅದರಿಂದ ಜಾಸ್ತಿ ಸ್ವಲ್ಪ ಮಾಡಿದ್ರು ಕೂಡ ಐಹಿಕ ಕಾಯಿಲೆ ಅನ್ನುವಂಥದ್ದು ಹೆಚ್ಚುತ್ತಾ ಇದೆ ಅಂತ ಅರ್ಥ. ಐಹಿಕ ಕಾಯಿಲೆ ಹೆಚ್ಚಾದಾಗ ಏನಾಗುತ್ತೆ, ಈ ಜನ್ಮ ಮೃತ್ಯು ಜರ ವ್ಯಾಧಿ ಅನ್ನುವಂಥದ್ದು ಕೂಡ ಅದು ನಾವು ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆಗ ಏನಂತ ಹೇಳ್ತಾ ಇದ್ದಾರೆ, ನಮಗೆ ಮನಸ್ಸು ಮತ್ತೆ ದೇಹಕ್ಕೆ ಎಷ್ಟು ಬೇಕು ಅಷ್ಟು ಅವಶ್ಯಕತೆಗೆ ಬೇಕಾದಷ್ಟನ್ನ ನಾವು ಇಂದ್ರಿಯ ವಿಷಯಗಳನ್ನ ನಾವು ಪಡ್ಕೋಬೇಕು. ಅದನ್ನ ನಾವು ಇಟ್ಕೊಂಡಿರ್ಬೇಕು. ಅಂದ್ರೆ ಪರಿಪೂರ್ಣವಾಗಿ ನಾವು ಊಟ ತಿಂಡಿ ಎಲ್ಲ ಬಿಟ್ಟು ಬಿಡ್ಬೇಕು ಅಂತ ಇಲ್ಲಿ ಹೇಳ್ತಾ ಇಲ್ಲ. ಈ ದೇಹಕ್ಕೆ ಮನಸ್ಸಿಗೆ ಅವಶ್ಯಕತೆ ಎಷ್ಟಿದೆ ಅಷ್ಟು ನಾವು ಅದನ್ನ ಸ್ವೀಕಾರ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅದು ಭೋಗ ಜೀವನ ಆಗ್ಬಾರ್ದು, ಇಂದ್ರಿಯ ಭೋಗ ಆಗ್ಬಾರ್ದು. ಇನ್ನ ಅಷ್ಟು ಮತ್ತಷ್ಟು ಅಂತ ಅಲ್ಲಿ ನಾವು ಹೋಗ್ತಾ ಇದೀವಿ ಅಂತಂದ್ರೆ ಅದು ಕಾಯಿಲೆ ಬಿಗಡಾಯಿಸ್ತಾ ಇದೆ ಅಂತ. ಅದನ್ನ ಎಲ್ಲಿ ಹೇಳ್ತಾ ಇದಾರೆ ಅಂದ್ರೆ ಪ್ರಭುಪಾದರು 107 ಡಿಗ್ರಿಗೆ ಇದು ಹೇರು ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಕಲಿಯುಗದಲ್ಲಿ. ಯಾಕೆ ಅಂತಂದ್ರೆ ಇಲ್ಲಿ ಎಲ್ಲರೂ ಕೂಡ ಸದಾ ಭೋಗ ಜೀವನವನ್ನೇ ಬಯಸ್ತಾರೆ. ಎಷ್ಟು ಸುಖವಾದ, ಅವ್ರ ಹತ್ರ ಒಂದು ಮನೆ ಇದ್ರೆ ಇನ್ನ ಸುಂದರವಾದ ಇನ್ನೊಂದು ದೊಡ್ಡ ಮನೆ ಬೇಕು, ಇನ್ನ ಒಂದು ಒಳ್ಳೆ ಏರಿಯಾದಲ್ಲಿ ಮನೆ ಬೇಕು. ಅವ್ರ ಹತ್ರ ಒಂದು ವಾಹನ ಇದ್ರೆ ಅದಕ್ಕಿಂತ ಒಳ್ಳೆ ಕಾರ್ ಬೇಕು, ಕಾರ್ ಇದ್ರೆ ಅದಕ್ಕಿಂತ ಇನ್ನ ಸೊಫಿಸ್ಟಿಕೇಟೆಡ್ ಆಗಿರುವಂತಹ ಎಲ್ಲ ಏನಂತ ಹೇಳ್ತಾರೆ, ಒಂದಕ್ಕಿಂತ ಒಂದು ಹೆಚ್ಚಾನೇ ಹೋಗುತ್ತೆ. ಇನ್ನ ದುಡ್ಡು ಜಾಸ್ತಿ ಇದೆಯಾ, ಫ್ಲೈಟ್ ಅಂದ್ರೆ ಅವ್ರದೇ ಒಂದು ಹೆಲಿಕಾಪ್ಟರ್ ಇಟ್ಕೊಡ್ತಾರೆ, ಅವ್ರದೇ ಒಂದು ವೆಹಿಕಲ್ಸ್ ಇಟ್ಕೊಡ್ತಾರೆ. ಹೀಗೆ ಅವ್ರದ್ದು ಭೋಗ ಅನ್ನುವಂಥದ್ದು 107 ಡಿಗ್ರಿಗೆ ಏರಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಷ್ಟೊಂದು ಅವರ ಒಂದು ಐಹಿಕ ರೋಗ ಅನ್ನುವಂಥದ್ದು, ಇಂದ್ರಿಯ ಭೋಗ ಅನ್ನುವಂಥದ್ದು ಅವರಲ್ಲಿ ಹೆಚ್ಚುತ್ತಾ ಇದೆ ಅಂತ. ಅದು ಯಾವ ಮಟ್ಟಿಗೆ ಹೋಗಿದೆ ಅಂತಂದ್ರೆ ಪರಮಾಣು ಬಾಂಬುವನ್ನೇ ಅವರು ಕಂಡುಹಿಡಿದಿದ್ದಾರೆ. ಅಂದ್ರೆ ಅವರು ಈ ಒಂದು ಅವರ ಒಂದು ಪ್ರಗತಿ ಅಂತ ಅನ್ಕೋತಾ ಇದ್ದಾರೆ. ಈ ಒಂದು ಪರಮಾಣು ಬಾಂಬು, ಆಟೋ ಬಾಂಬನ್ನ ಅವರು ಏನು ಆವಿಷ್ಕಾರ ಮಾಡಿದ್ದಾರೆ ಅದು ಅವರ ಒಂದು ಪ್ರಗತಿ ಅಂತ ಹೇಳ್ಕೊತಾ ಇದ್ದಾರೆ. ಆದ್ರೆ ವಾಸ್ತವದಲ್ಲಿ ಅದು ನಾಶಕ್ಕೆ ಕಾರಣ ಆಗುವಂತಹ ಒಂದು ಕಾರ್ಯವನ್ನ ಅವ್ರು ಮಾಡ್ತಾ ಇದ್ದಾರೆ. ಹೀಗೆ ಅವರ ಒಂದು ಈ ಇಂದ್ರಿಯ ಭೋಗದ ವಿಷಯ ಅವರನ್ನ ನಾಶಪಡಿಸುವ ದಿಕ್ಕಿನಲ್ಲಿ ಅದು ಮುಂದುವರಿತಾ ಇದೆ. ಅದನ್ನೇ ಇಲ್ಲಿ ಅವಿದ್ಯೆಯ ಮಾರ್ಗ, ಅವಿದ್ಯೆಯ ಸಂಸ್ಕಾರ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ನಾವ್ ಯಾವಾಗ ಈ ಒಂದು ಆಧ್ಯಾತ್ಮಿಕ ಜ್ಞಾನವನ್ನ ಸಂಸ್ಕಾರವನ್ನ ಪಡ್ಕೋತೀವಿ ಆಗ ನಾವು ನಿಜವಾಗ್ಲು ಇಂತಹ ಒಂದು ಈಶೋಪನಿಷತ್ತು ನಮ್ಗೆ ಹೇಳ್ತಾ ಇದೆ, ಅಂತಹ ಮೃತ್ಯುವಿನ ಕ್ರೂರ ಹಸ್ತಗಳಿಂದ ಬಿಡುಗಡೆ ಹೊಂದಬೇಕು ಅಂತಂದ್ರೆ ನಮ್ಗೆ ಇರುವಂತ ಒಂದೇ ಒಂದು ಮಾರ್ಗ ಅಂದ್ರೆ ಈ ಒಂದು ಆಧ್ಯಾತ್ಮಿಕ ಜ್ಞಾನವನ್ನ ಸಂಸ್ಕಾರವನ್ನ ಬೆಳೆಸ್ಕೊಳ್ಳುವಂಥದ್ದು ಅಂತ. ಹರೇ ಕೃಷ್ಣ.
ಯಾರಾದ್ರೂ ಒಬ್ರು? ಹರೇ ಕೃಷ್ಣ ಮಾತಾಜಿ. ಅಂದರೆ ಹಾ ಹಾ ದೇಹ ಧಾರಣೆಗೆ ಬೇಕಾದ ಎಲ್ಲ ಚಟುವಟಿಕೆಗಳನ್ನು ನಿಲ್ಲಿಸಬಿಡಬೇಕೆಂದು ಅರ್ಥವಲ್ಲ. ಚಟುವಟಿಕೆಗಳನ್ನು ನಿಲ್ಲಿಸುವ ಪ್ರಶ್ನೆ ಇಲ್ಲ. ಒಂದು ಕಾಯಿಲೆಯನ್ನು ವಾಸಿ ಮಾಡುವಾಗ ದೇಹ ತಾಪವನ್ನು ಪೂರ್ತಿಯಾಗಿ ಇಳಿಸಿಬಿಡುವ ಪ್ರಶ್ನೆ ಇಲ್ಲವೆಂಬಂತೆ ಇದ್ದುದರಲ್ಲಿ ತೃಪ್ತಿ ಪಡಬೇಕು ಎಂಬುದು ಸರಿಯಾದ ಮಾತು. ಆಧ್ಯಾತ್ಮಿಕ ಜ್ಞಾನ ಸಂಪಾದನೆಗೆ ಈ ದೇಹ ಮತ್ತು ಮನಸ್ಸುಗಳು ಅವಶ್ಯಕ. ಆದ್ದರಿಂದ ನಾವು ಗುರಿ ತಲುಪಬೇಕಾದರೆ ದೇಹ ಮನಸ್ಸುಗಳನ್ನು ಸುಸ್ಥಿತಿಯಲ್ಲಿಟ್ಟುಕೊಳ್ಳುವುದು ಅವಶ್ಯಕ. ದೇಹದ ತಾಪವನ್ನು ನಾರ್ಮಲ್ ತಾಪವಾದ 98.6 ಡಿಗ್ರಿಗಳಲ್ಲಿಟ್ಟುಕೊಳ್ಳಬೇಕು. ಭಾರತದ ಮಹರ್ಷಿಗಳು, ಸಂತರು ಆಧ್ಯಾತ್ಮಿಕ ಹಾಗೂ ಅಲೌಕಿಕ ಜ್ಞಾನದ ಸಮತೋಲನದಿಂದ ಇದನ್ನು ಸಾಧಿಸಲು ಪ್ರಯತ್ನಿಸಿದ್ದಾರೆ. ಅವರು ಮಾನವ ಬುದ್ಧಿಯನ್ನು ರೋಗಗ್ರಸ್ತವಾದ ಇಂದ್ರಿಯ ಸುಖಕ್ಕೆ ಬಳಕೆಯಾಗಲು ಎಂದು ಬಿಟ್ಟಿಲ್ಲ. ಇಂದ್ರಿಯ ಸುಖದತ್ತ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಅಂದ್ರೆ ನಾವು ಯಾವ್ದು ಇಂದ್ರಿಯ ಭೋಗ ಅನ್ನುವಂಥದ್ದು ನಮ್ಮ ಜ್ವರದ ಒಂದು ಲಕ್ಷಣ ಅಂತ ಹೇಳಿ ಪರಿಪೂರ್ಣವಾಗಿ ಆಹಾರ ನಿದ್ರೆ ಎಲ್ಲವನ್ನು ಬಿಟ್ಟು ಬಿಡ್ಬೇಕು ಅಂತ ಇಲ್ಲಿ ಹೇಳ್ತಾ ಇಲ್ಲ. ಅದನ್ನೆಲ್ಲ ಕೂಡ ಮಾಡ್ಬೇಕು. ಎಷ್ಟರ ಮಟ್ಟಿಗೆ ಮಾಡ್ಬೇಕು? ಒಂದು ನಾರ್ಮಲ್ ಸ್ಥಿತಿಗೆ ತರುವಂತದ್ದು. ಅಂದ್ರೆ ಯಾರಾದ್ರೂ ಜ್ವರ ಇದೆ ಅಂತಂದ್ರೆ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಪ್ರಯತ್ನ ಪಡ್ತಾರ? ಪೂರ್ತಿ ತಣ್ಣಗಾಗಿ ಮಾಡ್ಬಿಡ್ತಾರ? 0 ಡಿಗ್ರಿ ಇಲ್ಲ ತಂದ್ಬಿಡ್ತಾರ? ಇಲ್ಲ ಮಾತಾಜಿ. ಇಲ್ಲ ಇಲ್ಲ ಹಾ, ನಾರ್ಮಲ್ ಅಂತಂದ್ರೆ 98.6ಗೆ ತರ್ತಾರೆ. ಹಾಗೆ ನಾವು ಕೂಡ ಎಷ್ಟು ನಮಗೆ ಇದೆ, ಎಷ್ಟು ನಮಗೆ ಇಂದ್ರಿಯ ಭೋಗದ ವಿಷಯಗಳು ಎಷ್ಟು ದೇಹಕ್ಕೆ ಮನಸ್ಸಿಗೆ ಬೇಕು, ಅಂದ್ರೆ ಈ ಆಧ್ಯಾತ್ಮಿಕ ಸಾಧನೆಗೆ ದೇಹನೂ ಬೇಕು, ಮನಸ್ಸು ಬೇಕು. ಅದನ್ನ ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋಕೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ನಾವು ಬಳಸ್ಬೇಕು. ಆದ್ರೆ ಇದ್ರಲ್ಲಿ ತೃಪ್ತಿ ಪಡಬೇಕು. ಇನ್ನು ಬೇಕು ಮತ್ತೆ ಬೇಕು ಅಂತ ಹೇಳಿ ಒಂದು ಮಾಯೆಯ ಮೋಹಕ್ಕೆ ಬಲಿಯಾದ್ವಿ ಅಂತಂದ್ರೆ ಏನಾಗುತ್ತೆ, ಅದು ನಮ್ಮ ಒಂದು ಕಾಯಿಲೆಯನ್ನ ಅದು ಸೂಚಿಸುತ್ತೆ. ಅಂತಹ ಕಾಯಿಲೆಯನ್ನ ಬೆಳೆಸ್ಕೋಬಾರ್ದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಮ್ಮ ಒಂದು ಸಾಧು ಸಂತರು ಕೂಡ ಯಾವ ರೀತಿ ನಮ್ಗೆ ಆ ಒಂದು ಸಾಧನೆಯನ್ನ ಹೇಳಿದ್ದಾರೆ, ಸಾಧನ ಭಕ್ತಿ ಬಗ್ಗೆ ಹೇಳ್ತಾರೆ ಅಂತಂದ್ರೆ, ಈ ರೋಗಗ್ರಸ್ತವಾದ ಇಂದ್ರಿಯಗಳನ್ನ ಸುಖಕ್ಕೆ ಬಳಕೆಯಾಗಲು ನಾವು ಬಿಡಬಾರದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಂದ್ರಿಯ ಸುಖ ಮಾಡುವಂತದ್ದು ನಮ್ಮನ್ನ ಭೌತಿಕ ಜಗತ್ತಿಗೆ ಬಂಧಿಸೋದಕ್ಕೆ ಅದು ಮೂಲ ಆಗುತ್ತೆ. ಅಂತಹ ಒಂದು ಕಾರ್ಯ ನಾವು ಮಾಡಬಾರ್ದು. ಆದ್ರೆ ಅದೇ ಸಮಯದಲ್ಲಿ ಈ ಮನಸ್ಸು ದೇಹ, ಈ ಮನುಷ್ಯ ಜನ್ಮ ಅನ್ನುವಂಥದ್ದು ನಮ್ಗೆ ಅದು ಅತ್ಯವಶ್ಯಕ. ಅದನ್ನ ನಾವು ಒಳ್ಳೆ ರೀತಿ ಕಾಪಾಡ್ಕೋಬೇಕು, ಆಧ್ಯಾತ್ಮಿಕ ಪ್ರಗತಿಗಾಗಿ ಮಾತ್ರ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಯಾರಾದ್ರೂ? ಓದ್ಲಿ ಮಾತಾಜಿ. ಹಾ ಮಾತಾಜಿ. ಇಂದ್ರಿಯ ಸುಖದತ್ತ ಹೋಲುವ ಮಾನವ ಚಟುವಟಿಕೆಗಳನ್ನು ವೇದಗಳಲ್ಲಿ ಮೋಕ್ಷ ತತ್ವಗಳ ಮೂಲಕ ನಿಯಂತ್ರಿಸಲಾಗಿದೆ. ಈ ಪದ್ಧತಿಯು ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷಗಳನ್ನು ಬಳಸುತ್ತದೆ. ಆದರೆ ಈಗ ಜನರಿಗೆ ಧರ್ಮದಲ್ಲಾಗಲಿ ಮೋಕ್ಷದಲ್ಲಾಗಲಿ ಆಸಕ್ತಿ ಇಲ್ಲ. ಅವರಿಗೆ ಜೀವನದಲ್ಲಿರುವ ಏಕೈಕ ಗುರಿಯೆಂದರೆ ಇಂದ್ರಿಯ ಸುಖ. ಈ ಗುರಿ ಸಾಧನೆಗಾಗಿ ಅವರು ದುಡ್ಡು ಮಾಡುವ ಯೋಚನೆಗಳನ್ನು ಹಾಕುತ್ತಾರೆ. ಧರ್ಮವು ಇಂದ್ರಿಯ ಸುಖಕ್ಕೆ ಅವಶ್ಯಕವಾದ ಧನಾರ್ಜನೆಗೆ ನೆರವಾಗುವುದರಿಂದ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕೆಂದು ಅವಿವೇಕಿಗಳು ಭಾವಿಸುತ್ತಾರೆ. ಹೀಗೆ ಮರಣಾನಂತರ ಸ್ವರ್ಗದಲ್ಲಿ ಇನ್ನಷ್ಟು ಇಂದ್ರಿಯ ಸುಖವನ್ನು ಅನುಭವಿಸಲು ಇನ್ಯಾವುದೋ ಧಾರ್ಮಿಕ ಆಚರಣೆಗಳಿವೆ. ಆದರೆ ಇದು ಮೋಕ್ಷದ ಉದ್ದೇಶವಲ್ಲ. ಧರ್ಮ ಮಾರ್ಗ ಇರುವುದು ಮೋಕ್ಷಕ್ಕಾಗಿ. ದೇಹವನ್ನು ಗಟ್ಟಿಮುಟ್ಟಾಗಿ ಆರೋಗ್ಯವಾಗಿ ಇಟ್ಟುಕೊಳ್ಳಲು ದುಡ್ಡು ಮಾಡಬೇಕು. ಮಾನವ ಜೀವನದ ಗುರಿಯಾದ ವಿದ್ಯೆಯನ್ನು, ನಿಜವಾದ ಜ್ಞಾನವನ್ನು ಅರಿಯಲು ಮಾನವನು ದೋಷರಹಿತವಾದ ಮನಸ್ಸನ್ನಿಟ್ಟುಕೊಂಡ ಆರೋಗ್ಯಕರ ಜೀವನವನ್ನು ಸಾಗಿಸಬೇಕು. ಈ ಮಾನವ ಜನ್ಮವಿರುವುದು ಕತ್ತಲೆಯ ಹಾಗೆ ದುಡಿಯಲು ಅಲ್ಲ. ಹರೇ ಕೃಷ್ಣ. ಸಾರಿ ಮಾತಾಜಿ. ಈ ಮಾನವ ಜೀವನವಿರುವುದು ಕತ್ತೆಯ ಹಾಗೆ ದುಡಿಯಲು ಅಲ್ಲ, ಇಂದ್ರಿಯ ಸುಖಕ್ಕಾಗಿ ಅವಿದ್ಯೆಯನ್ನು ಬಳಸಿಕೊಳ್ಳಲು ಅಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಅಂದ್ರೆ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಈ ಇಂದ್ರಿಯ ಸುಖ ಅನ್ನುವಂಥದ್ದು, ಅದರ ಹಿಂದೆ ನಾವು
ಓಡೋದು ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರೆ, ಈ ವೇದಗಳಲ್ಲಿ ಹೇಳಿರುವಂತದ್ದು 4 ಪುರುಷಾರ್ಥಗಳು, ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನುವಂಥದ್ದು. ಏನು ಅದರಲ್ಲಿ ಹೇಳುವಂಥದ್ದು, ನಾವು ಧರ್ಮದ ಮಾರ್ಗದಲ್ಲಿ ಜೀವನವನ್ನ ನಡೆಸಬೇಕು. ಆ ಮೂಲಕ ನಾವು ಆ ಅವಶ್ಯಕತೆಗೆ ಬೇಕಾಗಿರುವಷ್ಟು ಹಣವನ್ನ ಗಳಿಸ್ಬೇಕು. ಮತ್ತೆ ಆ ಹಣವನ್ನ, ಅರ್ಥವನ್ನ ನಾವು ನಮ್ಮ ಆಸೆಗಳು, ಎಂತಹ ಆಸೆಗಳು ಆ ಈ ಒಂದು ಭೌತಿಕ ಜಗತ್ತಿಗೆ ನಮ್ಮನ್ನ ಕಟ್ಟಿ ಹಾಕುವಂತಹ ಆಸೆಗಳಲ್ಲ, ಅಲ್ಲಿಂದ ಬಿಡುಗಡೆ ಆಗೋದಕ್ಕೆ ಬೇಕಾಗಿರುವಂತಹ ಆಸೆಗಳು, ಅಂತಹ ಆಸೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ನಾವು ಅದನ್ನ ಬಳಸಬೇಕು. ಆ ಮೂಲಕ ನಾವು ಮೋಕ್ಷವನ್ನ ಪಡಿಬೇಕು. ಮೋಕ್ಷವನ್ನ ಪಡೆಯೋದು ಅಂತಂದ್ರೆ ಈ ಭೌತಿಕ ಜಗತ್ತಿನ ಬಂಧನದಿಂದ ಬಿಡಿಸ್ಕೊಳ್ಳೋದು ಮಾತ್ರ ಅಲ್ಲ, ಆಧ್ಯಾತ್ಮಿಕ ಜಗತ್ತಿನ ಜ್ಞಾನವನ್ನು ಕೂಡ ನಾವು ಬೆಳೆಸ್ಕೊಂಡಿರ್ಬೇಕಾಗತ್ತೆ. ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನುವಂಥದ್ದು ನಮ್ಮನ್ನ ಒಂದು ಭಗವಂತನ ಸೇವೆಯಲ್ಲಿ ತೊಡಗಿಸುವಂತಹ ಒಂದು ಧರ್ಮ, ಅರ್ಥ, ಕಾಮ, ಮೋಕ್ಷವನ್ನ ನಾವು ಮಾಡ್ಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆದ್ರೆ ಈಗಿನ ಕಾಲದ ಜನರಲ್ಲಿ ಯಾರಾದ್ರೂ ಧರ್ಮ ಮಾರ್ಗದಲ್ಲಿ ನಡ್ಕೋತಾ ಇದ್ದಾರ? ಎಲ್ಲರೂ ಧರ್ಮ ಇಲ್ಲ ಮಾರ್ಗದಲ್ಲಿ ಮಾತಾಜಿ. ಇದ್ದಾರೆ. ಅಧರ್ಮ ಎಷ್ಟು ಅವರಿಂದ ಸಾಧ್ಯ ಆಗುತ್ತೆ ಅಷ್ಟು ಮಾಡ್ತಾರೆ. ಅಷ್ಟು ಮಾಡಿ ಯಾರ ಕೈಗೂ ಸಿಕ್ಕಾಕೊಂಡಿರ ಬುದ್ಧಿವಂತಿಕೆಯಿಂದ ಆ ಅವರನ್ನ ಅವರು ಕಾಪಾಡ್ಕೊಳ್ಳೋದಕ್ಕೆ ಅವ್ರ ಹತ್ರ ಹಣ ಬೇಕಾಗುತ್ತೆ. ಅಂದ್ರೆ ದೌರ್ಜನ್ಯ ಮಾಡ್ಬೇಕು ಇನ್ನೊಬ್ಬರ ಮೇಲೆ ಅಂತಂದ್ರೆ ಅವ್ರ ಹತ್ರ ಹೆಚ್ಚು ದುಡ್ಡಿರ್ಬೇಕು. ದುಡ್ಡಿದ್ರೆ ದುಡ್ಡಿರೋವನ್ನೇ ದೊಡ್ಡಪ್ಪ, ಅವನೇನ್ ಮಾಡಿದ್ರು ಕೂಡ ಅವನನ್ನ ಯಾರು ಏನು ಮಾಡಕ್ಕಾಗಲ್ಲ ಅನ್ನುವಂತಹ ಒಂದು ಮನಸ್ಸು. ಆದ್ರೆ ಇಲ್ಲಿರುವಂತಹ ಜನರಿಗೆ ಮೋಕ್ಷ ಬೇಕಾಗಿದ್ಯಾ? ಈ ಒಂದು ಭೌತಿಕ ಜಗತ್ತಿನ ಭೋಗ ಜೀವನದಿಂದ ಬಿಡುಗಡೆ ಬೇಕಾಗಿದ್ಯಾ ಅವ್ರಿಗೆ? ಯಾರಾದ್ರೂ ಹೇಳ್ತಾರ ನಮ್ಗೆ ಸಾಕಪ್ಪ ನಮ್ಗೆ ಈ ಭೌತಿಕ ಜಗತ್ತಂತ? ಇನ್ನು ಬದುಕ್ಬೇಕು ಅಂತಾರೆ. ಆದ್ರೆ ಅವ್ರಿಗೆ 80 90 ಆಗಿದ್ರು ಕೂಡ ಡಾಕ್ಟರ್ ಅವ್ರ ಹತ್ರ ಬಂದ್ರೆ ಏನಂತಾರೆ, ನಾನು ಇನ್ನೊಂದ್ ಸ್ವಲ್ಪ ದಿನ ಬದುಕಿರ್ಬೇಕು ಡಾಕ್ಟ್ರೆ, ನನ್ನನ್ನ ಉಳಿಸ್ಕೊಡಿ ಅಂತ ಹೇಳ್ತಾರೆ. ಯಾರಾದ್ರೂ ನಾನು ಇಲ್ಲಪ್ಪ ಸಾಕು ನಾನು ಹೋಗ್ತೀನಿ ಅಂತ ಹೇಳ್ತಾರ? ಹೇಳೋದಿಲ್ಲ ಮಾತಾಜಿ. ಮಾತಾಜಿ ಕೊನೆಯವರೆಗೂ ದೇವೇಗೌಡರು ಇನ್ನೊಂದ್ಸರಿ ಪ್ರಧಾನಿ ಆಗ್ಬೇಕಂತ ಮಾತಾಜಿ. ಹಾಗೆ ಎದ್ದು ನಿಲ್ಲಕ್ಕೆ ದೇವೇಗೌಡರು ಆಗಿಲ್ಲ. 94 ಆಯ್ತು ಆ, ಮಾತಾಜಿ. 94 ಇವಾಗ ದೇವೇಗೌಡರಿಗೆ ಎ- 94 ಅದೇ ಆಯ್ತು ಮಾತಾಜಿ. ದೇಹಕ್ಕೆ ಎದ್ದು ನಿಲ್ಲಕ್ಕೆ ಶಕ್ತಿ ಇಲ್ಲ ಅಂದ್ರೂ ಕೂಡ ನಾನಿನ್ನ ಹೌದು. ಬದುಕಿರ್ಬೇಕು ಅನ್ನೋದೇ, ನಾನಿನ್ನ ಮುಗಿಸ್ಬೇಕು, ನಾನಿನ್ನ ರಾಜನಾಗಿರ್ಬೇಕು ಅನ್ನೋಂಥದ್ದೇ ಇಂತಹ ಆಸೆಗಳನ್ನ ಇಟ್ಕೊಂಡಿರ್ತಾರೆ. ಅವರಿಗೆ ಜೀವನದ ಇರುವಂತ ಏಕೈಕ ಗುರಿ ಅಂತಂದ್ರೆ ಇಂದ್ರಿಯ ಸುಖ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿರೋದು ದುಡ್ಡು. ಆ ದುಡ್ಡನ್ನ ಏನ್ ಮಾಡ್ತಾರೆ, ಎಲ್ಲ ಬೇಡದ ರೀತಿಯಲ್ಲಿ, ಆದ್ರೆ ನ್ಯಾಯವಾದ ರೀತಿಯಲ್ಲಿ ನಾವು ಅಷ್ಟೊಂದು ಹಣ ಮಾಡಕ್ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ ಮಾತಾಜಿ. ಮಾತಾಜಿ. ಎಲ್ಲ ಅನ್ಯ ಮಾರ್ಗ. ಅನ್ಯ ಮಾರ್ಗದಿಂದಲೇ ಅವರು ಹಣ ಸಂಗ್ರಹ ಮಾಡೋದು. ಅದಕ್ಕಾಗಿ ಏನ್ ಮಾಡ್ತಾರೆ, ಎಲ್ಲರಿಗೆ ಏನಂತ ಹೇಳ್ತಾರೆ, ಬೇರೆಯೊಬ್ಬರಿಗೆ ಕಿರುಕುಳ ಕೊಡ್ತಾರೆ, ಬೇರೆಯೊಬ್ಬರಿಗೆ ವಂಚಿಸ್ತಾರೆ, ಮೋಸ ಮಾಡ್ತಾರೆ. ಈ ರೀತಿ ಬೇರೆಯೊಬ್ಬರಿಗೆ ಅನ್ಯಾಯ ಮಾಡಿ ಅವರು ಆ ಹಣವನ್ನ ಸಂಗ್ರಹ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಭೋಗ ಜೀವನ. ಏನ್ ಭೋಗ ಜೀವನ ಅಂದ್ರೆ ಚೆನ್ನಾಗಿ ಕುಡಿಬೇಕು, ತಿನ್ಬೇಕು, ಎಲ್ಲ ಆ ಜೀವನದಲ್ಲಿ ಆರಾಮಿಯಾಗಿರ್ಬೇಕು ಅಂತ. ಐಷಾರಾಮಿ ಮಾಡ್ಬೇಕು. ಈ 4 ನೇತ್ರಕ. ಹಾ ಪ್ರಭು. ಇದು ನೀವ್ ಹೇಳಿದ್ರಲ್ಲ, ಇದು ಇದು 70 75 ವರ್ಷದವ್ರು ಎಕ್ಸಾಮ್ ಎಲ್ಲ ಬರೀತಾರಲ್ಲ, ಹಾ ಪ್ರಭುಜಿ. ತುಂಬಾ ಪ್ರಾಯದವರು ಅಲ್ಲ, ಅದು ಯಾವ ಸಾಧನೆಗೆ ಅವ್ರಿಗೆ, ಮತ್ತೆ ಅವ್ರಿಗೆ ಯಾವ ಸಾಧನೆಗೋಸ್ಕರ? ಅಂದ್ರೆ ಪ್ರಭುಜಿ ಅವರು ಇನ್ನು ಅಂದ್ರೆ ಜ್ಞಾನಾರ್ಜನೆ ಎಲ್ಲ ಅವ್ರದ್ದು ಆ ರೀತಿ ಎಕ್ಸಾಮ್ಸ್ ಎಲ್ಲ ಬರ್ದು ಅವ್ರು ಇನ್ನೇನೋ ಯಾವ ರೀತಿ ಇರುತ್ತೆ ಅವ್ರಿಗೆ ಅಂತಂದ್ರೆ, ಅದು ಸಿಗುದಿಲ್ಲಲ್ಲ. ಎಕ್ಸಾಮ್ಸ್ಗಿಂತ ಪ್ರಭುಜಿ ಪ್ರತಿದಿನ ಅವ್ರು ನ್ಯೂಸ್ ಪೇಪರ್ ಹೇಗೆ ಓದ್ತಾರೆ ನೀವು ನೋಡ್ಬೇಕು. ಅಂದ್ರೆ ಪ್ರಪಂಚದಲ್ಲಿ ಏನಾಗ್ತಿದೆ ಅನ್ನುವಂಥದ್ದನ್ನ ಅವರು ಎಷ್ಟು ಗಮನ ಇಟ್ಟಂದ್ರೆ, ಒಂದು ಮೂಲೆ ಬಿಡ್ದಿರೋ, ಒಂದು ಲೈನ್ ಬಿಡ್ದಿರೋ ಓದ್ತಾರೆ. ಯಾಕೆ ಓದ್ತಾರೆ ಅಂತಂದ್ರೆ ಎಲ್ಲ ತಿಳ್ಕೋಬೇಕು ಅನ್ನುವಂಥದ್ದು. ಆದ್ರೆ ಈ ಭಗವದ್ಗೀತೆ ಭಾಗವತ ಬುಕ್ ಕೊಟ್ಬಿಟ್ಟು ಅವ್ರಿಗೆ ನೀವು ಅದೇ ರೀತಿ ಓದಿ ಅಂತಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ. ಆದ್ರೆ ಅವ್ರಿಗೆ ಲೌಕಿಕವಾದದ್ರಲ್ಲಿ ಆಸಕ್ತಿ ಇರುತ್ತೆ ಹೊರತು ಆಧ್ಯಾತ್ಮಿಕ ವಿಷಯದಲ್ಲಿ ಅವ್ರಿಗೆ ಎಳ್ಳಷ್ಟು ಸಮಯ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅದೇ ಹಾಗೆ ಅಂದ್ರೆ ಅವ್ರಿಗೆ ಮಾತಾಜಿ ಇವ್ರು 70 ಎಷ್ಟೇ 75 ಓದಿದ್ರು ಮಾತಾಜಿ ಸ್ಥಾನಮಾನಕ್ಕೋಸ್ಕರ ಅಲ್ವಾ ಮಾತಾಜಿ? ಪ್ರಭುಜಿ, ಸ್ಥಾನಮಾನ. ಅಂದ್ರೆ ಈಗ ನಾವು ಹೆಚ್ಚು ಓದ್ತಾರೆ, ಹೆಚ್ಚು ಎಕ್ಸಾಮ್ಸ್ ಪಾಸ್ ಮಾಡ್ತಾರೆ ಅಂದ್ರೆ ಏನಾಗುತ್ತೆ, ಇನ್ನ ಸ್ವಲ್ಪ ಒಳ್ಳೆ ಹೈಯರ್ ಪೊಸಿಷನ್ಗೆ ಹೋಗ್ತಾರೆ, ಇನ್ನ ಸ್ವಲ್ಪ ಜಾಸ್ತಿ ಹಣ ಪಡಿತಾರೆ. 60 ವರ್ಷ ಆದ್ಮೇಲೆ ರಿಟೈರ್ಡ್ ಮಾಡಿದ್ರು ಕೂಡ ಅವ್ರಿಗೆ ರಿಟೈರ್ಮೆಂಟ್ ಬೇಡ. ಅವ್ರಿಗೆ ಇನ್ನು ಬೇರೆ ಯಾವ್ದಾದ್ರು ಕಂಪನಿಗೆ ಹೋಗಿ ಕೆಲಸ ಸೇರ್ತಾರೆ, ಅಂದ್ರೆ ಇನ್ನ ಸ್ವಲ್ಪ 75 ಜಾಸ್ತಿ ವರ್ಷ ಮಾಡ್ತಾರೆ. 75 ವರ್ಷ ಆದ್ಮೇಲೆ ಯಾವ ಕಂಪನಿ ಅವ್ರು ಸೇರ್ಸುದಿಲ್ಲಲ್ಲ. ಆದ್ರೂ ಪ್ರಭುಜಿ ಅವ್ರಿಗೆ ಅದ್ರಲ್ಲಿ ತುಂಬಾ ಏನಂತ ಹೇಳ್ತಾರೆ, ಮೋಹ ಅನ್ನುವಂಥದ್ದು ಇರುತ್ತೆ. ಅವ್ರಿಗೆ ಈ ಭೌತಿಕ ಜಗತ್ತಿನಲ್ಲಿ ಪಡೆಯುವಂತ ಜ್ಞಾನನೇ ಹೆಚ್ಚು ಅಂತ ಇರುತ್ತೆ. ಅಲ್ಲಿ ಒಂದು ಹೆಚ್ಚು ಹೆಚ್ಚು ಜ್ಞಾನವನ್ನ ಪಡೆದು ಅವ್ರಿಗೆ ಬೇರೆಯೊಬ್ಬರ ಮುಂದೆ ನಾನು ತುಂಬಾ ಅಂದ್ರೆ ತಿಳಿದವನು ಅಂತ ಹೇಳ್ಕೊಡುವಂಥದ್ದು. ಆದ್ರೆ ನಿಜವಾದ ತಿಳುವಳಿಕೆ ಅದಲ್ಲ. ಈ ದೇಶದಲ್ಲಿ ರಾಜಕೀಯಕ್ಕೆ ಬರಕ್ಕೆ ವಯಸ್ಸಿನ ಮಿತಿ ಇಲ್ಲ ಮಾತಾಜಿ. ಆ ರಾಜಕೀಯ ಅದು ಬಿಡಿ ಪ್ರಭುಜಿ, ಅದು ಇವ್ರು ಹೇಳ್ತಾರೋ ಓದಿಗೂ ಅದಕ್ಕೂ ಕೂಡ ಇನ್ನ ಡಿಫ್ರೆಂಟ್ ಅದು.
ಅದು ಕೂಡ ತಿಳ್ಕೊಂಡಿರ್ತಾರೆ ಮಾತಾಜಿ. ಆದ್ರೆ ಎಜುಕೇಶನ್ ಅಲ್ಲಿ ಅಲ್ಲಿ ಅವ್ರಿಗೆ ಆ ಜ್ಞಾನಾರ್ಜನೆ, ನಾವು ಅಜ್ಞಾನ ಅಂತ ಹೇಳ್ತಾ ಇದ್ದೀವಿ, ಅದು ಕೂಡ ಅವ್ರಿಗೆ ಬೇಕಾಗಿಲ್ಲ. ಅದರಲ್ಲಿ ಕೂಡ PhD ಮಾಡಿದವರು ಅವರು, ಓದಿರೋದೇ ಪ್ರಭು PhD ಮಾಡಿದವರು ಅವರು. ಪ್ರಭುಜಿ, ಏಜ್ ಒಂದೇ ಅಲ್ಲ, ಕ್ವಾಲಿಫಿಕೇಶನ್ ಕೂಡ ಇಲ್ಲ ಅದರಲ್ಲಿ. ಅದೇ ಏಜ್ ಕ್ವಾಲಿಫಿಕೇಶನ್ ಯಾವುದೂ ಇಲ್ಲ ಅವ್ರು. ಯಾವುದೂ ಇಲ್ಲ, ಅವ್ರು ಮಾಡಿದ್ದೇ ದರ್ಬಾರ್. ಓಕೆ. ಇಲ್ಲಿ ಏನಂತ ಹೇಳ್ತಾ ಇದಾರೆ, ಮರಣಾನಂತರ ಸ್ವರ್ಗ. ಇನ್ನೊಂದು ತರದ ಜನದ ಬಗ್ಗೆ ಹೇಳ್ತಾ ಇದ್ದಾರೆ. ಅವ್ರು ಏನ್ ಮಾಡ್ತಾರೆ, ಪೂಜೆ ಮಾಡ್ತಾರೆ, ತಪಸ್ ಮಾಡ್ತಾರೆ, ವ್ರತ ಮಾಡ್ತಾರೆ. ಆದ್ರೆ ಏನು ಉದ್ದೇಶ ಅಂತಂದ್ರೆ ಸ್ವರ್ಗ ಸುಖವನ್ನ ಅನುಭವಿಸ್ಬೇಕು. ಇದನ್ನ ನಾವು ಸಾಧಾರಣವಾಗಿ ನೋಡ್ತೀವಿ, ಎಲ್ಲಾ ಒಂದು ಧರ್ಮಗಳಲ್ಲೂ ನೋಡ್ತೀವಿ. ಕ್ರಿಶ್ಚಿಯನ್ಸ್ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಏನಂತ ಹೇಳ್ತಾರೆ, ನಾವು ಜನ್ನತ್ಗೆ ಹೋಗ್ಬೇಕು, ನಾವು ಏಂಜಲ್ಸ್ ಹತ್ರ ಹೋಗ್ಬೇಕು. ಏನ್ ಮಾಡ್ತೀರಾ ಅಲ್ಲಿ, ಸ್ವರ್ಗ ಸುಖವನ್ನ ಅನುಭವಿಸ್ಬೇಕು. ಹೀಗೆ ನಾವು ಕೂಡ ಬದ್ಧಾತ್ಮರಾಗಿದ್ದಾಗ ಏನ್ ಅನ್ಕೋತೀವಿ, ಪುಣ್ಯ ಮಾಡ್ಬೇಕು, ಪುಣ್ಯ ಮಾಡಿ ಏನ್ ಮಾಡ್ಬೇಕು, ಸ್ವರ್ಗಕ್ಕೆ ಹೋಗ್ಬೇಕು. ಯಾಕೆ ಸ್ವರ್ಗಕ್ಕೆ ಹೋಗ್ಬೇಕು, ಅಲ್ಲಿ ಇನ್ನೂ ಹೆಚ್ಚು ಭೋಗ ಜೀವನವನ್ನ ನಾವು ಮಾಡ್ಬೇಕು, ಅಂತಹ ಮೋಕ್ಷವನ್ನು ಬಯಸ್ತಾರೆ. ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಆ ಸ್ವರ್ಗ ಅನ್ನುವಂಥದ್ದು ಕೂಡ ಒಂದು ಏನಂತ ಹೇಳ್ತಾರೆ, ಭೌತಿಕ ಜಗತ್ತಿನಲ್ಲಿಯೇ ಇರುವಂತದ್ದು. ಅಲ್ಲಿ ಕ್ಷೀಣೆ ಪುಣ್ಯ ಮರ್ತಿಲೋಕ ವಿಶಂತಿ, ಆ ಪುಣ್ಯ ಅನ್ನುವಂಥದ್ದು ಕಳೆದ ಮೇಲೆ ನಾವು ಮತ್ತೆ ಈ ಭೌತಿಕ ಜಗತ್ತಿಗೆ ಹಿಂದಿರುಗ್ತೀವಿ ಅನ್ನುವಂತಹ ಜ್ಞಾನ ಇರೋದಿಲ್ಲ. ಆ ಕಾರಣದಿಂದ ಅವ್ರು ಏನಂತಾರೆ, ನನಗೆ ಸ್ವರ್ಗ ಸುಖ ಬೇಕು ಅಂತ ಇಷ್ಟಪಡ್ತಾರೆ. ಆದ್ರೆ ನಿಜವಾಗ್ಲೂ ಕೂಡ ನಾವು ಏನ್ ಮಾಡ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ, ನಮ್ಮ ದೇಹದ ಆರೋಗ್ಯ, ಮನಸ್ಸಿನ ಆರೋಗ್ಯವನ್ನ ಸುಸ್ಥಿತಿಯಲ್ಲಿ ಇಟ್ಕೋಬೇಕು. ಯಾಕೆ ಇಟ್ಕೋಬೇಕು, ಆಧ್ಯಾತ್ಮಿಕ ಜ್ಞಾನವನ್ನ ತಿಳ್ಕೊಂಡು ಮತ್ತೆ ನಮ್ಮನ್ನ, ನಮ್ಮ ಆತ್ಮದ ಉದ್ಧಾರವನ್ನ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಆ ಮನಸ್ಸು ಮತ್ತೆ ಆ ದೇಹ ನಮ್ಗೆ ಬೇಕು. ಆದ್ರೆ ಈ ಮನುಷ್ಯ ಜನ್ಮದಲ್ಲಿ ಇರುವಂತವ್ರು ಏನ್ ಮಾಡ್ತಾ ಇದಾರೆ, ಕತ್ತೆಗಳ ಹಾಗೆ, ಅಂದ್ರೆ 8 ಗಂಟೆ ಕೆಲಸ ಮಾಡಿ ಅಂತಂದ್ರೆ ಅವರು 12 ಗಂಟೆ 15 ಗಂಟೆ ಕೆಲಸ ಮಾಡಕ್ಕೂ ರೆಡಿ ಇದ್ದಾರೆ. ಯಾಕೆ, ದುಡ್ಡು ಮಾಡ್ಬೇಕು, ದುಡ್ಡಿಲ್ಲದೆ ಜೀವನ ನಡೆಯಲ್ಲ ಅಂತ ಹೇಳ್ತಾರೆ. ಎಷ್ಟರ ಮಟ್ಟಿಗೆ ನಡೆಯಲ್ಲ ಅಂತ ಹೇಳ್ತಾರೆ ಅಂದ್ರೆ, ತಿನ್ನೋದಕ್ಕೆ ಇರೋದಕ್ಕೆ ಅವ್ರ ಹತ್ರ ಎಲ್ಲ ಇರುತ್ತೆ, ಆದ್ರೆ ತೃಪ್ತಿ ಇರೋದಿಲ್ಲ. ಆ ಕಾರಣದಿಂದ ಅವರು ಕತ್ತೆಗಳ ಹಾಗೆ ಅವರು ಇಡೀ ಮಾನವ ಜನ್ಮವನ್ನ 60 ವರ್ಷ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಮಕ್ಕಳು ಮೊಮ್ಮಕ್ಕಳಿಗೆ ಸೇರಿಸ್ತಾರೆ. ಆಮೇಲೂ ಕೂಡ ಯೋಚನೆ ಮಾಡ್ತಾ ಇರ್ತಾರೆ, ಇನ್ನೆಷ್ಟು ದುಡ್ಡು ಸೇರಿಸಿದ್ರೆ ನನ್ನ ಮಕ್ಕಳು ಮೊಮ್ಮಕ್ಕಳು ಕೂಡ ಸುಖವಾಗಿರ್ತಾರೆ ಅಂತ. ಹಾಗೆ ಈ ಅವಿದ್ಯೆ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಮುಂದುವರಿಸಿ ಯಾರಾದ್ರು. ಹರೇ ಕೃಷ್ಣ ಮಾತಾಜಿ. ವಿದ್ಯೆಯ ಮಾರ್ಗದ ಬಗ್ಗೆ ಹೌದು. ಭಾಗವತದಲ್ಲಿ ಚೆನ್ನಾಗಿ ಹೇಳಲಾಗಿದೆ. ಮಾನವನು ತನ್ನ ಜೀವನವನ್ನು ಪರಮ ಸತ್ಯನ ಅನ್ವೇಷಣೆಗಾಗಿ ಬಳಸಬೇಕೆಂದು ಅದು ನಿರ್ದೇಶಿಸುತ್ತದೆ. ಪರಮ ಸತ್ಯನನ್ನು ಬ್ರಹ್ಮನ್, ಪರಮಾತ್ಮ, ಕೊನೆಗೆ ಭಗವಂತ ಎಂಬುದಾಗಿ ಹಂತ ಹಂತವಾಗಿ ಸಾಕ್ಷಾತ್ಕರಿಸಿಕೊಳ್ಳಬೇಕು. 10ನೆಯ ಮಂತ್ರದ ಭಾವಾರ್ಥದಲ್ಲಿ ಹೇಳಿರುವ ಭಾಗವತದ ಅಷ್ಟಾದಶ ತತ್ವಗಳನ್ನು ಅನುಸರಿಸಿ ಜ್ಞಾನ ವಿರಕ್ತಿಗಳನ್ನು ಸಂಪಾದಿಸಿದವನು ಪರಮ ಸತ್ಯವನ್ನು ಅರಿಯುತ್ತಾನೆ. ಈ ಅಷ್ಟಾದಶ ತತ್ವಗಳ ಪ್ರಧಾನ ಉದ್ದೇಶ ದೇವೋತ್ತಮ ಪರಮ ಪುರುಷನ ಬಗ್ಗೆ ಭಕ್ತಿ ಸೇವೆಯನ್ನು ಸಾಧಿಸುವುದೇ ಆಗಿದೆ. ಆದ್ದರಿಂದ ಎಲ್ಲ ವರ್ಗದ ಜನರು ಭಗವಂತನಿಗೆ ಭಕ್ತಿ ಸೇವೆ ಮಾಡುವ ಕಲೆಯನ್ನು ಕಲಿತುಕೊಳ್ಳಬೇಕೆಂದು ಹೇಳಲಾಗಿದೆ. ವಿದ್ಯೆಯನ್ನು ಕಲಿಯಲು ಖಚಿತವಾಗಿ ಮಾರ್ಗವನ್ನು ಶ್ರೀ ರೂಪ ಗೋಸ್ವಾಮಿ ಅವರು ತಮ್ಮ ಭಕ್ತಿ ರಸಾಮೃತ ಸಿಂಧುವೆಂಬ ಕೃತಿಯಲ್ಲಿ ಹೇಳಿದ್ದಾರೆ. ಈ ಕೃತಿಯನ್ನು ನಾವು ಆಂಗ್ಲ ಭಾಷೆಯಲ್ಲಿ ದ ನೆಕ್ಟರ್ ಆಫ್ ಡಿವೋಷನ್ ಎಂಬ ಕೃತಿಯಾಗಿ ಪ್ರಕಟಿಸಿದ್ದೇವೆ. ವಿದ್ಯೆಯ ಸಂಸ್ಕಾರದ ಬಗ್ಗೆ ಶ್ರೀಮದ್ ಭಾಗವತದಲ್ಲಿ ಹೀಗೆ ಸಂಕ್ಷೇಪವಾಗಿ ಹೇಳಿದೆ. ತಸ್ಮಾತ್ ಏಕೇನ ಮನಸಾ ಭಗವಾನ್ ಸಾತ್ವತಾಂ ಪತಿಃ ಶ್ರೋತವ್ಯ ಕೀರ್ತಿ ಕೀರ್ತವ್ಯಶ್ಚ ಧ್ಯೇಯಂ ಪೂಜ್ಯಶ್ಚ ನಿತ್ಯಥ. ಆದ್ದರಿಂದ ಭಕ್ತರು ತಮ್ಮ ರಕ್ಷಕನಾದ ದೇವೋತ್ತಮ ಪರಮ ಪುರುಷನನ್ನು, ಭಗವಂತನನ್ನು ಸದಾ ಸ್ಮರಿಸುತ್ತಾ, ಧ್ಯಾನಿಸುತ್ತಾ, ಸ್ತುತಿಸುತ್ತಾ, ಪೂಜಿಸುತ್ತಾ ಇರಬೇಕು. ಭಾಗವತ 1.2.14. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಶ್ರೀಮದ್ ಭಾಗವತದಲ್ಲಿ ಏನಂತ ತಿಳಿಸಿದ್ದಾರೆ, ನಾವು ಈ ಪರಮ ಸತ್ಯದ ಅನ್ವೇಷಣೆಗಾಗಿ ನಮ್ಮ ಬದುಕನ್ನ ಮೀಸಲಾಗಿಸ್ಬೇಕು. ಮನುಷ್ಯ ಜನ್ಮನ ನಾವು ಪರಮ ಸತ್ಯವನ್ನ ತಿಳಿಲಿಕ್ಕೆ ಬಳಸ್ಬೇಕು. ಯಾವ್ದು ಪರಮ ಸತ್ಯ, ಅದನ್ನ 3 ಹಂತಗಳಲ್ಲಿ ತಿಳ್ಕೋತಾರೆ ಅಂತ ಹೇಳ್ತಾರೆ. ಅದು ಬ್ರಹ್ಮನ್ ಹಂತ, ಅಂದ್ರೆ ಭಗವಂತನ ಒಂದು ನಿರಾಕಾರ ರೂಪವನ್ನ ಹೇಳುವಂಥದ್ದು, ಆ ಬ್ರಹ್ಮಜ್ಯೋತಿಯ ಬಗ್ಗೆ ತಿಳಿಸ್ಕೊಡುವಂಥದ್ದು. ಆ ಬ್ರಹ್ಮಜ್ಯೋತಿ ಏನು, ಬ್ರಹ್ಮಜ್ಯೋತಿ ಅಂದ್ರೆ ಏನದು ವಾಸ್ತವದಲ್ಲಿ? ನಿರಾಕಾರ ರೂಪ. ಎಲ್ಲಿಂದ ಬರ್ತಿದೆ ಆ ಬೆಳಕು? ಭಗವಂತನಿಂದಾನೇ ಬರ್ತಾ ಇರೋದು. ಭಗವಂತನಿಂದಲೇ ಬರ್ತಿರುವಂತಹ ಎಫಲ್ಜನ್ಸ್, ಅಂದ್ರೆ ಅವನ ದೇಹದಿಂದ ಬರ್ತಿರುವಂತಹ ಒಂದು ಬೆಳಕು.
ಪರಮಾತ್ಮ, ಇನ್ನೊಂದು ಎರಡನೇ ಹಂತ ಪರಮಾತ್ಮ. ಪರಮಾತ್ಮ ಎಲ್ಲಿದ್ದಾನೆ? ನಮ್ಮ ಹೃದಯದಲ್ಲಿ ಮಾತಾಜಿ. ಎಲ್ಲೆಲ್ಲೂ ಅಣುರೇಣು ತೃಣಕಾಷ್ಟದಲ್ಲಿ ಪರಮಾತ್ಮವನು ಇದ್ದಾನೆ. ಕ್ಷೀರೋದಕ ಶಾಯಿ ವಿಷ್ಣು ಇದ್ದಾನೆ. ಮತ್ತೆ ಕೊನೆಯದಾಗಿ ನಾವು ತಿಳ್ಕೊಳ್ಬೇಕಾಗಿರುವಂತದ್ದು ಭಗವಂತ ಅಂದ್ರೆ ಯಾರು? ಭಗವಂತ ಅಂದ್ರೆ ಯಾರು? ಅವನು ನಿರಾಕಾರ ರೂಪನ? ಇಲ್ಲ, ರೂಪ ಇದೆ ಮಾತಾಜಿ. ಅಲ್ಲ ಮತ್ತೆ ಸಾಕಾರ ರೂಪ. ಸಾಕಾರ ರೂಪದಲ್ಲಿ ಅವನಿದ್ದಾನೆ. ನಮ್ಗೆ ಪೂಜೆ ಮಾಡಕ್ಕೆ ಅವನು ಬರೀ ಪರಮಾತ್ಮನಾಗಿ ಎಲ್ಲರ ಹೃದಯದಲ್ಲಿ ಮಾತ್ರ ಇದ್ದಾನ? ಪ್ರತಿಯೊಂದು ಕಣಕಣದಲ್ಲೂ ಇದ್ದಾನೆ ಮಾತಾಜಿ. ಜಡ ವಸ್ತುಗಳಿಂದ ಎಲ್ಲದ್ರಲ್ಲಿ ಈ ಭೌತಿಕ ಜಗತ್ತಿನಲ್ಲಿ ಮಾತ್ರ ಇದ್ದಾನ? ಇಲ್ಲ, ಎಲ್ಲಾ ಕಡೆ ಇದೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅವನದೇ ಆದಂತಹ ಒಂದು ಅವನ ನಿವಾಸ ಗೋಲೋಕ ವೃಂದಾವನದಲ್ಲಿ ಅವನು ಸದಾ ವ್ಯಕ್ತಿಯಾಗಿ, ಅಂದ್ರೆ ಅವನು ಕೃಷ್ಣನಾಗಿ ಅಲ್ಲಿ ಅವನು ಇದ್ದಾನೆ. ಆ ಒಂದು ವಿಷಯವನ್ನ ನಾವು ಸಾಕ್ಷಾತ್ಕಾರ, ಆ ಒಂದು ಜ್ಞಾನವನ್ನ ನಾವು ತಿಳ್ಕೋಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. 10ನೇ ಅಧ್ಯಾಯದಲ್ಲಿ ಭಾವಾರ್ಥದಲ್ಲಿ ಭಾಗವತದ ಅಷ್ಟಾದಶ ತತ್ವಗಳನ್ನ ಅನುಸರಿಸುವಂತದ್ದು. ಅಷ್ಟಾದಶ ತತ್ವಗಳು ಏನದು? 10ನೇ ಅಧ್ಯಾಯದಲ್ಲಿ ಏನ್ ತಿಳ್ಕೊಂಡ್ರಿ? 10ನೇ ಮಂತ್ರದಲ್ಲಿ ನೆನಪಿದ್ಯಾ? ನೆನ್ನೆ ಕ್ಲಾಸಲ್ಲಿ ಮಾತಾಜಿ ಇರುವಂತದ್ದು 10ನೇ ಮಂತ್ರ ಪ್ರಭುಜಿ. ನಿನ್ನೆ ಈಶೋಪನಿಷತ್ 10ನೇ ಮಂತ್ರದಲ್ಲಿ ಅಷ್ಟಾದಶ ತತ್ವಗಳ ಬಗ್ಗೆ ಹೇಳಿದ್ದಾರೆ. ಮತ್ತೆ ಜ್ಞಾನ ವಿರಕ್ತಿಗಳನ್ನ ಸಂಪಾದಿಸಿದವನು, ಅಂದ್ರೆ ಜ್ಞಾನ ಅಂತಂದ್ರೆ ಆಧ್ಯಾತ್ಮಿಕ ಜಗತ್ತಿನ ಮತ್ತೆ ಭೌತಿಕ ಜಗತ್ತಿನ ವ್ಯತ್ಯಾಸವನ್ನ ತಿಳಿಯುವಂತದ್ದು. ಮತ್ತೆ ಈ ಒಂದು ಭೌತಿಕ ಯಾವ್ದೆಲ್ಲ ಇಂದ್ರಿಯ ಭೋಗದ ಮಾಯೆ ನಮ್ಮನ್ನ ಆಕರ್ಷಣೆ ಮಾಡ್ತಾ ಇದೆ, ಅದರ ಮೇಲೆ ನಾವು ವಿರಕ್ತಿನ ಬೆಳೆಸ್ಕೊಳ್ಳುವಂಥದ್ದು. ಆ ಮೂಲಕ ನಾವು ಪರಮ ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಇದನ್ನ ನಾವು ಹೇಗೆ ಕಲ್ತ್ಕೊಳ್ಳುವಂಥದ್ದು ಅಂತಂದ್ರೆ, ಇಲ್ಲಿ ರೂಪ ಗೋಸ್ವಾಮಿಗಳು ಅವರು ಬರೆದಿರುವಂತಹ ಭಕ್ತಿ ರಸಾಮೃತ ಸಿಂಧು, ನೀವು ಮುಂದೆ ಈ ಒಂದು ಪುಸ್ತಕವನ್ನು ಕೂಡ ಅಧ್ಯಯನ ಮಾಡ್ತೀರಿ. ಭಕ್ತಿ ರಸಾಮೃತ ಸಿಂಧು ಅಂದ್ರೆ ನೆಕ್ಟರ್ ಆಫ್ ಡಿವೋಷನ್ ಅನ್ನುವಂತಹ ಒಂದು ಪುಸ್ತಕ. ಆ ಪುಸ್ತಕದಲ್ಲಿ ರೂಪ ಗೋಸ್ವಾಮಿಗಳು ನಮಗೆ ಈ ಸಾಧನ ಭಕ್ತಿಯ ಬಗ್ಗೆ ತಿಳಿಸ್ಕೊಡ್ತಾರೆ. ಸಾಧನ ಭಕ್ತಿ ಅಂತಂದ್ರೆ ಏನು ಅಂದ್ರೆ, ಈ ಆಧ್ಯಾತ್ಮಿಕ ಏನು ಮನುಷ್ಯ ಜನ್ಮ ಪಡೆದ ಮೇಲೆ ನಾವು ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸ್ಕೋಬೇಕು, ಆತ್ಮ ಸಾಕ್ಷಾತ್ಕಾರವನ್ನು ಬೆಳೆಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಅದನ್ನ ಹೇಗೆ ನಾವು ಜೀವನದಲ್ಲಿ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡುವಂಥದ್ದು, ಹೇಗೆ ಅದನ್ನ ಪ್ರಾಕ್ಟಿಕಲ್ ಆಗಿ ನಾವು ತಿಳ್ಕೊಳ್ಳುವಂಥದ್ದು, ಅದನ್ನ ನಮಗೆ ಸಾಧನ ಭಕ್ತಿಯ ಮೂಲಕ ನಮ್ಗೆ ತಿಳಿಸ್ಕೊಡ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸಾಧನ ಭಕ್ತಿ ಅಂದ್ರೆ ಏನು ಅಂತಂದ್ರೆ, ಇಲ್ಲಿ ಒಂದೇ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಭಾಗವತದ ಶ್ಲೋಕದಲ್ಲಿ, ತಸ್ಮಾದೀಕೇನ ಮನಸಾ ಭಗವಾನ್ ಸಾತ್ವತಾಂ ಪತಿಹಿ ಶ್ರೋತವ್ಯಂ ಕೀರ್ತವ್ಯಂ ಶ ಧ್ಯೇಯಂ ಪೂಜ್ಯಶ್ಯ ನಿತ್ಯದ ಅಂತ. ಅಂದ್ರೆ ನಾವು ಭಗವಂತನನ್ನ ಸಾಕ್ಷಾತ್ಕರಿಸ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು? ದೇವೋತ್ತಮ ಪರಮ ಪುರುಷ ಭಗವಂತನನ್ನ ಸದಾ ಸ್ಮರಿಸ್ಬೇಕು. ಭಗವಂತ ಅಂದ್ರೆ ಅವನು ನಿರಾಕಾರ ಅನ್ನ, ಅವನಿಗೆ ಆಕಾರ ಇದೆ, ಅವನಿಗೆ ರೂಪ ಇದೆ, ಅವನೊಬ್ಬ ವ್ಯಕ್ತಿ. ಅವನನ್ನ ನಾವು ಸ್ಮರಣೆ ಮಾಡ್ಬೇಕು, ಮತ್ತೆ ಅವನ ಬಗ್ಗೆ ನಾವು ಸದಾ ಧ್ಯಾನಿಸ್ಬೇಕು. ಅವನ ಜೊತೆ ನಮಗೊಂದು ಸಂಬಂಧ ಇದೆ, ಶಾಶ್ವತವಾದ ಸಂಬಂಧ ಇದೆ. ಆ ಸಂಬಂಧವನ್ನ ನಾವು ಸ್ಥಾಪನೆ ಮಾಡ್ಬೇಕು, ಪುನರ್ ಸ್ಥಾಪಿಸ್ಬೇಕು ಅಂತಂದ್ರೆ ಅವನ ಬಗ್ಗೆ ನಾವು ತಿಳ್ಕೊಳ್ಬೇಕು. ಅವನ ಬಗ್ಗೆ ತಿಳ್ಕೊಳ್ಳುವಂಥದ್ದು ಭಾಗವತ ಈ ಶಾಸ್ತ್ರಗಳ ಮೂಲಕ ಅವನನ್ನ ತಿಳ್ಕೊಬೇಕು. ನಂತರ ಅವನ ಲೀಲೆಗಳನ್ನ, ಅವನ ಜನ್ಮ ಮೃತ್ಯು ಅಂದ್ರೆ ಸಾರಿ ಕೃಷ್ಣ ಪರಮಾತ್ಮ ಕ್ಷಮಿಸಿ, ಅವನ ಒಂದು ಏನಂತ ಹೇಳ್ತಾರೆ, ಅವನ ಲೀಲೆಗಳು, ಅವನು ಹೇಗೆ ಹುಟ್ಟುತ್ತಾನೆ, ಮತ್ತೆ ಅವನು ಹೇಗೆ, ಅವನ ಗುಣಲಕ್ಷಣಗಳು ಏನು, ಅವನ ಲೀಲೆಗಳಲ್ಲಿ ಹೇಗೆ ತೊಡಗ್ತಾನೆ, ಅವನ ಭಕ್ತರ ಬಗ್ಗೆ, ಈ ಎಲ್ಲ ವಿಷಯಗಳನ್ನು ನಾವು ತಿಳ್ಕೋಬೇಕು. ಮತ್ತೆ ಅದನ್ನ ಸ್ತುತಿಸಬೇಕು, ಭಗವಂತನನ್ನ ಪೂಜಿಸ್ಬೇಕು, ಆರಾಧಿಸ್ಬೇಕು. ಆ ಮೂಲಕ ನಾವು ಈ ಒಂದು ಆಧ್ಯಾತ್ಮಿಕ ಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಹರೇ ಕೃಷ್ಣ. ಕೊನೆಯ ಒಂದು ಪ್ಯಾರಾಗ್ರಾಫ್ ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧರ್ಮ, ಅರ್ಥ, ಕಾಮಗಳ ಗುರಿ ಭಗವಂತನ ಭಕ್ತಿ ಸೇವೆಯಾಗದಿದ್ದರೆ ಅವೆಲ್ಲವೂ ಅವಿದ್ಯೆಯ ನಾನಾ ರೂಪಗಳಾಗುತ್ತವೆ ಅಷ್ಟೇ ಎಂದು ಈ ಈಶೋಪನಿಷತ್ತಿನ ಮುಂದಿನ ಮಂತ್ರಗಳು ಹೇಳುತ್ತದೆ. ಈ ಯುಗದಲ್ಲಿ ವಿದ್ಯೆಯ ಸಂಸ್ಕಾರ ಬೆಳೆಸಿಕೊಳ್ಳಬೇಕಾದರೆ ಎಲ್ಲ ಅಲೌಕಿಕವಾದಿಗಳ ಪ್ರಭುವಾದ ದೇವೋತ್ತಮ ಪರಮಪುರುಷನನ್ನು ಅಚಲ ಮನಸ್ಸಿನಿಂದ ಸದಾ ಭಜಿಸಿ ಜಪಿಸಿ ಅವನ ಬಗ್ಗೆ ಶ್ರವಣ ಮಾಡಬೇಕು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಈ ಒಂದು ಏನಂತ ಹೇಳ್ತಾರೆ, ವೇದಗಳು ಹೇಳುವಂತಹ ಒಂದು 4 ಪುರುಷಾರ್ಥಗಳು ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಆದ್ರೆ ಈ ಧರ್ಮ, ಅರ್ಥ, ಕಾಮ, ಮೋಕ್ಷವನ್ನು ಕೂಡ ಭೌತಿಕವಾಗಿ ಬಳಸುವಂತಹ ಜನ ಇದ್ದಾರೆ. ಅಂದ್ರೆ ಧರ್ಮ ಅಂತಂದ್ರೆ ಅವರು ವ್ರತ, ನಿಯಮ, ತಪಸ್ಸುಗಳನ್ನ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತಂದ್ರೆ ಅಲ್ಲಿ
ಇನ್ನೂ ಏನೋ ಒಂದು ಸುಖವನ್ನ ಬಯಸ್ತಾರೆ. ಅಂದ್ರೆ ಈಗ ನಾವು ನೋಡ್ತೀವಿ, ಜ್ಯೋತಿಷಿಗಳ ಹತ್ರ ಹೋದ್ರೆ ಹೇಳ್ತಾರೆ, ನಿಮ್ಗೆ ಈ ಒಂದು ಸಮಯ ಸರಿ ಇಲ್ಲ, ಈ ಟೈಮಲ್ಲಿ ನೀವು ಇಂತಹ ಒಂದು ಪೂಜೆ ಮಾಡ್ಬೇಕು, ಇಂತಹ ದಾನ ಮಾಡ್ಬೇಕು, ಇಂತಹ ಒಂದು ಯಾಗ ಯಜ್ಞ ಮಾಡ್ಬೇಕು ಅಂದ್ರೆ ಅದನ್ನ ಮಾಡ್ತಾರೆ. ಯಾಕೆ ಅಂದ್ರೆ ಆ ಒಂದು ಸಮಸ್ಯೆಗೆ ಒಂದು ಪರಿಹಾರ ಬೇಕು. ಆ ಒಂದು ಭಯ ಅನ್ನುವಂಥದ್ದು, ಹೆದರಿಕೆಗಿಂತ ಅವರು ಮಾಡ್ತಾರೆ. ಇಲ್ಲ ಅಂತಂದ್ರೆ ನೀವು ಇನ್ನೂ ಅಷ್ಟು ಹಣ ಗಳಿಸ್ಬೇಕಾ, ಅಥವಾ ನೀವು ಜೀವನದಲ್ಲಿ ಇನ್ನಷ್ಟು ಪ್ರಗತಿ ಮಾಡ್ಬೇಕಾ, ಅಂದ್ರೆ ಯಾವ ರೀತಿ ಪ್ರಗತಿ, ಯಾವ ರೀತಿ ಅಂತಂದ್ರೆ ಲೌಕಿಕವಾದ ಇಂದ್ರಿಯ ಸುಖವನ್ನ ಬಳಸೋದಕ್ಕೆ, ಅದಕ್ಕೆ ಧರ್ಮವನ್ನ ಬಳಸ್ಕೊಳ್ಳುವಂಥದ್ದು, ಅಥವಾ ಹಣ ಗಳಿಸುವಂಥದ್ದು. ಹಣ ಗಳಿಸಿ ಏನ್ ಮಾಡ್ತಾರೆ, ಅದನ್ನ ಭಗವಂತನ ಸೇವೆಗೆ ಬಳಸ್ತೀರಾ, ಅದನ್ನ ಇಂದ್ರಿಯ ಭೋಗಕ್ಕಾಗಿ ಬಳಸುವಂಥದ್ದು. ಕಾಮ ಅನ್ನುವಂಥದ್ದು, ಬಯಕೆ ಅನ್ನುವಂಥದ್ದು, ಅದು ಕೀಲಿ ಕೈ ಇದ್ದ ಹಾಗೆ. ಅಂದ್ರೆ ಆ ಕೀಲಿ ಕೈನ ನೀವು ಯಾವ ಡೈರೆಕ್ಷನ್ಗೆ ತಿರುಗಿಸ್ತೀರಿ, ಆ ಕಡೆಗೆ, ಒಂದು ಕಡೆಗೆ ತಿರುಗಿಸಿದ್ರೆ ಅದು ಡೋರ್ ಲಾಕ್ ಆಗ್ಬಿಡುತ್ತೆ. ಅದನ್ನೇ ಉಲ್ಟಾ ತಿರುಗಿಸಿದ್ರೆ ಆ ಡೋರನ್ನ ಓಪನ್ ಕೂಡ ಮಾಡುತ್ತೆ. ಹಾಗೆ ಈ ಒಂದು ಬಯಕೆ ಅನ್ನುವಂಥದ್ದು ಕೂಡ ಇಂದ್ರಿಯದ ವಸ್ತುಗಳ ಮೇಲೆ ಬಯಕೆ ಬಂದಾಗ ಏನಾಗುತ್ತೆ, ನಮ್ಮನ್ನ ಅದು ಬಂಧಿಸುತ್ತೆ. ಅದೇ ಬಯಕೆಗಳು ಭಗವಂತನ ಭಕ್ತಿ ಸೇವೆಯ ಕಡೆಗೆ ನಾವು ತಿರುಗಿಸಿದಾಗ ಅದು ನಮ್ಮನ್ನು ಬಿಡುಗಡೆ ಮಾಡುತ್ತೆ. ಹೀಗೆ ಈ ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವಂಥದ್ದು ಕೂಡ ಭಗವಂತನ ಭಕ್ತಿ ಸೇವೆ ಆಗ್ದಿರಾ ಹೋದ್ರೆ, ಭಗವಂತನ ಭಕ್ತಿಗಾಗಿ ಆಧ್ಯಾತ್ಮಿಕ ಜ್ಞಾನವನ್ನ ಪಡಿಲಿಕ್ಕಾಗಿ ಅದನ್ನ ನಾವು ಬಳಸ್ಕೊಳ್ಳಿಲ್ಲ ಅಂತಂದ್ರೆ, ಮತ್ತೆ ಅದು ಕೂಡ ಅವಿದ್ಯೆಯ ನಾನಾ ರೂಪಗಳು ಅಂತ ಇಲ್ಲಿ ಹೇಳ್ತಾ ಇದ್ರೆ, ಅದು ಕೂಡ ಅವಿದ್ಯೆನೇ ಆಗ್ಬಿಡುತ್ತೆ. ಅದು ಕೂಡ ಅವಿದ್ಯೆಯ ನಾನಾ ರೂಪಗಳಾಗ್ಬಿಡುತ್ತೆ. ಅದು ಕೂಡ ನಮ್ಮನ್ನ ಈ ಒಂದು ಭೌತಿಕ ಜಗತ್ತಿನಲ್ಲಿ ಸ್ವರ್ಗ ಸುಖಗಳನ್ನ ಕೊಡುತ್ತೆ. ಮತ್ತೆ ಆ ಕ್ಷೀಣೆ ಪುಣ್ಯ ಮರ್ತ್ಯಲೋಕ ವಿಶಂತಿ, ಅಂದ್ರೆ ನಮ್ಮ ಹತ್ರ ಈಗ ಎಷ್ಟು ದುಡ್ಡಿದೆ ಅಷ್ಟು ದುಡ್ಡು ಖಾಲಿಯಾಗೋವರೆಗೂ ನಾವು ವರ್ಲ್ಡ್ ಟೂರ್ ಹೋಗ್ಬೋದು. ಮತ್ತೆ ಅಲ್ಲಿ ದುಡ್ಡು ಖಾಲಿ ಆದ್ಮೇಲೆ ನಾವು ಏನ್ ಮಾಡ್ತೀವಿ, ವಾಪಸ್ ಮನೆಗೆ ಬರ್ತೀವಿ. ಹಾಗೆ ಸ್ವರ್ಗ ಸುಖ ಅನ್ನುವಂಥದ್ದು ಕೂಡ ಪುಣ್ಯ ಇರುವಷ್ಟು ಕಾಲ ನಾವು ಅಲ್ಲಿ ಇರ್ಬೋದು. ಪುಣ್ಯ ಹೋದ್ಮೇಲೆ ನಾವೇನ್ ಮಾಡ್ತೀವಿ, ಮತ್ತೆ ಈ ಭೌತಿಕ ಜಗತ್ತು ಮೃತ್ಯು ಲೋಕಕ್ಕೆ ವಾಪಸ್ ಬಂದ್ಬಿಡ್ತೀವಿ. ಅಷ್ಟೇ ಎಂದು ಈ ಉಪನಿಷತ್ತು, ಈಶೋಪನಿಷತ್ತು ನಮ್ಗೆ ಮುಂದಿನ ಒಂದು ಶ್ಲೋಕದಲ್ಲೂ ಕೂಡ ಹೇಳ್ತಾ ಇದೆ, ಮಂತ್ರದಲ್ಲಿ ಕೂಡ ಹೇಳ್ತಾ ಇದೆ ಅಂತ ಅಲ್ಲಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ಈ ಒಂದು ಯುಗದಲ್ಲಿ ವಿದ್ಯೆಯ ಸಂಸ್ಕಾರ ಬೆಳೆಸಿಕೊಳ್ಳಬೇಕಾದರೆ ಎಲ್ಲ ಅಲೌಕಿಕವಾದಿಗಳ ಪ್ರಭುವಾದ, ಅಂದ್ರೆ ಈ ವಿದ್ಯೆ ಸಂಸ್ಕಾರ ನಮ್ಗೆ ಬೇಕು ಅಂದ್ರೆ, ಈ ಆಧ್ಯಾತ್ಮಿಕ ಜ್ಞಾನ ನಾವು ತಿಳ್ಕೋಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ನಾವು ದೇವೋತ್ತಮ ಪರಮ ಪುರುಷನನ್ನ ಸದಾ ಅವನ ಒಂದು ಪೂಜೆಯನ್ನು ಮಾಡ್ಬೇಕು, ಜಪಿಸ್ಬೇಕು. ಮತ್ತೆ ಅವನ ಲೀಲೆಗಳನ್ನ ಕುರಿತು, ಅವನ ಒಂದು ಗುಣಗಳನ್ನ ಕುರಿತು, ಅವನ ಬಗ್ಗೆ, ಅವನ ಒಂದು ಭಕ್ತರ ಜೊತೆ ಅವನ ಒಂದು ಸಂಬಂಧವನ್ನ ಕುರಿತಾದಂತಹ ಅನೇಕ ಭಾಗವತ, ಭಗವದ್ಗೀತೆ, ಈಶೋಪನಿಷತ್ತು ಇಂತಹ ಒಂದು ಗ್ರಂಥಗಳ ಮೂಲಕ ನಾವು ಅವನ ಬಗ್ಗೆ ಶ್ರವಣ ಮಾಡ್ಬೇಕು, ಕೇಳ್ಬೇಕು ಅಂತಲೇ ಹೇಳ್ತಾ ಇದ್ದಾರೆ. ಆ ಮೂಲಕ ಈ ಒಂದು ಭೌತಿಕ ಜಗತ್ತಿನಲ್ಲಿ ಬಂದ ಮೇಲೆ, ಮನುಷ್ಯ ಜನ್ಮ ಪಡೆದ ಮೇಲೆ ಅದನ್ನ ನಾವು ಸಾರ್ಥಕಗೊಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಂತಂದ್ರೆ ಅದು ಬರೀ ಬಂಧನಕ್ಕೆ ಮಾತ್ರ ಕಾರಣ ಆಗುತ್ತೆ ಅನ್ನೋದನ್ನ ಇಲ್ಲಿಗೆ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ಆ ಒಂದು 11ನೇ ಮಂತ್ರವನ್ನ, ಈಶೋಪನಿಷತ್ತಿನ 11ನೇ ಮಂತ್ರವನ್ನ ಮುಗಿಸಿದ್ದೇವೆ. ಮಾತಾಜಿ, ಈಗ 12 ಆದ್ಮೇಲೆ ಈಶೋಪನಿಷತ್ ಪಾವನೆಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃತಿ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಇಲ್ಲ ಮಾತಾಜಿ, 12ನೇ ಮಂತ್ರ ಅಲ್ಲ, ಇನ್ನ ಇದೆ, ಮಂತ್ರಗಳಿದೆ. ಹೌದಾ ಮಾತಾಜಿ? ನಂಗನ್ನಿಸ್ತು ಓನ್ಲಿ 12 ಇದೆ. ಮಾತಾಜಿ ಹೇಳಿದ್ರೆ ಓನ್ಲಿ 12 ಶ್ಲೋಕಾಸ್ ಇದೆ ಅಂತ, ಅದಕ್ಕೆ. ಹೌದಾ ಮಾತಾಜಿ? ಇಲ್ಲೇ ಇದೆ ಅಲ್ವಾ PDF ಅನುಶೇರಿ? ಇಲ್ಲೇ ಇದೆ, 14 ಇದೆ, ನಾನು ನೋಡ್ದೆ. ಇದೆ 18 ಮಾತಾಜಿ, 18. 18 ಇದೆ ಮಾತಾಜಿ. ಆ PDF ಒಂದ್ ಕಳಿಸಿ ನಮ್ ಗ್ರೂಪಿಗೆ ಮಾತಾಜಿ. ಇದು ಹಾಕಿದ್ದಾರೆ ಮಾತಾಜಿ. ಇದು ನನ್ನ ಗ್ರೂಪ್ ಇಂದಾನೇ ಕೊಟ್ರು ಮಾತಾಜಿ, ನಾಗವೇಣಿ ಮಾತಾಜಿ. ಇಲ್ಲಾದಿದ್ರೆ ಇವತ್ತು ನಾನು ಫುಲ್ ಈಗ PDF ಮಾಡ್ತಾ ಇದ್ದೆ ಕೂತ್ಕೊಂಡು. ಹೌದಾ? ಗ್ರೂಪ್ ಅಲ್ಲಿ ಹಾಕಿದ್ದಾರೆ ಮಾತಾಜಿ. ಹಾ ಮಾತಾಜಿ, ಗ್ರೂಪ್ ಅಲ್ಲಿ ಹಾಕಿದ್ರೆ ಯಾರು ಹಾಕಿದ್ರು ಗೊತ್ತಿಲ್ಲ, ತುಂಬಾ ಹೆಲ್ಪ್ ಆಗ್ತಿದೆ. 18 ಇದೆ ಮಾತಾಜಿ, 18 ಮಂತ್ರಗಳಿದೆ. ಓಕೆ ಓಕೆ ಮಾತಾಜಿ, ಆಯ್ತು. ಇದಾದ್ಮೇಲೆ ಯಾವ್ದು ಭಕ್ತಿರಸಾಮೃತ ಸಿಂಧು ಅಲ್ವಾ? ಉಪದೇಶಾಮೃತ. ಉಪದೇಶಾಮೃತ. ಓಕೆ ಓಕೆ, ಆಯ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಯಾರಿಗೂ ಪ್ರಶ್ನೆಗಳಿಂದ ಇಲ್ಲ ಅಂತಂದ್ರೆ ಅವರು ಎಕ್ಸಿಟ್ ಆಗ್ಬೋದು. ಆದ್ರೆ ಅಟೆಂಡೆನ್ಸ್ ಲಿಂಕ್ ಹಾಕಿದ್ದಾರೆ ಅನ್ಸುತ್ತೆ, ಅದನ್ನ ಒಂದ್ಸಲಿ ಫಿಲ್ ಮಾಡಿ ಎಕ್ಸಿಟ್ ಆಗಿ. ಹರೇ ಕೃಷ್ಣ. ಭಗವದ್ಗೀತೆ ಹಾಗೇನೆ ಈ ಒಂದು ಈಶೋಪನಿಷತ್ತು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಚೆನ್ನಾಗಿದೆ ಅಲ್ವಾ? ನಿಮ್ಗೆ ಏನಾದ್ರು ಉಪಯೋಗ ಆಗ್ತಿದ್ಯಾ? ಮಾತಾಜಿ 10, 11, 12 ವಿದ್ಯೆ ಅವಿದ್ಯೆಯಿಂದ ಕೂಡಿರೋ ಮಂತ್ರ ಅಲ್ವಾ ಮಾತಾಜಿ? 9, 10, 11. ಹೌದು ಮಾತಾಜಿ. ಸ್ವಲ್ಪ ನಾನು ಸ್ವಲ್ಪ ಅಟೆಂಡ್ ಆಗಕ್ಕಿಲ್ಲ. 10ನೇದು ಸ್ವಲ್ಪ ಸಂಕ್ಷಿಪ್ತವಾಗಿ ಬೇಡ, ಸ್ವಲ್ಪ 1-2 ವರ್ಷದಲ್ಲಿ ಸ್ವಲ್ಪ ಅರ್ಥ ಹೇಳಿ, ಅಷ್ಟೇ, ಇನ್ನೇನಿಲ್ಲ.
ಬರ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಮಾತಾಜಿ ರೆಕಾರ್ಡಿಂಗ್ ತಂತ್ರ 11 ರೆಕಾರ್ಡಿಂಗ್ 11 ಹಾಕಿದ್ದೀರಾ 11 ಮಾತಾಜಿ 11 11 ಅದೇ ಮಾತಾಜಿ ರೆಕಾರ್ಡಿಂಗ್ ಇಲ್ಲಿ ಹಾಕಿದ್ರೆ ನಾನು 11 ಏನಂತ ಹೇಳ್ತಾ ಇದ್ದಾರೆ ಹೇಳಿ ಅಂದ್ರೆ madam. ವಿದ್ಯೆ ಮತ್ತೆ ಅವಿದ್ಯೆಯ ಜ್ಞಾನವನ್ನ ಎರಡನ್ನೂ ಯಾರು ತಿಳ್ಕೊತಾರೆ, ವಿದ್ಯೆ ಅಂದ್ರೆ ಯಾವುದು ಅವಿದ್ಯೆ ಅಂದ್ರೆ ಯಾವುದು ಅಂತ ತಿಳ್ಕೊತಾರೆ ಅಂತವ್ರು ಈ ಭವಸಾಗರವನ್ನ ದಾಟಿ ಅಮೃತ ಅಂತಂದ್ರೆ ಮೃತ್ಯು ಇಲ್ಲದ ಬದುಕನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಅದನ್ನ ಯಾವ ರೀತಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಒಂದು ಹಿರಣ್ಯಕಶಿಪಿನ ಉದಾಹರಣೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಹಿರಣ್ಯಕಶಿಪು ಅಂದ್ರೆ ಅವ್ನು ನಮ್ಮನ್ನೇ ರೆಪ್ರೆಸೆಂಟ್ ಮಾಡ್ತಾನೆ. ನಾವು ಕೂಡ ಹಿರಣ್ಯಕಶಿಪುಗಳ ಹಾಗೆ ನಮಗೂ ಕೂಡ ಸಾವು ಬೇಡ, ನಮಗೂ ಕೂಡ ಇಂದ್ರಿಯ ಭೋಗ ಜೀವನ ಬೇಕು. ಅದಕ್ಕಾಗಿ ನಾವೇನ್ ಮಾಡ್ತೀವಿ, ಬೇರೆ ಬೇರೆ ಯೋಜನೆಗಳನ್ನ ಹಾಕೊಳ್ತೀವಿ, ಪ್ಲಾನ್ ಮಾಡ್ತಾ ಇರ್ತೀವಿ. ನಾನು ಇದನ್ ಮಾಡ್ಬೇಕು, ಈ ರೀತಿ ಅಂದ್ರೆ ನಾನು ಎಲ್ಲರೂ ಸಾಧಾರಣವಾಗಿ ಮಾಡ್ತೀವಲ್ವಾ, ನಮ್ಮ ಮಗು ಏನು ಓದ್ಬೇಕು, ಯಾವ ಸ್ಕೂಲಲ್ಲಿ ಓದ್ಬೇಕು, ಆ ಸ್ಕೂಲಲ್ಲಿ ಓದಿದ್ರೆ ಅವನಿಗೆ ಏನೆಲ್ಲ ಬೆನಿಫಿಟ್ಸ್ ಇದೆ, ಆಮೇಲೆ ಅವನು ಬೇರೆ ಯಾವ ಕಾಲೇಜ್ಗೆ ಹೋಗ್ಬೇಕು, ಅದಕ್ಕೆ ಅವನು ಎಷ್ಟು ಮಾರ್ಕ್ಸ್ ತಗೊಬೇಕು, ಅಷ್ಟು ಮಾರ್ಕ್ಸ್ ತಗೊಂಡ್ಮೇಲೆ ಅವನಿಗೆ ಎಲ್ಲಿ ಕೆಲಸ ಸಿಗುತ್ತೆ, ಎಲ್ಲಿ ಕೆಲಸ ಸಿಕ್ಕಿದ್ರೆ ಅವ್ನ ಲೈಫ್ ಯಾವ ರೀತಿ ಇರುತ್ತೆ, ಆ ಲೈಫ್ ಅಂತಹ ಲೈಫ್ ಅವ್ನು ಲೀಡ್ ಮಾಡಿದ್ಮೇಲೆ ಅವನು ಮತ್ತೆ ಅಲ್ಲಿಂದ ಅವನಿಗೆ ಪ್ರೋಗ್ರೆಸ್ ಅಂದ್ರೆ ಏನು, ಅಂದ್ರೆ ಏನು ಪ್ಲಾನ್, ನಮ್ದು ಯೋಜನೆ ಸುಖ, ಇಂದ್ರಿಯ ಸುಖವನ್ನ ಪಡೆಯೋದಕ್ಕೆ ಪ್ಲಾನ್ಗಳನ್ನ ಹಾಕ್ತಾ ಇದ್ವಿ. ಆದ್ರೆ ಅದನ್ನ ಅವಿದ್ಯೆಯ ಮಾರ್ಗ ಅಂತ ಕರಿತಾ ಇದ್ದಾರೆ. ಯಾಕೆ ಅಂತಂದ್ರೆ ಕತ್ತೆಗಳ ಹಾಗೆ ದುಡ್ಕೊಂಡು ಯಾವಾಗ್ಲೂ ದುಡ್ಡನ್ನ ಸೇರಿಸ್ಕೊಂಡು ಇಂದ್ರಿಯ ಭೋಗ ಜೀವನವನ್ನ ಮಾಡಿ ಮನುಷ್ಯ ಜನ್ಮ ಅನ್ನುವಂಥದ್ದು ಇರುವಂತದ್ದು ಆಧ್ಯಾತ್ಮಿಕ ಜ್ಞಾನವನ್ನ ಬೆಳೆಸ್ಕೊಂಡು ನಿಜವಾದ ಸುಖ, ನಿಜವಾದ ಆನಂದವನ್ನ ನಾವು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಮಾತ್ರ ಪಡೆಯೋದಕ್ಕೆ ಸಾಧ್ಯ. ಅದನ್ನ ಈ ಭೌತಿಕ ಜಗತ್ತಿನಲ್ಲಿ ಕುರುಡರ ಹಾಗೆ ನಾವು ಹುಡುಕ್ತಾ ಇದೀವಿ, ಆದ್ರೆ ಅದು ಇಲ್ಲಿ ಇಲ್ಲ, ವಾಸ್ತವದಲ್ಲಿ ಅದು ಇಲ್ಲಿಲ್ಲ. ಆದ್ರೆ ಇಲ್ಲಿರುವಂತದ್ದು ಏನು ಸುಖ ಅಂತ ನಾವು ಅನ್ಕೊಡ್ತಾ ಇದೀವಿ, ಅದು ನಿಜವಾಗ್ಲೂ ನಮ್ಗೆ ಬರೀ ದುಃಖವನ್ನೇ ಕೊಡ್ತಾ ಇದೆ. ಅಂದ್ರೆ ಕತ್ತೆಗಳ ಹಾಗೆ ನಾವು ದುಡಿತಾ ಇದೀವಿ ಅಂದ್ರೆ ನಾವು ನಮ್ಮ ನಿಜವಾದ ಒಂದು ಸಮಯವನ್ನ, ನಮ್ಮ ಬದುಕನ್ನ, ಈ ಒಂದು ಅಮೂಲ್ಯವಾದ ಮನುಷ್ಯ ಜನ್ಮವನ್ನ ನಾವು ಅಲ್ಲಿ ಪೋಲ್ ಮಾಡ್ತಾ ಇದೀವಿ, ವ್ಯರ್ಥ ಮಾಡ್ತಾ ಇದೀವಿ. ಹಾಳು ಮಾಡ್ಕೊಂಡು ಬೇಡಿ ಉಚ್ಚಪ್ಪ ಅಂತ ದಾಸರು ಹೇಳ್ತಾರೆ. ನಾವ್ ಅದನ್ನ ಹಾಳು ಮಾಡ್ಕೊಳ್ಳೋ ಕೆಲಸನೇ ಮಾಡ್ತಾ ಇದೀವಿ. ಅಂದ್ರೆ ಈ ಮನುಷ್ಯ ಜನ್ಮ ಅನ್ನುವಂಥದ್ದು 100 ವರ್ಷ ಅಂದ್ರೂ ಕೂಡ ಯಾರಿಗೆ ಈಗ ವಯಸ್ಸಾಗಿದೆ ಅವ್ರನ್ನ ಹೋಗಿ ಕೇಳಿ, ಈ ಒಂದು ಅವರ ಒಂದು ಆಯಸ್ಸು ಎಷ್ಟು ದಿನ ಏನ್ ಕಳೆದಿದ್ದಾರೆ, ಎಷ್ಟು ಬೇಗ ಕಳೀತು ಅಂತ ಹೇಳ್ತಾರೆ. ಕಣ್ಣು ಮುಚ್ಚಿ ಕಣ್ಣು ತೆಗೆಯುವಷ್ಟರಲ್ಲಿ ಇಷ್ಟು ವರ್ಷಗಳು ಉರುಳಿ ಹೋಯ್ತು ಅಂದ್ಬಿಡ್ತಾರೆ. ಹಾಗೆ ನೀರಿನ ಮೇಲೆ ಗುಳ್ಳೆ ಇದ್ದ ಹಾಗೆ ಈ ಸಮಯ ಅನ್ನುವಂಥದ್ದು, ಆದ್ರೆ ಅದು ತುಂಬಾ ಅಮೂಲ್ಯವಾದದ್ದು. ಅದನ್ನ ನಾವು ಇಂದ್ರಿಯ ಭೋಗದಲ್ಲಿ ಕಳಿಬಾರ್ದು ಅನ್ನೋದನ್ನೇ ಈ ಒಂದು ಶ್ಲೋಕ ನಮ್ಗೆ ತಿಳಿಸುತ್ತೆ. ಹಾಗಾದ್ರೆ ನಾವು ಇನ್ಯಾವ್ದ್ರಲ್ಲಿ ಅದನ್ನ ಕಳಿಬೇಕು ಅಂತಾನೂ ಹೇಳ್ತಾ ಇದ್ದಾರೆ. ಯಾವ್ದ್ರಲ್ಲಿ ಕಳಿಬೇಕು, ಈ ಒಂದು ವಿದ್ಯೆಯ ಮಾರ್ಗ ಅಂತಂದ್ರೆ ಈ ಒಂದು ಶಾಸ್ತ್ರಗಳು ಭಗವಂತ ಕೊಟ್ಟಿದ್ದಾನೆ, ಗುರುಗಳನ್ನ ಅವನು ಕೊಟ್ಟಿದ್ದಾನೆ, ನಂತರ ಸಾಧುಗಳನ್ನ ನಮ್ಗೆ ಕೊಟ್ಟಿದ್ದಾನೆ. ಆ ಮೂಲಕ ನಮ್ಗೆ ನಾವ್ ಏನ್ ಮಾಡ್ಬೇಕು, ಏನ್ ಮಾಡಬಾರದು ಅನ್ನೋದನ್ನ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾನೆ. ಈಶೋಪನಿಷತ್ತು, ಭಗವದ್ಗೀತೆ, ಭಾಗವತ ಇವುಗಳನ್ನ ಓದೋದ್ರಿಂದ ಏನಾಗುತ್ತೆ, ನಮ್ಗೆ ಆ ಜ್ಞಾನ ನಮ್ಗೆ ಸಿಗುತ್ತೆ. ಹೇಗೆ ನಾವು ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸ್ಕೊಳ್ಬೇಕು ಅನ್ನೋಂಥದ್ದನ್ನ ನಾ ಇಲ್ಲಿ ಮುಂದೆ ಕೂಡ ಹೇಳಿದ್ದಾರೆ. ರೂಪ ಗೋಸ್ವಾಮಿಗಳು ಕೂಡ ಸಾಧನ ಭಕ್ತಿ ಹೇಗೆ ಮಾಡುವಂಥದ್ದು, ಅಂದ್ರೆ ಈ ಒಂದು ಭಕ್ತಿ ಅನ್ನುವಂಥದ್ದು ಅದು ನಿಷ್ಕ್ರಿಯತೆ ಅಲ್ಲ, ಅದು ಒಂದು ಭಾವುಕತೆನೂ ಅಲ್ಲ. ಅಲ್ಲಿ ಅಲ್ಲಿ ಏನಂತ ಹೇಳ್ತಾರೆ, ಜ್ಞಾನ ಕೂಡ ಇದೆ, ಅಲ್ಲಿ ಒಂದು ಕೆಲಸ ಕೂಡ ಇದೆ. ಆದ್ರೆ ಸಾಧನ ಭಕ್ತಿ ಅಂತಂದ್ರೆ ನಾವು ಅದನ್ನ ಪ್ರಾಕ್ಟಿಕಲ್ ಆಗಿ ಲೈಫ್ ಅಲ್ಲಿ ಅಪ್ಲೈ ಮಾಡುವಂಥದ್ದು. ಅಂದ್ರೆ ಅದೊಂದು ಪ್ರಕ್ರಿಯೆ, ಅದೊಂದು ಪ್ರಾಸೆಸ್, ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥದ್ದು. ಅಂದ್ರೆ ನಾವೆಲ್ಲರೂ ಕೂಡ ಮೂಲದಲ್ಲಿ ನಮ್ಗೆ ಆತ್ಮದ ಸ್ವರೂಪದಲ್ಲಿ ಜ್ಞಾನ ಅನ್ನುವಂಥದ್ದು ಇದೆ. ಆದ್ರೆ ಆ ಜ್ಞಾನ ಅನ್ನುವಂಥದ್ದು ಏನಾಗಿದೆ, ಈ ಭೌತಿಕ ದೇಹ ಮನಸ್ಸಿನಿಂದ ಅದು ಆಚ್ಛಾದಿತ ಅಂದ್ರೆ ಕವರ್ ಆಗ್ಬಿಟ್ಟಿದೆ. ಕವರ್ ಆಗ್ಬಿಟ್ಟು ಅಲ್ಲಿ ಹೇಗೆ ಅಂತಂದ್ರೆ ಬೂತಿ ಮುಚ್ಚಿದ ಕೆಂಡ ಇದ್ದ ಹಾಗೆ. ಈಗ ಬೂತಿ ಮುಚ್ಚಿರುವ ಕೆಂಡಕ್ಕೆ ನಾವೇನ್ ಮಾಡ್ಬೇಕು, ಗಾಳಿ ಊದಬೇಕು. ಗಾಳಿ ಊದಿದ್ರೆ ಏನಾಗುತ್ತೆ, ಬೆಂಕಿ ಮತ್ತೆ ಹತ್ತಿ ಹುರಿಯುತ್ತೆ. ಹಾಗೆ ಜ್ಞಾನ ಅನ್ನುವಂಥದ್ದು ಅದು ನಮ್ಗೆ ಮರ್ತೋಗಿದೆ. ಅದನ್ನ ಮತ್ತೆ ಗಾಳಿ ಊದುವ ಒಂದು ಪ್ರಾಸೆಸ್ ಸಾಧನ ಭಕ್ತಿ. ಅದನ್ನ ಮಾಡೋದ್ರಿಂದ ಏನಾಗುತ್ತೆ, ಆ ಜ್ಞಾನ ಎಲ್ಲ ಹೊರಟು ಹೋಗಿ ಆ ನಿಜವಾದ ಜ್ಞಾನ ನಮ್ಗೆ ವಾಪಸ್ ಹಿಂದಿರುಗುತ್ತೆ. ಆಗ ನಾವೇನ್ ಮಾಡ್ತೀವಿ, ಈ ಒಂದು ಮನುಷ್ಯ ಜನ್ಮದ ಸದುಪಯೋಗ ಪಡಿಸ್ಕೊಳ್ತೀವಿ. ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಸಾಕ್ಷಾತ್ಕಾರ ಆಗ್ಬೇಕು. ಸಾಕ್ಷಾತ್ಕಾರ ಅಂದ್ರೆ ಏನು, ಭಗವಂತನ ಬಗ್ಗೆ ನಮ್ಗೆ ಜ್ಞಾನ ಬರಬೇಕು. ಜ್ಞಾನ ಅಂತಂದ್ರೆ ಭಗವಂತನನ್ನ ತಿಳಿದವನು ಎಲ್ಲವನ್ನೂ ತಿಳಿದ ಹಾಗೆ. ಅಂದ್ರೆ ಯಾಕೆ ಅಂತಂದ್ರೆ ಭಗವಂತ ಅವನು ಎಲ್ಲದಕ್ಕೂ ಮೂಲ ಕಾರಣ. ಅವನನ್ನ ನಾವು ಯಾವ ರೂಪಗಳಲ್ಲಿ ತಿಳ್ಕೊಳ್ಳೋಕೆ ಸಾಧ್ಯ ಅಂದ್ರೆ 3 ಹಂತಗಳಲ್ಲಿ ತಿಳ್ಕೊತೀವಿ ಅಂತ ಹೇಳ್ತಾರೆ. ಪ್ರಾರಂಭದಲ್ಲಿ ಅವನನ್ನ ಸಾಧಾರಣವಾಗಿ ಈ ವಿಜ್ಞಾನಿಗಳು ಕೂಡ ಹೇಳ್ತಾರೆ. ಅವ್ರು ಏನ್ ಮಾಡ್ತಾರೆ, ಅನೇಕ ಆವಿಷ್ಕಾರಗಳನ್ನ ಮಾಡಿ ನೋಡ್ತಾರೆ. ಅವ್ರಿಗೆ ಅನ್ಸುತ್ತೆ ಈ ಪ್ರಕೃತಿ ತುಂಬಾ ಅದ್ಭುತ, ಇಲ್ಲಿ ನಡೀತಾ ಇರುವಂತದ್ದೆಲ್ಲವೂ ಕೂಡ ತೀರಾ ಅದ್ಭುತ. ಅಂದ್ರೆ ಈ ದೊಡ್ಡ ದೊಡ್ಡ ಗ್ರಹ ವ್ಯೂಹಗಳು ಹೇಗೆ ಈ ಆಕಾಶದಲ್ಲಿ ಗಾಳಿಯಲ್ಲಿ ತೇಲ್ತಾ ಇವೆ ಅನ್ನುವಂಥದ್ದೆಲ್ಲ ನೋಡಿದಾಗ ಅವ್ರಿಗೆ ಅನ್ಸುತ್ತೆ ಇದ್ರ ಹಿಂದೆ ಯಾವ್ದೋ ಒಂದು ಶಕ್ತಿ ಇದೆ ಅಂತ. ಆದ್ರೆ ಆ ಶಕ್ತಿಗೆ ರೂಪ ಇದೆ ಅನ್ನುವಂಥದ್ದನ್ನ ಅವರು ಒಪ್ಪೋದಿಲ್ಲ, ಯಾಕಂದ್ರೆ ಅವ್ರಿಗೆ ಆ ರೂಪ ಕಾಣ್ತಿಲ್ಲ. ಆಗ ಅವ್ರೇನ್ ಮಾಡ್ತಾರೆ,
ನಿರಾಕಾರ ಬ್ರಹ್ಮನನ್ನ ಆರಾಧನೆ ಮಾಡ್ತಾರೆ. ಅಂದ್ರೆ ನಿರಾಕಾರ, ಭಗವಂತ ಅವನು ಶಕ್ತಿಯ ರೂಪದಲ್ಲಿ ಇದ್ದಾನೆ, ಅವನಿಗೆ ಯಾವುದೇ ಒಂದು ವ್ಯಕ್ತಿಯ ರೂಪ ಇಲ್ಲ ಅಂತ ಹೇಳ್ತಾರೆ. ನಂತರ ಪರಮಾತ್ಮ ಧ್ಯಾನ ಮಾಡಿದಂತಹ ಈ ತಪಸ್ವಿಗಳು ಏನ್ ಮಾಡ್ತಾರೆ, ಅವರ ಹೃದಯದಲ್ಲಿ ಪರಮಾತ್ಮ ಇರುವುದನ್ನ ಅವ್ರು ಕಾಣ್ತಾರೆ. ಭಗವಂತ ಅವರು ಇದಾನೆ. ಸಮಾಧಿ ಸ್ಥಿತಿಯಲ್ಲಿ ಅಂದ್ರೆ ಏನು, ಭಗವಂತನನ್ನ ಅವರು ಕಣ್ಣಾರೆ ಕಾಣ್ತಾರೆ. ಹಾಗೆ ಭಗವಂತ ಆದ್ರೆ ಅವರು ಬರೀ ಏನಂತ ಹೇಳ್ತಾರೆ, ವಿಷ್ಣು ರೂಪವಲ್ಲ, ಅವನು ವ್ಯಕ್ತಿ ರೂಪದಲ್ಲಿ ಅವನು ಕೃಷ್ಣ ಅವನು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇದ್ದಾನೆ. ಅವನು ತನ್ನ ಸದಾ ನಿತ್ಯ ಲೀಲೆಗಳಲ್ಲಿ ಅವನು ತೊಡಗಿರ್ತಾನೆ. ಅವನ ಜೊತೆ ನನ್ನ ಸಂಬಂಧ ಇದೆ, ನನ್ನ ಗಾಢವಾದ ಸಂಬಂಧ ಇದೆ. 5 ರಸಗಳಲ್ಲಿ ನಾವು ಅವನ ಜೊತೆ ಸಂಬಂಧವನ್ನು ಹೊಂದಿರ್ತೀವಿ. ಒಂದಲ್ಲ ಒಂದು ರಸದಲ್ಲಿ ನಮಗೆ ಅವನ ಜೊತೆ ಶಾಶ್ವತ ಸಂಬಂಧ ಇದೆ. ಅದನ್ನ ನಾವು ಮತ್ತೆ ಪುನರ್ಸ್ಥಾಪನೆ ಮಾಡಬೇಕು. ಹೇಗೆ ಮಾಡೋದಕ್ಕೆ ಸಾಧ್ಯ? ಅದಕ್ಕೆ ಸಾಧನ ಭಕ್ತಿಯಲ್ಲಿ ನಮ್ಗೆ ಏನಂತ ತಿಳಿಸ್ಕೊಡ್ತಾರೆ, ಅವನನ್ನ ಕುರಿತು ಭಜಿಸಿ. ಅಂದ್ರೆ ಭಗವಂತ ಅವನು ಹೇಳ್ತಾನೆ, ಭಗವದ್ಗೀತೆಯಲ್ಲಿ 2 ಬಾರಿ ಈ ಶ್ಲೋಕ ಬರುತ್ತೆ, ನನ್ನನ್ನ ಪೂಜಿಸು, ನನ್ನನ್ನ ಭಜಿಸು, ನನ್ನ ಬಗ್ಗೆ ನನ್ನ ಆರಾಧನೆ ಮಾಡು, ನನ್ನನ್ನ ಸದಾ ಚಿಂತಿಸು ಅಂತ. ಯಾಕೆ ಹೇಳ್ತಾನೆ? ಅವನಿಗೆ ಅದನ್ನ ಮಾಡೋದ್ರಿಂದ ಅವನಿಗೇನು ಆಗ್ಬೇಕಾಗಿದ್ದೇನಿಲ್ಲ. ಅವನು ಅದನ್ನ ಯಾಕೆ ಅರ್ಜುನನಿಗೂ ನಮಗೂ ಅದನ್ನ ಹೇಳ್ತಾ ಇದ್ದಾನೆ, ಅದನ್ನ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಮತ್ತೆ ವಾಪಸ್ ನಮ್ಮ ಧಾಮಕ್ಕೆ ಹೋಗೋದಕ್ಕೆ ನಮ್ಗೆ ಮಾರ್ಗ ಸಿಗುತ್ತೆ, ದಾರಿ ಸಿಗುತ್ತೆ. ಅದಕ್ಕೆ ಹೇಳ್ತಾ ಇದ್ದಾನೆ, ಆ ಭಗವಂತನನ್ನ ಕುರಿತು ಭಜಿಸಿ, ಜಪಿಸಿ, ಶ್ರವಣ ಮಾಡಿ ಅವನನ್ನ ತಿಳ್ಕೊಳ್ಳಿ ಅಂತ. ಹರೇ ಕೃಷ್ಣ. ಹರೇ ಕೃಷ್ಣ. ತುಂಬಾ 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 ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಈ ಬ್ರಹ್ಮನಿಗೂ ಸಾವಿದೆ ಅಂತ ಹೇಳಿದ್ರಲ್ಲ ಮಾತಾಜಿ. ಹಾ ಪ್ರಭುಜಿ. ಮಾತಾಜಿ, ಬ್ರಹ್ಮ ಸಾವಿನ ನಂತರ ಮತ್ತೆ ಆ ಸ್ಥಾನ ತುಂಬೋದು ಯಾರು ಮಾತಾಜಿ? ಆ ಸ್ಥಾನ ಯಾರು ತುಂಬಕ್ ಸಾಧ್ಯ ಮತ್ತೆ ಬ್ರಹ್ಮನ ಸ್ಥಾನವನ್ನು? ಪ್ರಭುಜಿ, ಈ ಇಂದ್ರ, ಬ್ರಹ್ಮ, ಈ ಸೂರ್ಯ, ಚಂದ್ರ, ಇದೆಲ್ಲ ಅದು ಒಂದು ಪದವಿ ಇದ್ದ ಹಾಗೆ ಅಂತ ಹೇಳ್ತಾರೆ. ಪದವಿ ಅಂದ್ರೆ ಈಗ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್ ಇದ್ದ ಹಾಗೆ. ಆ ಜಾಗಕ್ಕೆ ಬೇರೆ ಬೇರೆ ಜನ ಬರ್ತಾರೆ. ಬ್ರಹ್ಮ ಅನ್ನುವಂಥದ್ದು ಆ ಪದವಿಯ ಹೆಸರೇ ಹೊರತು ಅಲ್ಲಿರುವಂತಹ ವ್ಯಕ್ತಿಗೆ ಬೇರೆ ಬೇರೆ ಹೆಸರುಗಳಿರುತ್ತೆ. ಅಂದ್ರೆ ಇಲ್ಲಿ ಏನಂತ ಹೇಳ್ತಾರೆ ಅಂದ್ರೆ, ಮುಂದಿನ ಬ್ರಹ್ಮ ಹನುಮಂತ ಆಗ್ತಾನೆ. ಮತ್ತೆ ಇಂದ್ರ ಕೂಡ ಹಾಗೆ. ಮುಂದಿನ ಇಂದ್ರ ಯಾರಾಗ್ತಾರೆ? ಬಲಿ ಮಹಾರಾಜ. ಅಂದ್ರೆ ಆ ಒಂದು ವಾಮನ ರೂಪದಲ್ಲಿ ಬಂದಾಗ ಏನಾಗುತ್ತೆ, ಅಲ್ಲಿ ದೇವತೆಗಳಿಂದ ಆ ಒಂದು ಇಂದ್ರನ ಆಸ್ಥಾನ ಎಲ್ಲವನ್ನು ಕೂಡ ಈ ಒಂದು ಅಸುರರು ಅವರು ಅದನ್ನ ಗೆದ್ದು ಬಿಟ್ಟಿರ್ತಾರೆ. ಬಲಿ ಮಹಾರಾಜ ಅವನು ಎಲ್ಲವನ್ನು ಆಕ್ರಮಿಸ್ಕೊಂಡಿರ್ತಾನೆ. ಆಗ ಏನ್ ಮಾಡ್ತಾನೆ, ವಾಮನನಾಗಿ ಭಗವಂತ ಬರ್ತಾನೆ. ಆದಿತ್ಯ ಮಕ್ಕಳು ಇದು ದೇವತೆಗಳು ಅವರಿಗೆ ನ್ಯಾಯ ಕೊಡಿಸೋದಕ್ಕೆ. ಅಂದ್ರೆ ಈಗ ಇಬ್ರು ಮಕ್ಕಳು ಜಗಳ ಆಡಿದ್ರೆ ಏನ್ ಮಾಡ್ತಾರೆ, ತಾಯಿ ಬಂದು ಒಂದೇ ಏನಂತ ಹೇಳ್ತಾರೆ, ಆಟದ ಸಾಮಾನ್ಗೆ ಇಬ್ರು ಮಕ್ಕಳು ಜಗಳ ಮಾಡಿದಾಗ ತಾಯಿ ಏನ್ ಮಾಡ್ತಾಳೆ, ಅದನ್ನ ತಗೊಂಡು ಒಬ್ರು ಕೊಟ್ಬಿಟ್ಟು ಹೇಳ್ತಾಳೆ, ನೀನ್ ಸ್ವಲ್ಪ ಆಟ ಆಡು, ಅವನ ಆಟ ಆಡಿ ಮುಗಿಸಿದ್ಮೇಲೆ ನೀನ್ ತಗೋ ಅಂತ. ಹಾಗೆ ಆ ಇಂದ್ರನ ಸ್ಥಾನವನ್ನ ಈಗ ಯಾರು ಪಡ್ಕೊಂಡಿದ್ದಾರೆ ಅದನ್ನ ಭಗವಂತ ಆ ಬಲಿ ಮಹಾರಾಜನಿಂದ ತಗೊಂಡು ಅವನಿಗೆ ಕೊಟ್ಟಿದ್ದಾನೆ. ಆದ್ರೆ ಅವನಿಗೆ ಮಾತು ಕೂಡ ಕೊಡ್ತಾನೆ. ಏನಂತ ಹೇಳ್ತಾನೆ, ಮುಂದೆ ಇಂದ್ರನ ಸ್ಥಾನದಲ್ಲಿ ನೀನೇ ಬರ್ತೀಯ, ನೀನೇ ಇಂದ್ರನಾಗ್ತೀಯ, ಆಗ ನೀನ್ ಇದನ್ನ ಅನುಭವಿಸ್ಬೋದು ಅಂತ. ಹಾಗೆ ಇವೆಲ್ಲವೂ ಕೂಡ ಪದವಿಗಳು. ಹಾಗೆ ಸೂರ್ಯನು ಹಾಗೆ, ಸೂರ್ಯ ಮತ್ತೆ ಮನುಗಳು ಇವರೆಲ್ಲರೂ ಕೂಡ ಪದವಿಗಳು. ಅಲ್ಲಿಗೆ ಬೇರೆ ಬೇರೆ ವ್ಯಕ್ತಿಗಳು ಬರ್ತಾರೆ. ಮನು ಅಂದ್ರೆ ಸ್ವಯಂಭೂ ಮನು ಅಂತ ಪ್ರಾರಂಭದಲ್ಲಿ ಹೇಳ್ತಾರೆ. ಈಗಿರುವಂತಹ ಮನು ವೈವತ್ಸರ ಮನು. ಸ್ವಯಂಭೂ ಮನು ಅಂದ್ರೆ ಬ್ರಹ್ಮನ ಮಗನಾಗಿ ಬರುವಂತದ್ದು. ವೈವತ್ಸರ ಮನು ಅಂತಂದ್ರೆ ವಿವಸ್ವಾನ್, ಸೂರ್ಯನ ಮಗನಾಗಿ ಬರುವಂತದ್ದು. ಹೀಗೆ ಅದೆಲ್ಲವೂ ಪದವಿಗಳು. ಅಲ್ಲಿಗೆ ಬೇರೆ ಬೇರೆ ವ್ಯಕ್ತಿಗಳು ಬರ್ತಾರೆ ಪ್ರಭುಜಿ. ಅಂತಹ ಅರ್ಹ ವ್ಯಕ್ತಿಗಳು ಸಿಗ್ಲಿಲ್ಲ ಅಂತಂದಾಗ ಭಗವಂತ ಸ್ವತಃ ಅವನೇ ಆ ಸ್ಥಾನವನ್ನ ತುಂಬ್ತಾನೆ ಅಂತ ಹೇಳ್ತಾರೆ. ಮತ್ತೆ ಇದು ಹಿರಣ್ಯಕಶಿಪು ಇವ್ರು ಮೊಮ್ಮಗ ಅಂತಲ್ಲ ಮಾತಾಜಿ, ಬ್ರಹ್ಮನ ಮೊಮ್ಮಗ ಹಿರಣ್ಯಕಶಿಪು ಅಂತಾರೆ. ಹೌದು ಪ್ರಭುಜಿ, ಬ್ರಹ್ಮನ ಮಗ ಕಶ್ಯಪ ಬ್ರಹ್ಮನ ಮಗ ಇವನೇ ಪ್ರಭುಜಿ, ಹಿರಣ್ಯಕಶಿಪು ಹಿರಣ್ಯಾಕ್ಷ ಇವರಿಬ್ರು. ಅಂದ್ರೆ ಕಶ್ಯಪರಿಗೆ 16 ಜನ ಪತ್ನಿಯರು. ಅದರಲ್ಲಿ ಅದಿತಿ ಒಬ್ಳು ಮತ್ತೆ ದ್ವಿತೀಯ ಒಬ್ಳು. ಅದಿತಿಯ ಮಕ್ಕಳೆಲ್ಲ ದೇವತೆಗಳು, ದ್ವಿತೀಯ ಮಧ್ಯ ಮಕ್ಕಳೆಲ್ಲ ದೈತ್ಯರು. ಇಂದ್ರ, ಅಷ್ಟಾವಸುಗಳು, ವರುಣ, ಅಗ್ನಿ ಇವರೆಲ್ಲ ಬರ್ತಾರ, ಅವರೆಲ್ಲ ಅದಿತಿಯ ಮಕ್ಕಳು. ದ್ವಿತೀಯ ಮಕ್ಕಳು ಹಿರಣ್ಯಾಕ್ಷ, ಹಿರಣ್ಯಕಶಿಪು ಇವರೆಲ್ಲ ದ್ವಿತೀಯ ಮಕ್ಕಳು. ಹೌದು ಪ್ರಭುಜಿ. ಆದ್ರೆ ಪ್ರಭುಜಿ, ಎಲ್ಲರೂ ಬ್ರಹ್ಮನಿಂದಲೇ ಮೂಲದಲ್ಲಿ ಸೃಷ್ಟಿಯಾದ ಕಾರಣ ಎಲ್ಲರೂ ಕೂಡ ಅವನ ಮಕ್ಕಳೇ ಆಗ್ತೀವಿ ನಾವೆಲ್ಲರೂ. ಮಾತಾಜಿ, ಹೇಳಿ ಪ್ರಭುಜಿ. ಹಿರಣ್ಯಕಶಿಪುನ ನರಸಿಂಹ ಕಾಲಲ್ಲಿ ಕಾಲ್ ಮೇಲೆ ಅವನಿಗೆ ಇದ್ ಮಾಡ್ತಾನಲ್ಲ, ತೊಡೆ ಮೇಲೆ ಅವರನ್ನು ಇದ್ ಮಾಡ್ತಾನೆ. ಅವರಿಗೂ ಮುಕ್ತಿ ಸಿಕ್ಕಿರ್ಬೋದಲ್ಲ? ಅಂದ್ರೆ ಪ್ರಭುಜಿ ಹೇಗೆ ಅಂದ್ರೆ ಭಗವಂತನ ಲೀಲೆಗಳು ಯಾವ ರೀತಿ ಇರುತ್ತೆ ಅಂತಂದ್ರೆ,
ಅವನು ಆ ಲೀಲೆಗಳಲ್ಲಿ ತೊಡಗಿಸೋದಕ್ಕೆ ತನ್ನ ಭಕ್ತರನ್ನೇ ಬಳಸ್ತಾನೆ. ಈ ಜಯ ವಿಜಯರೇ ಅಲ್ಲಿ ಹಿರಣ್ಯಕಶಿಪು ಹೌದು ಹಿರಣ್ಯಾಕ್ಷರಾಗಿ ಮಾತಾಜಿ. ಬಂದಿರುವಂತದ್ದು. ಸೊ ಹೌದು. ಅವರು ಕೂಡ ಬೇರೆ ಯಾರೋ ಅಲ್ಲ, ಅವರು ಕೂಡ ಮತ್ತೆ ಅವ್ರು ಏನಂದ್ರೆ ಅವ್ರಿಗೆ ಒಂದು ಶಾಪ ಇರುತ್ತೆ. ಈ 4 ಕುಮಾರರನ್ನ ಒಳಗಡೆ ಹೋಗೋದಕ್ಕೆ ಅವರು ತಡಿತಾರೆ ಆ ಬಾಗಿಲಲ್ಲಿ. ಆಗ ಅವರು ಅವ್ರಿಗೆ ಶಾಪ ಕೊಡುವಂತದ್ದು. ಅಂದ್ರೆ ಆ ಶಾಪವನ್ನ ನಿವಾರಣೆ ಮಾಡೋದಕ್ಕೆ ಭಗವಂತ ಏನ್ ಹೇಳ್ತಾನೆ ಅಂದ್ರೆ 7 ವರ್ಷ ನನ್ನ ಭಕ್ತರಾಗಿ ಹುಟ್ಟ್ರಿ ಅಂತ ಹೇಳ್ತಾರೆ. ಆದ್ರೆ 7 ವರ್ಷ ನಿನ್ನ ಭಕ್ತರಾಗಿ ಹುಟ್ಟೋದು, ನಿನ್ನಿಂದ ದೂರ ಇರುವಂತದ್ದು ನಮ್ಗೆ ಇಷ್ಟ ಇಲ್ಲ. 3 ವರ್ಷ ರಾಕ್ಷಸರಾದ್ರೂ ಸರಿ, ನಾವು ವಾಪಸ್ ನಿನ್ನ ಹತ್ರ ಬರ್ಬೇಕು ಭಗವಂತ ಅಂತ ಹೇಳಿ ಅವರು ರಾಕ್ಷಸರ ಪಾತ್ರವನ್ನ ವಹಿಸ್ತಾರೆ ಅಷ್ಟೇ. ಮಾತಾಜಿ ಹಿರಣ್ಯಕಶಿಪು ಬ್ರಹ್ಮಾಸ್ತ್ರ ಹೇಗೆ ಮೊದಲನೇ ಮಾತಾಜಿ ಜನ್ಮ. ಮಹಾರಾಜ ಅಂತ ಹೇಳಿದ್ರಲ್ಲ, ಆತರ ಹನುಮಂತ ಹೇಗೆ ಬ್ರಹ್ಮನ ಪದವಿ ಪಡ್ಕೊಳ್ತಾನೆ ಮಾತಾಜಿ? ಅದು ಗೊತ್ತಿಲ್ಲ. ಹನುಮಂತ ಆದ್ರೆ ಮಾತಾಜಿ ಅವರು ಚಿರಂಜೀವಿಗಳು. ಆದ್ರೆ ಯಾರು ಭಗವಂತನ ಶುದ್ಧ ಭಕ್ತರಿರ್ತಾರೆ ಅವ್ರಿಗೆ ಭಗವಂತ ಒಳ್ಳೊಳ್ಳೆ ಪೋಸ್ಟ್ ಕೊಡ್ತಾರೆ. ಈ ದೇವತೆಗಳೆಲ್ಲ ಹಾಗೇನೆ, ಅವರೆಲ್ಲರೂ ಕೂಡ ಭಗವಂತನ ಅವನಿಗೆ ಏನ್ ಹೇಳ್ತಾರೆ ಅದಕ್ಕೆ ನಿಯಮ ನಿಬಂಧನೆಗಳಿಗೆ ಒಳಪಡ್ತಾರೆ. ಅದಕ್ಕೆ ತಕ್ಕ ಹಾಗೆ ಯಾರು ದೇವತೆಗಳು ಮತ್ತೆ ಯಾರು ರಾಕ್ಷಸರು ಅಂದ್ರೆ ಭಗವಂತನ ಇಚ್ಛೆಗೆ ವಿರುದ್ಧವಾಗಿ ನಡೆಯುವವರೆಲ್ಲ ರಾಕ್ಷಸರು, ಭಗವಂತನ ಇಚ್ಛೆಗೆ ಅನುಗುಣವಾಗಿ ನಡ್ಕೊಳ್ಳುವಂತವರೆಲ್ಲ ದೇವತೆಗಳು. ಹಾಗೆ ಹನುಮಂತ ಸದಾ ಭಗವಂತನ ಭಕ್ತಿ ಸೇವೆ ಮಾಡಿದ್ದಾನೆ. ಆ ಕಾರಣದಿಂದ ಭಗವಂತ ಅವನಿಗೆ ಆ ಬ್ರಹ್ಮನ ಪದವಿಯನ್ನ ಕೊಡ್ತಾನೆ. ಅಂದ್ರೆ ಅಂತಹ ಒಂದು ಗುಣಗಳನ್ನ ಯಾರು ಹೊಂದಿರ್ತಾರೆ ಅವರು ದೇವತೆಗಳಾಗ್ತಾರೆ. ಆದ್ರೆ ಈ ದೇವತೆಗಳಿಗಿಂತ ಹೆಚ್ಚಿನ ಒಂದು ಸ್ಥಾನದಲ್ಲಿ ಇರುವಂತವರು ಭಗವಂತನ ಭಕ್ತರು. ಅಂದ್ರೆ ಅವರು ಈ ದೇವತೆಗಳು ಭೌತಿಕ ಜಗತ್ತಿನಲ್ಲಿ ಇರ್ತಾರೆ, ಆದ್ರೆ ಭಗವಂತನ ಭಕ್ತರು ಅದನ್ನು ದಾಟಿ ಭಗವಂತನ ಧಾಮಕ್ಕೆ ಹೋಗಿ ಅವನ ಜೊತೆಯಲ್ಲಿ ಸಂಬಂಧದಲ್ಲಿ ಇರ್ತಾರೆ. ಧ್ರುವ ಮಹಾರಾಜ, ಪ್ರಹ್ಲಾದ್ ಮಹಾರಾಜ ಇನ್ನೂ ಅವ್ರವ್ರದೇ ಲೋಕದಲ್ಲಿ ಇದ್ದಾರೆ ಅಂತ ಹೇಳ್ತಾರಲ್ಲ. ಹೋಲ್ಕೊಡೋದ್ ಯಾಕೆ ಹೇಳ್ತಾರೆ ಅದು ಇಷ್ಟಗಳು ಅಂದ್ರೆ ವೈಕುಂಠ ಲೋಕಗಳು ಏನಂತ ಹೇಳ್ತಾರೆ ಮಾತಾಜಿ, ಅಲ್ಲಿ ಇನ್ನು ಅಯೋಧ್ಯೆ ಇರುತ್ತೆ, ಅಲ್ಲಿ ರಾಮನ ಲೀಲೆಗಳು ನಡೀತಾ ಇರುತ್ತೆ, ಅಲ್ಲಿ ಇನ್ನು ನರಸಿಂಹನ ಲೀಲೆಗಳು ನಡೀತಾ ಇರುತ್ತೆ. ಹೀಗೆ ಭಗವಂತನ ಬೇರೆ ಬೇರೆ ನಾನಾ ರೂಪಗಳಲ್ಲಿ ಅಲ್ಲಿ ಲೀಲೆಗಳು ನಡೀತಾ ಇರುತ್ತೆ ಅವನ ಭಕ್ತರ ಜೊತೆಲಿ. ಧ್ರುವ ಮಹಾರಾಜನ್ ಕೂಡ ಧ್ರುವಲೋಕ ಅನ್ನುವಂಥದ್ದು ಇದೆ ಅಂತ ಅಲ್ವಾ ಮಾತಾಜಿ? ಹಾ ಮಾತಾಜಿ, ಅದು ಕೂಡ ಶಾಶ್ವತವಾದ ಲೋಕ. ಅಲ್ಲಿ ಒಂದು ಶಾಶ್ವತವಾದ ಲೋಕದಲ್ಲಿ ಅವರು ಶಾಶ್ವತವಾದ ಬದುಕನ್ನ ಪಡ್ಕೋತಾರೆ. ಆದ್ರೆ ಅದನ್ನ ಅವನು ಬಯಸ್ಲಿಲ್ಲ, ಆದ್ರೂ ಕೂಡ ಭಗವಂತ ಅವನಿಗೆ ಕೊಟ್ಟಿದ್ದಾನೆ. ಮಾತಾಜಿ, ಮಹಾಭಾರತದಲ್ಲಿ ಕೃಷ್ಣನ ಒಂದು ಏನು ಅಂತ್ಯ ಆದ್ಮೇಲೆ ಮತ್ತೆ ಯಾವ ಅವತಾರನ ತಾಳಿದ್ರು ಕೃಷ್ಣ ಪರಮಾತ್ಮ ಅಂತ? ಅವನ ಲೀಲೆಗಳು ಮತ್ತೆ ಅವನ ಅವತಾರಗಳು ಯಾವ ರೀತಿ ಇದೆ ಅಂತ ಹೇಳ್ತಾರೆ ಅಂದ್ರೆ ಮಾತಾಜಿ, ಸಮುದ್ರದ ಅಲೆಗಳು ಬೀಸಿದ ಹಾಗೆ, ಸಮುದ್ರದ ಅಲೆಗಳು 1, 2 ಅಂತ ಆಗುತ್ತಾ? ಲೆಕ್ಕ ಇಲ್ಲದಷ್ಟೇ ಆಗ್ತಾ ಇರುತ್ತೆ. ಹಾಗೆ ಈಗ ನಾವು ನೋಡಿದ್ವಿ ಚೈತನ್ಯ ಮಹಾಪ್ರಭುಗಳು ಬಂದ್ರಲ್ಲ ಮಾತಾಜಿ, 500 ವರ್ಷಗಳ ಹಿಂದೆ ಚೈತನ್ಯ ಮಹಾಪ್ರಭುಗಳಾಗಿ ಭಗವಂತ ಬಂದಿದ್ದಾನೆ. ಮುಂದೆ ಕಲ್ಕಿಯಾಗಿನೂ ಅವ್ರು ಬರ್ತಾನೆ. ಅಂದ್ರೆ ನಂಗೆ ಅರ್ಥ ಆಗ್ದಿಲ್ದೇನಂದ್ರೆ ಪರಮಾತ್ಮ ಕೃಷ್ಣ ಒಬ್ನೇ ಅವಿನಾಶಿ. ಅವರಿಗೆ ಯಾರಿಗೆ ಎಲ್ಲರಿಗೆ ಅಂದ್ರೆ ನಮ್ಗೆ ಹೆಂಗೆ ಪ್ರೈಮ್ ಮಿನಿಸ್ಟರ್ ಒಬ್ರು ಇದಾರೋ ಹಂಗೆ ಇಡೀ ಭಗವಂತ ಇದಕ್ಕೆಲ್ಲಾನು ಕೃಷ್ಣ ಪರಮಾತ್ಮನೇ ಒಬ್ರೇ ಇರೋದು. ಅಂಥದ್ರಲ್ಲಿ ಈಗ ಮಹಾಭಾರತದಲ್ಲಿ ಕೃಷ್ಣನ ಒಂದು ಅಂತ್ಯ ಆಗತ್ತೆ. ಅದಾದ್ಮೇಲೆ ಪರಮಾತ್ಮ ನಮ್ಗೆ ಕಂಡಿದ್ದು ಅಂತ್ಯ ಆಗಿದ್ದು ಈ ರೀತಿಯಾಗಿ ಅಂತೇಳಿ ಅದಾದ್ಮೇಲೆ ಭಗವಂತ ಯಾವ ರೂಪನ ತಾಳದ್ರು ಅಂದ್ರೆ ಎಷ್ಟೋ ರೂಪಗಳನ್ನ ತಾಳದ್ರು. ಇಲ್ಲಿ ನಾವು ಮಕ್ಳಿಗೆ ಏನಾದ್ರು ಹೇಳ್ಬೇಕು ಅಂದಾಗ ಮಮ್ಮಿ ಮಹಾಭಾರತದಲ್ಲಿ ಕೃಷ್ಣಂದು ಅಂತ್ಯ ಆಗಿದೆ ಅಂತ ಇದೆಯಲ್ಲ, ಹಾಗಾದ್ರೆ ಕೃಷ್ಣ ಪರಮಾತ್ಮ ಇದಾರೆ ಅಂತ ಹೇಳ್ತಾರಲ್ಲ, ಅವ್ರು ಹಂಗಾದ್ರೆ ಇಲ್ವಲ್ಲ ಹೆಂಗೆ ಅಂತಾರೆ. ಆನ್ಸರ್ ಕೊಡಕ್ಕೆ ಆಗಲ್ಲ ಮಾತಾಜಿ ನಮ್ಗೆ. ಅಂದ್ರೆ ಮಾತಾಜಿ ಅವನಿಗೆ ಅಂತ್ಯ ಅಂತಂದ್ರೆ ನಾವ್ ಅದು ಅನ್ಕೊಳ್ಳುವಂಥದ್ದು, ಅವನು ನಮಗೆ ಆ ರೀತಿ ತೋರಿಸುವಂಥದ್ದು. ಆದ್ರೆ ವಾಸ್ತವದಲ್ಲಿ ಭಗವಂತನಿಗೆ ಹುಟ್ಟು ಸಾವು ಅನ್ನೋಂಥದ್ದಿಲ್ಲ. ಆದ್ರೆ ಅವನ ಜನ್ಮ ಯಾವ ರೀತಿ ಆಯ್ತು ನಾವು ನೋಡ್ತೀವಿ, ನಮ್ಮ ಹಾಗೆ ಅವನ ಜನ್ಮ ಆಗುವಂಥದ್ದಲ್ಲ. ಅವನು ಹುಟ್ಟಿದಾಗ ಫುಲ್ಲು ಪೀತಾಂಬರ ಏನಂತ ಹೇಳ್ತಾರೆ ಆ ಬಟ್ಟೆ ತೊಟ್ಕೊಂಡು ಎಲ್ಲ ಅಲಂಕಾರ ಮಾಡ್ಕೊಂಡು ಅವನು ಬರ್ತಾನೆ. ಆದ್ರೆ ಅವನು ಮಹಾವಿಷ್ಣುವಿನ ಹಾಗೆ ಬರ್ತಾನೆ. ಹಾಗೇನೆ ಅವನು ವಾಪಸ್ ಹೋಗ್ತಾನೆ ಕೂಡ. ಆದ್ರೆ ನಾವ್ ಅನ್ಕೊಳ್ಳುವಂಥದ್ದು ಅವನ ಅಂತ್ಯ ಆಯ್ತು ಅಂತ. ವಾಸ್ತವದಲ್ಲಿ ಅವನ ಅಂತ್ಯ ಆಗ್ಲಿಲ್ಲ, ಅವನು ಅಲ್ಲಿಂದ ಆ ಲೀಲೆಗಳನ್ನ ಮುಗಿಸಿ ಅವನ ಧಾಮಕ್ಕೆ ವಾಪಸ್ ಹೋದ ಅಂತ. ಆದ್ರೆ ಅವನು ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ನಮ್ಮಿಂದ ದೂರ ಆದ ಅಂತಲ್ಲ, ಈಗ್ಲೂ ಎಲ್ಲಾ ಕಡೆ ಎಲ್ಲಾ ಸಮಯದಲ್ಲೂ ಎಲ್ಲಾ ಭಕ್ತರ ಹೃದಯದಲ್ಲಿ ಸದಾ ಅವನಿದ್ದಾನೆ. ಅವನನ್ನ ನೆನೆಸಿದ ಕೂಡಲೇ ಅವರ ಭಕ್ತರು ಅವನ ಲೀಲೆಗಳನ್ನ ಕಣ್ಣಾರೆ ಕಾಣ್ತಾರೆ. ಸಮಾಧಿ ಸ್ಥಿತಿ ಅಂತಂದ್ರೆ ಅದೇನೆ, ಆ ತುರ್ಯಾವಸ್ಥೆ ಅಂದ್ರೆ ಅದೇನೆ. ಅವನ ಭಕ್ತರು ಏನ್ ಮಾಡ್ತಾರೆ, ಅವ್ರು ನೇರವಾಗಿ ಭಗವಂತನನ್ನ ಕಾಣ್ತಾರೆ. ಹರೇ ಕೃಷ್ಣ, ತುಂಬಾ ಡಿಸ್ಟರ್ಬ್ ಆಗ್ತಿದೆ, ಯಾರ್ದು ಅಂತ ಗೊತ್ತಿಲ್ಲ. ಹರೇ ಕೃಷ್ಣ. ಮಾಡ್ಕೋಬಿಡಿ, ಬೇರೆಯವರು ಕ್ವಶನ್ ಇಲ್ಲ ಅಂದವರು. ಓಕೆ, ಹಾಗೆ
ಭಗವಂತ ಸದಾ ಅವನಿದ್ದಾನೆ, ಅವನು ಸದಾ ಲೀಲೆಗಳಲ್ಲಿ ತೊಡಗಿರ್ತಾನೆ, ಅವನ ಭಕ್ತರ ಜೊತೆಯಲ್ಲಿ ಅವನ ಲೀಲೆಗಳು ನಡೀತಾ ಇರುತ್ತೆ, ಮತ್ತೆ ಭಕ್ತರು ಕೂಡ ಅವನನ್ನ ಸದಾ ಕಾಣ್ತಾ ಇರ್ತಾರೆ ಮಾತಾಜಿ. ಭಗವಂತ ಅವನು ಯಾವಾಗ್ಲೂ ಇರ್ತಾನೆ ಕೂಡ, ಅಂದ್ರೆ ಅದೇ ಅವನು ಮಾತಾಜಿ. ಬರ್ತಾನೆ ಅಥವಾ ಹೋಗ್ತಾನೆ ಅಂತ. ಗೊತ್ತಿದೆ. ಅಂದ್ರೆ ಇವತ್ತಿಗೂನು ಕೃಷ್ಣ ಎಲ್ಲರಿಗಿಂತನೂ ಗ್ರೇಟೆಸ್ಟ್ ಗಾಡ್ ಕೃಷ್ಣ ಪರಮಾತ್ಮ. ಅದು ಈಗ ನಾವೆಲ್ಲ ಅದನ್ನೇ ಅನ್ಕೊಂಡಿರೋದು. ನಾವು ಇವಾಗ ಪೂಜಿಸ್ಕೊಂಡು ಹೋಗ್ತಾ ಇರೋದು ಬರೀ ಅವರ ಒಂದು ಕೆಲವೊಂದು ರೂಪಗಳಷ್ಟೇ ನಾವು ಪೂಜಿಸ್ತಾ ಇರೋದು. ಆದ್ರೆ ನಾವು ಇದಕ್ಕೆ ಏನ್ ಹೇಳ್ತಾರೆ ನಂಗೆ ಅರ್ಥನೇ ಆಗ್ತಿಲ್ಲ. ಅದ್ ಹೆಂಗೆ ಈ ಮಕ್ಳಿಗೆ ಹೆಂಗ್ ಕೇಳ್ತಿದಾರೆ ಕ್ವಶನ್ಸ್ ಅಂತಂದ್ರೆ, ಈಗ ವಿಷ್ಣು ರೂಪ ಅಂದ್ರೆ ಭಗವಂತ ಕೃಷ್ಣ ಆ ರೀತಿಯಾದಂತಹ ಒಂದು ಅಂತ್ಯ ಕಂಡ್ಮೇಲೆ ಅವರು ವಿಷ್ಣುನ ಅವತಾರವನ್ನ ಪಡೆದ್ರಾ ಅಂತ ಕೇಳಿದ್ರು. ನಾನು ಮೇ ಬಿ ಇಲ್ಲ ಇರ್ಬೋದು ಅಂತ ಮಾತಾಜಿ, ಅವರು ವಿಷ್ಣುವಿನ ಅವತಾರ ಅವರು ಪಡೆದಿದ್ದಲ್ಲ, ಅವ್ರು ಯಾವಾಗ್ಲೂ ಕೃಷ್ಣನಾಗಿಯೇ ಇರ್ತಾರೆ ಕೂಡ. ಆದ್ರೆ ಬೇರೆ ಬೇರೆ ರೂಪಗಳಲ್ಲಿ ಅವರು ಲೀಲೆಗಳನ್ನ ಮಾಡ್ತಾರೆ. ಅಂದ್ರೆ ಈಗ ನಾವು ನೋಡ್ತೀವಿ ಚೈತನ್ಯ ಮಹಾಪ್ರಭುವಿನ ರೂಪದಲ್ಲಿ ಅವರು ಬರ್ತಾರೆ. ಅಂದ್ರೆ ಅವರು ಕೃಷ್ಣನೇ ಅವರು ಬೇರೆ ರೂಪದಲ್ಲಿ ನಮ್ಗೆ ದರ್ಶನ ಕೊಡ್ತಾರೆ. ಅಂದ್ರೆ ಅಂದ್ರೆ ಇವಾಗ ಅವರು ಮನುಷ್ಯ ರೂಪದಲ್ಲಿ ದ್ವಾಪರ ಯುಗದಲ್ಲಿ ಮನುಷ್ಯ ರೂಪದಲ್ಲಿ ಕೃಷ್ಣ ಪರಮಾತ್ಮ ಹೆಂಗೆ ಜನ್ಮ ತಾಳಿದ್ರು, ಅದೇ ರೀತಿಯಾಗಿ ಈ ಒಂದು ಯುಗದಲ್ಲಿ ಚೈತನ್ಯ ಮಹಾಪ್ರಭುಗಳಾಗಿ ನಮ್ಗೆ ಜನ್ಮ ತಾಳಿದ್ರು ಅಂತನಾ ಮಾತಾಜಿ? ಮಾತಾಜಿ ನಮ್ಗೆ ಕಾಣಿಸ್ಕೊಂಡ್ರು. ಹಾಗೆ ಅವ್ರು ಮುಂದೆ ಮತ್ತೆ ಕಲ್ಕಿಯಾಗಿ ಕೂಡ ಬರ್ತಾರೆ. ಕಲ್ಕಿಯಾಗಿ ಬರ್ತಾರೆ. ಓಕೆ ಮತ್ತೆ ಮಾತಾಜಿ, ಅವ್ರು ಕಾಣಿಸ್ಕೊತಾರೆ. ಧನ್ಯವಾದಗಳು. ಹರೇ ಮಾತಾಜಿ ಕೃಷ್ಣ. ಮತ್ತೆ ನಾನು ಮಾತಾಜಿ ಫಸ್ಟ್ ಲೆವೆಲ್ 1 ಅಲ್ಲಿ ನಿಮ್ ವಾಯ್ಸ್ ನ ಕೇಳಿದ್ದು ಮಾತಾಜಿ. ಈಗ ನಿಮ್ ವಾಯ್ಸ್ ಕೇಳಿ ತುಂಬಾ ನನ್ಗೆ ಖುಷಿ ಆಯ್ತು. ಭಾಗವತದಲ್ಲಿ ನಾನು 7:30 ಕ್ಲಾಸ್ ಬರ್ತೈತಲ್ಲ, ಆಗ ಒಂದ್ಸತಿ ನೀವು ಪ್ರಭುಜಿ ಹತ್ರ ಕ್ವಶನ್ಸ್ ಕೇಳ್ತಾ ಇದ್ರಿ, ಆಗ ನಿಮ್ ವಾಯ್ಸ್ ಕಂಡಿಡ್ದಿದ್ದೆ. ಅದಾದ್ಮೇಲೆ ಇವತ್ತೇ ನಾನ್ ನಿಮ್ಮನ್ನ ವಾಯ್ಸ್ ಮತ್ತೆ ನಿಮ್ಮನ್ನ ನೋಡ್ತಾ ಇರೋದು. ಧನ್ಯವಾದಗಳು, ತುಂಬಾ ಧನ್ಯವಾದಗಳು ಮಾತಾಜಿ. ನೀವು ಹೇಳ್ತಾ ಇರೋದು ತುಂಬಾ ಇಷ್ಟ ಆಗುತ್ತೆ ನನ್ಗೆ. ಹಲೋ ಥ್ಯಾಂಕ್ಸ್ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಕ್ಕಳೆಲ್ಲರೂ ಮಾತಾಜಿ. ಬಿಟ್ಟಾಗ್ತದೆ ಮಾತಾಜಿ, ಏನೋ ಅವರೊಬ್ಬರಿಗೆ ಸಂಗೀತ ಎಲ್ಲರೂ ಹೇಳ್ತಾರೆ ಬಿಟ್ಟಾಗ್ತಾ ಇದೆ. ಅನ್ನೋ ತರ ಇರುತ್ತೆ ಮಾತಾಜಿ. ಹರೇ ಏನೋ ಕೃಷ್ಣ ಸಂಗೀತ ಮಾತಾಜಿ. ಹೇಳ್ತಾ ಇದ್ದಾರೆ ಅನ್ನೋ ತರ ಇರುತ್ತೆ ಮಾತಾಜಿ ನೀವ್ ಹೇಳ್ತಾ ಇದ್ದೀರಿ. ಹಲೋ ಕೃಷ್ಣ ಮಾತಾಜಿ. ಸಂಗೀತ. ಅಂದ್ರೆ ಪ್ರಭುಜಿ ಎಲ್ಲರದು ಹಾಗೆ ಇರುತ್ತೆ ಪ್ರಭುಜಿ, ಅಂದ್ರೆ ಏನ್ ಡಿಫ್ರೆನ್ಸ್ ಇಲ್ಲ. ಅಂದ್ರೆ ಇಲ್ಲ ಹೇಳ್ಬೇಕಂದ್ರೆ ಮಾತಾಜಿ, ಇನ್ನ ಹೇಳೋದು ಉತ್ತರನ ಬೇಗ ಮನಸ್ಸಲ್ಲಿ ಅಶ್ವಿನಿ ನಿಧಾನ ಮಾತಾಜಿದು ಹಾಗೆ ಇತ್ತು ಮಾತಾಜಿ. ಅವರು ಚೆನ್ನಾಗ್ ಹಾಗೆ ಹೇಳ್ಕೊಂಡ್ ಕೊಡ್ತಾ ಇದ್ರು. ಹಾಗಾಗಿ ಕೆಲವ್ರದ್ದು ಅದನ್ನ ಮರೆಯೋದಿಕ್ ಆಗೋದಿಲ್ಲ. ಆ ವಾಯ್ಸ್ ಒಂದು ಇದೆಯಲ್ಲ ಮಾತಾಜಿ, ಬೇರ್ ವಾಯ್ಸ್, ಅದು ತುಂಬಾ ಚೆನ್ನಾಗಿ ಅದೊಂದು ನಮ್ಗೆ ಎಲ್ಲ ಅಟ್ಯಾಚ್ಮೆಂಟ್ ಇರುತ್ತಲ್ಲ ಒಂಥರ ಮಾತಾಜಿ. ಮುಟ್ಟುತ್ತೆ. ನಿಧಾನವಾಗಿ ಹೇಳ್ತೀರಾ ಒಂದು ಆ ಮಾತಾಜಿ. ಪರಮಾತ್ಮನ್ ಧ್ಯಾನಕ್ಕೆ ಅತೀತವಾಗಿರುತ್ತೆ. ಲೈಕ್ ಹರಿ ಅದೇ ಬೋಲ್ ಮಾತಾಜಿ. ಅಂದ್ರೆ ಆ, ಕೃಷ್ಣ ಕೃಪೆ ಮತ್ತೆ ಪ್ರಭುಪಾದರ ಕೃಪೆ ಮಾತಾಜಿ ಇಲ್ಲ. ಅಂದ್ರೆ ನಾನು ಅವ್ರ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ನಿಮ್ಗೆ ಅದಕ್ಕೆ ಅಟ್ಯಾಚ್ಮೆಂಟ್ ಬರ್ತಿದೆ, ನನ್ನ ವಾಯ್ಸ್ ಇಂದ ಹೌದು ಅಂತ ಅನ್ಕೋಬೇಡಿ. ಆ ಭಗವಂತನ ಬಗ್ಗೆ ಮಾತಾಡ್ತಾ ಇರೋದ್ರಿಂದ, ಕೃಷ್ಣನ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಆಕರ್ಷಣೆ ನಿಮ್ಗೆ ಆಗ್ತಾ ಇದೆ. ಹಲೋ ಹೌದು. ಮಾತಾಜಿ ಮಾತಾಜಿ. ಹರೇ ಮಾತಾಜಿ ಕೃಷ್ಣ ಇವರ ಮಾತಾಜಿ. ಪ್ರಭುಜಿಗಳಿಗೆ ಮಾತಾಜಿಗಳಿಗೆ ನೀವು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರ ಅಂತ ಗೊತ್ತಿಲ್ಲ ಮಾತಾಜಿ ಇವರೆಲ್ಲರಿಗೂ. ಅಯ್ಯೋ ಕೃಷ್ಣ, ನಾನು ಡ್ಯಾನ್ಸ್ ಮಾಡ್ತೆ ಪ್ರಭುಜಿ. ಮಾತಾಜಿ ಡ್ಯಾನ್ಸ್ ನಾನ್ ಅಲ್ಲ ನೋಡಿದೆ ಪ್ರಭುಜಿ, ಮಾತಾಜಿ ಅದು ಮಂಗಳೂರಲ್ಲಿ. ಕೀರ್ತನೆ ಅಂತ ಹೇಳ್ತಾರೆ ಪ್ರಭುಜಿ. ಅದಕ್ಕೆ ಡ್ಯಾನ್ಸ್ ಅಲ್ಲ, ಅದು ಕೀರ್ತನೆ ಅಂತ ಹೇಳ್ತಾರೆ. ಹೌದೌದು, ಕೀರ್ತನದಲ್ಲಿ ಮೈ ಮುರಿತು ನೃತ್ಯ ಮಾಡೋದಂದ್ರೆ ಅದೇ, ಭಕ್ತಿಯ ನೀವ್ ಸಾಗರದಲ್ಲಿ ಮುಳುಗೋದಂದ್ರೆ ಅದೇ ಮಾತಾಜಿ. ನೀವ್ ನೋಡಿದ್ರ ಪ್ರಭುಜಿ? ಮಾತಾಜಿ ನಾನು 4 ಗಂಟೆ ರಾತ್ರಿಗೆ ನೋಡಿದೆ ಮಾತಾಜಿ, ಬೆಳಗಿನ ಜಾವ 4 ಗಂಟೆಗೆ. ಹೌದಾ ಪ್ರಭುಜಿ? ಹೌದು ಮಾತಾಜಿ. ನಾವು ನೋಡಿದ್ವಿ. ಹೌದಾ ಮಾತಾಜಿ? ಅಂದ್ರೆ ನಾನೇ ನೋಡಿಲ್ಲ, ನಂದನ್ನೇ ನೋಡಿಲ್ಲ. ನಾನ್ ಜಸ್ಟ್ ಯಾವ ಗೊತ್ತಿಲ್ಲ, ಯಾವ ನೀವ್ ತರ ಹೇಳಿದ್ಮೇಲೆ ಇದೆ ಅನಿಸ್ತು. ಮಾತಾಜಿ? ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ. ನಾನು ಗ್ರೂಪ್ ಹಾಕಿದ್ದೆ ಮಾತಾಜಿ ವಿಡಿಯೋ ನಿಮ್ದು. ಯಾವ ಗ್ರೂಪ್ ಅಂತ ಹೌದಾ ಹೋಗಿ? ಪ್ರಭುಜಿ? ಮತ್ತೆ ಹಂಗಾರೆ ನಾವು ಪ್ರಭುಗಳು ಹಾಕಿಲ್ವಾ ನೋಡಿದ್ವಿ. ಯಾವ್ದು ಪ್ರಭುಜಿ? ಜನ್ಮಾಷ್ಟಮಿದ? ಜನ್ಮಾಷ್ಟಮಿ ಮಾತಾಜಿ. ಯಾವ ನೀವು ಗ್ರೂಪ್ ಅಂತ ಹಾಕಿದ್ದೀರಾ ನಮಗೆ ಪ್ರಭುಜಿ? ಗೊತ್ತಾಯ್ತು. ಅದಲ್ಲ ಮಾತಾಜಿ, ಈ ಇದು ಗ್ರೂಪ್ ಅಲ್ಲಿ ಹಾಕಿದ್ದಾರೆ. ಬ್ರಹ್ಮರಥೋತ್ಸವದ್ದು. ಹಾ ಯಾವ ಗ್ರೂಪ್ ಅಲ್ಲಿ ಹಾಕಿದ್ದೀರಾ? ಮಾತಾಜಿ. ಇದೇ ಗ್ರೂಪ್ ಇದೇ ಅಲ್ಲಿ ಗ್ರೂಪ್ ಅಲ್ಲಿ ಹಾಕಿದ್ದೀನಿ 11/3. ನೋಡ್ತೀನಿ. ಯಾವ್ದು ಬರ್ತಾನೆ ಅಲ್ಲಿ ಇಲ್ಲ ಲೆವೆಲ್ ಪ್ರಭುಜಿ. ಲೆವೆಲ್ ಲೆವೆಲ್ 3 ನಲ್ಲಿ 2 ಗ್ರೂಪ್ ಹಾಕಿದೀರಿ. ಇದೆ. 11/3 2 ಗ್ರೂಪ್ ಇದ್ರಲ್ಲಿ ಇದೆಯಾ? ಈ ಗ್ರೂಪ್ ಅಲ್ಲಿ ಹಾಕಿದ್ದಾರೆ ಒಂದು ಈ ಗ್ರೂಪ್ ಗ್ರೂಪ್ ಅಲ್ಲಿ ಹಾಕಿದ್ದಾರೆ. ಇನ್ನೊಂದು ಪಾಠ ಇದು ಮಾಡೋದು ಅವರು. ನಾಗಮಣಿ ಮಾತಾಜಿ ಹಾಕಿದ್ರೆ ನೋಡ್ರಿ 11/3 ಗ್ರೂಪ್ ಅಲ್ಲಿ. ಅದರಲ್ಲಿ ಇರ್ಬೇಕು ನೀವು.